ನಲುಮೆ ನಮಸ್ಕಾರ. ಮೂಡಣದಗಿರಿಯಲ್ಲಿ ಹುಂಬೆಳಕನ್ನಾಡುತ್ತ ಉದಿಸಿದಂತಹ ನೇಸರು ನೆತ್ತಿ ಮೇಲಣಕ್ಕೆ ಬಂದು ಈಗ ಪಡುವಣ ಕಡಲತ್ತ ಸಂಧ್ಯಾ ಸ್ನಾನಕ್ಕಾಗಿ ತೆರಳುತ್ತಿರುವಂತಹ ಈ ಸುಘಳಿಗೆಯಲ್ಲಿ ಇಲ್ಲಿ ಸೇರಿರುವಂತಹ ಎಲ್ಲರಿಗೂ ನಲುಮೆಯ ಸ್ವಾಗತ ಮತ್ತು 74ನೇ ಗಣತಂತ್ರೋತ್ಸವದ ಶುಭಕಾಮನೆಗಳು. ಸ್ನೇಹಿತರೆ, ಬದುಕು ಎನ್ನುವುದು ಒಂದು ಗರಡಿ ಮನೆ ಇದ್ದ ಹಾಗೆ. ನಾವೆಲ್ಲರೂ ದಿನಂಪ್ರತಿ ನಮ್ಮ ಕವಾಯತುಗಳ ಮೂಲಕ ಪಳಗಬೇಕು. ಈ ಜೀವನದಲ್ಲಿ ಕೆಲವೊಂದು ಆಯ್ಕೆಗಳಿರ್ತವೆ, ಕೆಲವೊಮ್ಮೆ ಆ ಜೀವನವೇ ಆಯ್ಕೆ ಆಗ್ತದೆ. ಜೀವ ನಮ್ಮ ಕೈಯಲ್ಲಿಲ್ಲ, ಹಾಗಾಗಿ ನಮಗೆ ಬೇಕಿರುವ ರೀತಿಯಲ್ಲಿ ಹಿಡಿದಿಡಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಅನುಮತಿ ಇಲ್ಲದೆ ಅದು ಬಿಟ್ಟು ಹೋಗ್ಬೋದು. ಆದರೆ ಜೀವನ ನಮ್ಮ ಕೈಯಲ್ಲೇ ಇದೆ. ಅದು ನಮಗೆ ಬೇಕಿರುವ ರೀತಿ ಪಳಗ್ತದೆ, ನಮ್ಮ ನಿಯಂತ್ರಣದಲ್ಲಿ ಒಂದು ಸ್ವರೂಪಕ್ಕೆ ಬರ್ತದೆ ಮತ್ತು ನಮ್ಮ ಸದ್ವಿನಿಯೋಗಕ್ಕೆ ಕಾರಣ ಆಗ್ತದೆ. ಹೀಗಿರುವಾಗ ಅಂತಹ ಜೀವನಕ್ಕೆ ಬುನಾದಿಯಾಗಿರುವಂತಹ ಶಿಕ್ಷಣವನ್ನು ಪ್ರೋತ್ಸಾಹ ಮಾಡುವ ನಿಟ್ಟಿನಲ್ಲಿ ಭಾರತ್ ಸೋಷಿಯಲ್ ಆ್ಯಂಡ್ ವೆಲ್ಫೇರ್ ಟ್ರಸ್ಟ್ ರಿಜಿಸ್ಟರ್ ಮಂಗಳೂರು ಕಳೆದ 8 ವರ್ಷಗಳಿಂದ ನಿರಂತರವಾಗಿ ವಿದ್ಯಾ ಪ್ರೋತ್ಸಾಹದ ನಿಟ್ಟಿನಲ್ಲಿ ವಿದ್ಯಾರ್ಥಿ ವೇತನ ವಿತರಣೆಯನ್ನು ಮಾಡ್ತಾ ಬಂದಿದೆ. ತಮಗೆಲ್ಲ ತಿಳಿದಿರುವ ಹಾಗೆ ವಿದ್ಯಾರ್ಜನೆ ಎಂಬುದು ಹೇಗೆ ಪವಿತ್ರ ಕಾರ್ಯವೋ, ವಿದ್ಯಾರ್ಜನೆಗೆ ಪ್ರೋತ್ಸಾಹ ನೀಡುವುದು ಅದಕ್ಕಿಂತಲೂ ಮಿಗಿಲಾದ ಪವಿತ್ರ ಕಾರ್ಯ. ಅಂತಹ ಪರಮ ಪವಿತ್ರ ಎಂದೆನಿಸಬಲ್ಲ ವಿದ್ಯಾಪೋಷಣೆಯ ಕಾರ್ಯಕ್ಕೋಸ್ಕರ ನಾವಿಲ್ಲಿ ಸೇರಿದ್ದೇವೆ. 8ನೇ ವಾರ್ಷಿಕ ವಿದ್ಯಾರ್ಥಿ ವೇತನ ಸಮಾರಂಭ ಮತ್ತು BSWT ವರ್ಷದ ವ್ಯಕ್ತಿ ಪ್ರಶಸ್ತಿ ಪ್ರದಾನ ಸಮಾರಂಭ ಇದೀಗ ಮಂಗಳೂರಿನ ಹೃದಯ ಭಾಗದಲ್ಲಿರುವ ಶಾಂತಿ ನಿಲಯದ ಸುತ್ತಮುತ್ತಲೂ ಇಡೀ ಕನ್ನಡ ಮತ್ತು ತುಳು ಸಾಹಿತ್ಯಕ್ಕೆ, ಸಂಸ್ಕೃತಿ ಪ್ರೇರಣೆಗೆ ಪ್ರಚೋದನೆಯಾಗಿರುವ ಸಹೋದಯದಲ್ಲಿ ಸಹ ಉದಯದ ಕಲ್ಪನೆ ಇಟ್ಟುಕೊಂಡು ಸಾಕಾರಗೊಂಡಿದೆ. ಹಾಗಾಗಿ ಆಗಮಿಸಿದ ಎಲ್ಲರನ್ನು ಅತ್ಯಂತ ಪ್ರೀತ್ಯಾದರಗಳಿಂದ ಬರಮಾಡಿಕೊಳ್ಳುತ್ತಾ ಕಾರ್ಯಕ್ರಮವನ್ನು ಶುಭಾರಂಭಿಸೋಣ. ಈ ದಿನದ ಮುಖ್ಯ ಆತಿಥ್ಯವನ್ನು ಸ್ವೀಕರಿಸಲು ನಮ್ಮ ಜೊತೆ ಇದ್ದಾರೆ ಮಂಗಳೂರಿನ ಪ್ರತಿಷ್ಠಿತ ನಾರಾಯಣಗುರು ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ಶ್ರೀಮತಿ ರೇಣುಕಾ ಆನಂದ್ ಅವರನ್ನು ಗೌರವಪೂರ್ವಕವಾಗಿ ನಮ್ಮ ಪದಾಧಿಕಾರಿಗಳು ವೇದಿಕೆಗೆ ಬರಮಾಡಿಕೊಳ್ಳಬೇಕಾಗಿದೆ. ಜೊತೆಗೆ ಮುಖ್ಯ ಅತಿಥಿಗಳಾಗಿ ನಮ್ಮ ಜೊತೆ ಇದ್ದಾರೆ ಮಿಲಾಗ್ರಿಸ್ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ಗೌರವಾನ್ವಿತ ಶ್ರೀ ಮೆಲ್ವಿನ್ ವಾಸ್ ಅವರನ್ನು ಕೂಡ ಗೌರವದಿಂದ ವೇದಿಕೆಗೆ ಬರಮಾಡಿಕೊಳ್ಳುತ್ತಿದ್ದೇವೆ. ಸಭೆಯ ಸಭಾಧ್ಯಕ್ಷತೆಯನ್ನು ವಹಿಸಲಿದ್ದಾರೆ ಮಂಗಳ ಗಂಗೋತ್ರಿ ಕೊಣಾಜೆ, ಇದರ ಸುಪರಿಂಟೆಂಡೆಂಟ್ ಆಗಿರುವಂತಹ ಶ್ರೀ ಹರೀಶ್ ಕುಮಾರ್ ಕುರ್ತಡ್ಕರ್ ಅವರನ್ನು ಕೂಡ ಗೌರವದಿಂದ ವೇದಿಕೆಗೆ ಬರಮಾಡಿಕೊಳ್ಳುತ್ತಿದ್ದೇವೆ. ಇನ್ನು ಈ ದಿನದ 8ನೇ ವಾರ್ಷಿಕ ವಿದ್ಯಾರ್ಥಿ ವೇತನ ವಿತರಣಾ ಸಮಾರಂಭದ ಬಹಳ ಮುಖ್ಯ ಮತ್ತು ಆಕರ್ಷಕ ಭಾಗವಾಗಿರುವ BSWT ವರ್ಷದ ವ್ಯಕ್ತಿ ಪ್ರಶಸ್ತಿಯನ್ನು ಈ ಬಾರಿ ಸ್ವೀಕರಿಸಲಿರುವ ನಾವೆಲ್ಲರೂ ಹೃದಯದಲ್ಲಿ ಸ್ಥಾನವನ್ನು ಕೊಟ್ಟ ಅತ್ಯಂತ ಜನಜನಿತ, ಜನಪ್ರಿಯ ಮತ್ತು ಹೃದಯ ವೈಶಾಲ್ಯತೆ ಉಳ್ಳ ರಂಗನಟ, ಚಲನಚಿತ್ರ ನಟ ಶ್ರೀ ಅರವಿಂದ್ ಬೋಳಾ ಅವರನ್ನು ಗೌರವದಿಂದ ವೇದಿಕೆಗೆ ಬರಮಾಡಿಕೊಳ್ಳುತ್ತಿದ್ದೇವೆ. ನಮ್ಮ ಭಾರತ್ ಸೋಷಿಯಲ್ ಅಂಡ್ ವೆಲ್ಫೇರ್ ಟ್ರಸ್ಟ್ ಇದರ ಚೇರ್ಮನ್ ಆಗಿರುವಂತಹ ಗೌರವಾನ್ವಿತ ಶ್ರೀ N ಅಮೀನ್ ಅವರನ್ನು ಕೂಡ ವೇದಿಕೆಗೆ ಬರಮಾಡಿಕೊಳ್ಳುತ್ತಿದ್ದೇವೆ. ಗೌರವ ಉಪಸ್ಥಿತಿಗಾಗಿ ಹುಣಸೂರು ತಾಲೂಕು ಭೂದಾಖಲೆ ವಿಭಾಗದ ಸಹಾಯಕ ನಿರ್ದೇಶಕರಾಗಿರುವ ಮೊಹಮ್ಮದ್ ಕೊಳ್ಳಿದ್ದಾರೆ. ಇನ್ನು ಭಾರತ್ ಸೋಷಿಯಲ್ ಅಂಡ್ ವೆಲ್ಫೇರ್ ಟ್ರಸ್ಟ್ ನ ಉಪಾಧ್ಯಕ್ಷರಾಗಿರುವ ಅಶ್ರಫ್ MC ಅವರನ್ನು ಕೂಡ ಗೌರವದಿಂದ ವೇದಿಕೆಗೆ ಬರಮಾಡಿಕೊಳ್ಳುತ್ತಿದ್ದೇವೆ. ಕಲಿಯದ ಹೋದ್ರೆ ಅದು ಅಕ್ಷಮ್ಯ ಆಗ್ತದೆ, ಕ್ಷಮೆ ಇಲ್ಲದ ಆಗಿರುವಾಗ ಕಲಿಲೇಬೇಕಾದ ಅನಿವಾರ್ಯತೆಯ ಕಾಲಬದ್ಧತೆಯ ಜೊತೆ ಕೈಜೋಡಿಸಿಕೊಂಡು ಈ ದಿನ ಹಲವು ವಿದ್ಯಾರ್ಥಿಗಳಿಗೆ ಪೋಷಣೆ ನೀಡಬೇಕು, ವಿದ್ಯಾರ್ಥಿಗಳಿಗೆ ಬೇಕಿರುವಂತಹ ಅನುಕೂಲಕರ ಸದವಕಾಶವನ್ನು ಮಾಡಿಕೊಡಬೇಕು ಎನ್ನುವ ನಿಟ್ಟಿನಲ್ಲಿ ಹಮ್ಮಿಕೊಂಡಿರುವಂತಹ ವಿದ್ಯಾರ್ಥಿ ವೇತನ ಸಮಾರಂಭ ಈ ದಿನ ವರ್ಷದಲ್ಲಿದೆ. ಹೀಗಿರುವಾಗ ಆ ಸಮಾರಂಭಕ್ಕೆ ಬಂದಿರುವಂತಹ ಅತಿಥಿಗಳನ್ನು ನಲುಮೆಯಿಂದ ಬರಮಾಡಿಕೊಳ್ಳೋಣ. ಈ ದಿನ ಮುಖ್ಯ ಅತಿಥಿಗಳಾಗಿ ನಮ್ಮ ಜೊತೆ ಇದ್ದಾರೆ ಮೂಲತಃ ಕಲ್ಯಾಣಪುರದವರು, ಸಮಾಜಶಾಸ್ತ್ರದಲ್ಲಿ MA ಪದವೀಧರರು, 23 ವರ್ಷಗಳ ಕಾಲ ಸಮಾಜಶಾಸ್ತ್ರ ಉಪನ್ಯಾಸಕಿಯಾಗಿ ಸೇವೆ ಸಲ್ಲಿಸಿದವರು, 2 ವರ್ಷಗಳಿಂದ ಪ್ರಾಂಶುಪಾಲರಾಗಿ ಸೇವೆ ಸಲ್ಲಿಸುವ ಅನುಭವ ಇರುವವರು,
ಮತ್ತು ದಕ್ಷಿಣ ಕನ್ನಡ ಜಿಲ್ಲಾ ಪ್ರಾಂಶುಪಾಲರ ಸಂಘದ ಕಾರ್ಯಕಾರಿ ಸದಸ್ಯರು, ಪ್ರಸ್ತುತ ಮಂಗಳೂರಿನ ನಾರಾಯಣಗುರು ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರು, ಸಾವಿರಾರು ವಿದ್ಯಾರ್ಥಿಗಳ ಜನಮೆಚ್ಚಿದ ಮನಮೆಚ್ಚಿದ ಗುರುಗಳು ಮತ್ತು ತಮ್ಮ ಪಠ್ಯ ವಿಷಯದಂತೆ ಹೃದಯವರ್ತಿಕೆಯ ಸಾಮಾಜಿಕ ಪ್ರಜ್ಞೆಯುಳ್ಳ ಶಿಕ್ಷಣ ತಜ್ಞರಾಗಿರುವ ಮತ್ತು ಇಂದಿನ ಸಮಾರಂಭದ ಮುಖ್ಯ ಅತಿಥಿಗಳಾಗಿರುವ ಶ್ರೀಮತಿ ರೇಣುಕಾ ಅರುಣ್ ಅವರನ್ನು ಚಪ್ಪಾಳೆಯ ಮೂಲಕ ನಡುವೆಯಿಂದ ಬರಮಾಡಿಕೊಳ್ಳುವ ಈ ಸಭಾಧ್ಯಕ್ಷತೆಯನ್ನು ವಹಿಸಿದ್ದಾರೆ. ಸಾಮಾಜಿಕ ಕಳಕಳಿ ಇರುವ ಶೈಕ್ಷಣಿಕ ಚಿಂತಕರು, ಹತ್ತಾರು ಸಂಘಟನೆಗಳಲ್ಲಿ ತೊಡಗಿಸಿಕೊಂಡು ದೀನ ಜನರ ಸೇವೆಗೈದವರು, ಸಾತ್ವಿಕ ಸಮಾಜದ ತುಡಿತವಿರುವ ಅಂಕಣಗಾರರು, ಜನ ಧ್ವನಿಗೆ ಅಕ್ಷರ ರೂಪ ಬೀಯುವ ಬರಹಗಾರರು, ಇಂತಹ ಹತ್ತಾರು ಸಮಾಜೋಪಯೋಗಿ ಸತ್ಕರ್ಮಗಳಿಗೆ ತುಂಬು ಪ್ರೋತ್ಸಾಹ ನೀಡುವ ವಿಶಾಲ ಹೃದಯಶೀಲತೆಯ ಸನ್ನಿಹಿತರಾಗಿರುವ ಶ್ರೀ ಹರೀಶ್ ಪುಟ್ಟಡ್ಕ ಅವರನ್ನು ಕೂಡ ಗೌರವದಿಂದ ಈ ಸಮಾರಂಭದ ಸಭಾಧ್ಯಕ್ಷರಾಗಿರಬೇಕು ಎನ್ನುವ ಪ್ರಾರ್ಥನೆಯ ಮೂಲಕ ಬರಮಾಡಿಕೊಳ್ಳುತ್ತಿದ್ದೇವೆ. ಮುಖ್ಯ ಅತಿಥಿಗಳಾಗಿ ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ಶಿಕ್ಷಣ ವಿಷಯದಲ್ಲಿ ಎಂಎ, ವ್ಯಾವಹಾರಿಕ ಶಿಕ್ಷಣದಲ್ಲಿ ಎಂಬಿಎ, ಬಿಎಸ್ಸಿ, ಬಿಎಡ್ ಹೀಗೆ ಬಹುಪದವಿ ಅಲಂಕೃತರಾದ ಮೆಲ್ವಿನ್ ರವರು 1989ರಲ್ಲಿ ಪ್ರತಿಷ್ಠಿತ ಸಂತ ಅಲೋಷಿಯಸ್ ಕಾಲೇಜಿನಲ್ಲಿ ಬೋಧಕ ವೃತ್ತಿ ಪ್ರಾರಂಭಿಸಿದವರು. ಆ ನಂತರದಲ್ಲಿ 25 ವರ್ಷಗಳ ಕಾಲ ವಿದೇಶದಲ್ಲಿ ಶಿಕ್ಷಣ ರಂಗದಲ್ಲಿ ವೃತ್ತಿ ನಿರ್ವಹಿಸಿದವರು. ಪ್ರಾಂಶುಪಾಲರಾಗಿ, ಉಪ ಪ್ರಾಂಶುಪಾಲರಾಗಿ ವಿವಿಧ ಶಿಕ್ಷಣ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸಿದವರು. ಶಿಕ್ಷಣ ಕೌಶಲ್ಯ ವೃತ್ತಿ ಮತ್ತು ಮಾನಸಿಕ ಆರೋಗ್ಯ ಆಪ್ತ ಸಮಾಲೋಚಕರಾಗಿ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿರುವ ಸಹೃದಯಿ, ಪ್ರಸ್ತುತ ಮಿಲಾಗ್ರಿಸ್ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾಗಿರುವ ಶ್ರೀ ಮೆಲ್ವಿನ್ ವಾಸ್ ಅವರನ್ನು ಗೌರವದಿಂದ ಚಪ್ಪಾಳೆ ಮೂಲಕ ಬರಮಾಡಿಕೊಳ್ಳೋಣ. ವೇದಿಕೆಯಲ್ಲಿ ಈ ಬಾರಿಯ ಪ್ರಶಸ್ತಿಯನ್ನು ಸ್ವೀಕರಿಸಲಿರುವ ನಮ್ಮೆಲ್ಲರ ಅಭಿಮಾನದ ಅರವಿಂದ್ ಗೋಳರ್ ಉಪಸ್ಥಿತರಿದ್ದಾರೆ. ಅದೇ ಮಾತಲ್ಲಿ ಹೇಳುವುದಾದ್ರೆ, ಬಹುಶಃ ವಿದೇಶಿಯ ಚಿತ್ರರಂಗವು ಸೇರಿಕೊಂಡು ಇಡೀ ಭಾರತೀಯ, ಇಷ್ಟೆಲ್ಲ ಭಾರತೀಯ ಭಾಷೆಯಲ್ಲಿ ಚಲನಚಿತ್ರಗಳು ಬಂದಿವೆ. ಆ ಎಲ್ಲ ಚಲನಚಿತ್ರ ರಂಗದಲ್ಲಿ ಒಂದು ವೇಳೆ ಹೀರೋಗಿಂತ ಮಿಗಿಲಾದ ಅಭಿಮಾನ ಇರುವ ಮತ್ತು ದೊಡ್ಡ ಹೆಗ್ಗಳಿಕೆ ಮೆಚ್ಚುಗೆ ಇರುವ ಹಾಸ್ಯ ನಟ ಇದ್ರೆ ಅದು ತುಳು ಚಿತ್ರರಂಗದಲ್ಲಿ ಮಾತ್ರ. ಅದು ಬೇರೆ ಯಾರು ಅಲ್ಲ, ಹೀರೋಗಿಂತಲೂ ಮಿಗಿಲಾದ ದುಪ್ಪಟ್ಟು ಮುಪ್ಪಟ್ಟು ಅಭಿಮಾನವನ್ನು ಪಡೆದುಕೊಂಡು, ನನ್ನ ಹೆಸರು ಹೇಳಿ ಎಲ್ಲ ನೆಗಡಿದ್ದಾರೆ, ಆ ರೀತಿಯ ಮುಖದಲ್ಲಿ ನಗುವಿನ ಮುದ್ರೆಯನ್ನೇ ಹೊಂದಲು ಕಾರಣವಾದ ಅರವಿಂದ್ ಗೋಳರ್ ಚಪ್ಪಾಳೆ ಮೂಲಕ. ಇನ್ನು ವೇದಿಕೆಯಲ್ಲಿ ನಮ್ಮ ಸಂಸ್ಥೆಯ ಚೇರ್ಮನ್ ಆಗಿರುವಂತಹ ಗೌರವಾನ್ವಿತ ಶ್ರೀ ಎಂ ಅಮೀನ್ ಅವರು ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ಜೊತೆಗೆ ನಮ್ಮ ಉಪಾಧ್ಯಕ್ಷರಾಗಿರುವಂತಹ ಅಶ್ರಫ್ ಎಂಸಿ ಉಪಸ್ಥಿತರಿದ್ದಾರೆ. ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಟ್ರಸ್ಟ್ನ ಪದಾಧಿಕಾರಿಗಳಿಗೆ ನಡುವೆಯಿಂದ ಬರಮಾಡಿಕೊಳ್ಳುತ್ತಿದ್ದೇವೆ. ನಮ್ಮ ಆಹ್ವಾನವನ್ನು ಮನ್ನಿಸಿಕೊಂಡು ಈ ಕಾರ್ಯಕ್ರಮದ ಪ್ರಚಾರ ಮತ್ತು ಪ್ರಸಾರಕ್ಕೋಸ್ಕರ ಮಾಧ್ಯಮ ಮಿತ್ರರು ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ಒಲಮೆಯಿಂದ ಬರಮಾಡಿಕೊಳ್ಳುತ್ತಿದ್ದೇವೆ. ಇನ್ನು ಈ ಕಾರ್ಯಕ್ರಮ ನೆರವೇರಲು ಬಹಳ ಮುಖ್ಯ ವಿದ್ಯಾರ್ಥಿಗಳು ಮತ್ತು ವಿದ್ಯಾರ್ಥಿ ಪೋಷಕರು ನಾವೆಲ್ಲರೂ ಕ್ಲಬ್ದ ಸಮಯಕ್ಕೆ ಇಲ್ಲಿ ಹಾಜರಿದ್ದು ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಳ್ಳುವುದಕ್ಕೆ ಉಪಸ್ಥಿತರಿದ್ದೀರಿ. ನಮ್ಮೆಲ್ಲರನ್ನು ಒಂದೇ ಮಾತಿನಿಂದ ಪ್ರೀತಿಯಿಂದ ಬರಮಾಡಿಕೊಳ್ಳುತ್ತಿದ್ದೇವೆ. ಸ್ನೇಹಿತರೆ, ಈ ದಿನ ಗಣರಾಜ್ಯೋತ್ಸವ, ಹಾಗಾಗಿ ಕಾರ್ಯಕ್ರಮದ ಶುಭಾರಂಭದಲ್ಲಿ ಒಂದು ಪ್ರತಿಜ್ಞಾ ವಿಧಿಯನ್ನು ನೆರವೇರಿಸಬೇಕು ಎಂಬುದು ನಮ್ಮ ಟ್ರಸ್ಟ್ನ ಸದುದ್ದೇಶ. ಆ ಕಾರಣಕ್ಕೋಸ್ಕರ ನಾವೆಲ್ಲರೂ ಒಮ್ಮೆ ಎದ್ದು ನಿಂತುಕೊಳ್ಬೇಕು. ನಾನು ಇಲ್ಲಿ ಹೇಳಿದ್ದನ್ನು ತಾವು ಮರು ಉಚ್ಚರಿಸಬೇಕು. ಆ ಮೂಲಕ ಸಂಕಲ್ಪ, ತಮ್ಮ ಬಲಗೈಯನ್ನು ಎದೆ ಎತ್ತರಕ್ಕೆ ನೇರವಾಗಿ ಚಾಚೋಣ. ನಾನು ಹೇಳಿದ್ದನ್ನು ಪುನರುಚ್ಚರಿಸೋಣ. ಭಾರತದ ಪ್ರಜೆಗಳಾದ ನಾವು ಭಾರತವನ್ನು ಸಾರ್ವಭೌಮ, ಸಮಾಜವಾದಿ, ಜಾತ್ಯತೀತ, ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲಾ ಪ್ರಜೆಗಳಿಗೆ
ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ ಅಭಿವ್ಯಕ್ತಿ ನಂಬಿಕೆ ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು ಸ್ಥಾನಮಾನ ಮತ್ತು ಅವಕಾಶಗಳ ಸಮತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ ನಮಗೆ ನಾವು ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ. ವಂದನೆಗಳು. ಕಾಸಿಮರ ಕಾರ್ಯಕ್ರಮ ಗಾನಮುಖೇನ ಆರಂಭ ಆದರೆ ಒಂದು ಸೊಗಸು, ಮಾತಿನ ಪೀಠಿಕೆ ಆಯಿತು, ಇನ್ನೊಂದು ಗಾನ ಪೀಠಿಕೆ. ಕಾರ್ಯಕ್ರಮದ ಸದಾಶಯವನ್ನು ಒಳಗೊಂಡ ಒಂದು ಗೀತೆಯ ಮೂಲಕ ಕಾರ್ಯಕ್ರಮಕ್ಕೆ ಶುಭ ಚಾಲನೆ ನೀಡಬೇಕಾಗಿ ಸಾಮಾಜಿಕ ಪ್ರಜ್ಞೆಯುಳ್ಳ ಮತ್ತು ನಿತ್ಯ ನಿರಂತರವಾದ ಸಮನ್ವಯತೆಯ ದೃಷ್ಟಿಯಿಂದ ಕಾರ್ಯೋನ್ಮುಖರಾಗಿರುವ ಶ್ರೀ ಮಂಗಳೂರು ರಿಯಾಸ್ ಇವರಲ್ಲಿ ವಿನಂತಿ. हिंदू बनेगा न मुसलमान बनेगा, इंसान की औलाद है इंसान बनेगा। तू हिंदू बनेगा न मुसलमान बनेगा, इंसान की औलाद है इंसान बनेगा। अच्छा है अभी तक तेरा कुछ नाम नहीं है, तुझको किसी मजहब से कोई काम नहीं है। अच्छा है अभी तक तेरा कुछ नाम नहीं है, तुझको किसी मजहब से कोई काम नहीं है। जिस इल्म ने इंसान को तकसीम किया है, उस इल्म का तुझ पर कोई इल्जाम नहीं है। तू बदले हुए वक्त की पहचान बनेगा, इंसान की औलाद है इंसान बनेगा। तू हिंदू बनेगा ना मुसलमान बनेगा, इंसान की औलाद है इंसान बनेगा। मालिक ने हर इंसान को इंसान बनाया, हमने उसे हिंदू या मुसलमान बनाया। मालिक ने हर इंसान को इंसान बनाया, हमने उसे हिंदू या मुसलमान बनाया। कुदरत ने तो बख्शी थी हमें एक ही धरती, हमने कहीं भारत कहीं ईरान बनाया। जो तोड़ दे हर बंद हो तूफान बनेगा, इंसान की औलाद है इंसान बनेगा। तू हिंदू बनेगा न मुसलमान बनेगा, इंसान की औलाद है इंसान बनेगा। नफरत जो सिखाए वो धर्म तेरा नहीं है, इंसान को जो रोंदे वो कदम तेरा नहीं है।
नफरत जो सिखाए वो धर्म तेरा नहीं है, इंसान को जो रोंदे वो कदम तेरा नहीं है। कुरान न हो जिसमें वो मंदिर तेरा नहीं है, गीता न हो जिसमें हरम तेरा नहीं है। तू अमन का और सुलह का अरमान बनेगा, इंसान की औलाद है इंसान बनेगा। तू हिंदू बनेगा न मुसलमान बनेगा, इंसान की औलाद है इंसान बनेगा। ये दीन के ताजिर है वतन बेचने वाले, वतन बेचने वाले। ये दीन के ताजिर है वतन बेचने वाले, इंसान की लाशों के कफन बेचने वाले, कफन बेचने वाले। इंसान के लाशों के कफन बेचने वाले। ए महलों में बैठे हुए कातिल है लुटेरे, कांटों के इवज़ रूह चमन बेचने वाले, कांटों के इवज़ रूह चमन बेचने वाले। तू इनके लिए मौत का ऐलान बनेगा, इंसान की औलाद है इंसान बनेगा। तू हिंदू बनेगा न मुसलमान बनेगा, इंसान की औलाद है इंसान बनेगा। ಸ್ನೇಹಿತರೆ, ಸದ್ಭಾವಪೂರ್ಣವಾಗಿರುವಂತಹ ಗೀತಾ ಪ್ರಸ್ತುತಿ ಮಂಗಳೂರು ರಿಯಾಸ್ ಅವರಿಂದ ಆಯಿತು. ಹಿಂದೂ ಮುಸಲ್ಮಾನ ಕ್ರೈಸ್ತರೆಲ್ಲರೂ ಸಮನ್ವಯದಿಂದ ಜೊತೆ ಸೇರಬೇಕು ಎನ್ನುವ ಸದಾಶಯವನ್ನಿಟ್ಟುಕೊಂಡಿರುವ ಗೀತೆ. ಆ ಗೀತೆ ಹಾಡುತ್ತಿದ್ದಂತೆ ಮಧ್ಯದಲ್ಲೊಮ್ಮೆ ಬೆಳಕು ಮತ್ತು ಧ್ವನಿ ತಗ್ಗಿ ಹೋಯಿತು. ಅದು ಸಮಾಜದ ಪ್ರಸ್ತುತ ಸ್ಥಿತಿಯನ್ನೇ ಹೇಳ್ತದೆ. ಬೆಳಕು ಮತ್ತು ಧ್ವನಿ ಎರಡು ತಗ್ಗಿ ಹೋದದ್ದು. ಬಹುಶಃ ತಕ್ಷಣವೇ ನಮ್ಮ ಕಾರ್ಯಕರ್ತರು ಎರಡನ್ನು ಮತ್ತೆ ಮರುಜೋಡಿಸುವ ಕೆಲಸ ಮಾಡಿದರು. ಟ್ರಸ್ಟ್ನ ಉದ್ದೇಶ ಎಂಬುದು ಅದರಂತೆಯೇ ಸ್ಪಷ್ಟ ಆಯಿತು ನಿಮಗೆ. ಹಾಗಾಗಿ ಈ ಬೆಳಕನ್ನು ಧ್ವನಿಯನ್ನು ವಿದ್ಯಾರ್ಥಿಗಳ ಮನೋಪಟಲದಲ್ಲಿ ಮತ್ತೆ ಮರುಜೋಡಿಸುವ ಕೆಲಸವನ್ನು ಕಳೆದ 7 ದಾಟಿ ಇದೀಗ 8 ವರ್ಷಗಳ ಕಾಲ ನಿರಂತರವಾಗಿ ಮಾಡಿಕೊಂಡು ಬಂದಂತಹ ಭಾರತ್ ಸೋಷಿಯಲ್ ಆ್ಯಂಡ್ ವೆಲ್ಫೇರ್ ಟ್ರಸ್ಟ್ನ ಉದ್ದೇಶ ಹಿನ್ನೆಲೆ, ಈ ಕಾರ್ಯಕ್ರಮದ ಆಯೋಜನೆ ಹಿನ್ನೆಲೆಯಲ್ಲಿ ಯಾವೆಲ್ಲ ಕೆಲಸ ನಡೆದಿದೆ ಮತ್ತು ಈ ಮೂಲಕ ಏನನ್ನು ಸಾಧಿಸಲು ಹೊರಟಿದೆ ಎಲ್ಲ ವಿಚಾರವಾಗಿ ಒಂದು ಪ್ರಾಸ್ತಾವಿಕ ನುಡಿಗಳ ಅಗತ್ಯ ಇದೆ. ಆ ನುಡಿಯನ್ನು ನೀಡಬೇಕಾಗಿ ನಮ್ಮ ಚೇರ್ಮನ್ ಆಗಿರುವ ಶ್ರೀ ಎನ್ ಅಮೀನ್ ಅವರಲ್ಲಿ ಕೋರಿಕೆ. ವೇದಿಕೆಯಲ್ಲಿ ಉಪಸ್ಥಿತಿರುವಂತಹ ಇವತ್ತಿನ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವಂತಹ ನಮ್ಮ ಆತ್ಮೀಯರು ಆದಂತಹ ಶ್ರೀ ಹರೀಶ್ ಕುಮಾರ್ ಗುತ್ತಕ್ಕರವರೇ, ನಮ್ಮ ಟ್ರಸ್ಟಿನ ಉಪಾಧ್ಯಕ್ಷರಾದಂತಹ ಅಶ್ರಫ್ MC ಅವರೇ, ಮಿಲಾಗ್ರಿಸ್ ಪದವಿ ಕಾಲೇಜಿನ ಪ್ರಿನ್ಸಿಪಾಲ್ ಆದಂತಹ ಮೆಲ್ವಿನ್ ವಾಜ್ರವರೇ, ಶ್ರೀಮತಿ ಸುಜಯ ಸುವರ್ಣರವರೇ, ಶ್ರೀಮತಿ ರೇಣುಕಾ ಅರುಣ್ ಅವರೇ. ಇದರಲ್ಲಿ ಶ್ರೀಮತಿ ಸುಜಯ ಸುವರ್ಣರವರು ಕೆಲವು ಅನಿವಾರ್ಯ ಕಾರಣಗಳಿಂದ ಕಾರ್ಯಕ್ರಮಕ್ಕೆ ಬರಲು ಸಾಧ್ಯವಾಗಲಿಲ್ಲ. ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವಂತಹ ಎಲ್ಲ ಬಂಧು ಭಗಿನಿಯರೇ, ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಮಾತಿನಲ್ಲಿ ವಿನಮ್ರತೆ, ಜಿಜ್ಞಾಸೆಯಲ್ಲಿ ತೀವ್ರತೆ, ಸಮರಾಂಗಣವಿರಲಿ ಸಭಾಂಗಣವಿರಲಿ, ಇರಲಿ ಸಜ್ಜನಿಕೆ ಮನ ಶುದ್ಧತೆ. ಈ ಕವಿವಾಣಿಯೊಂದಿಗೆ ಕೆಲವೊಂದು ಪ್ರಾಸ್ತಾವಿಕ ನುಡಿಗಳನ್ನು ನಿಮ್ಮ ಮುಂದಿರಲು ಬಯಸ್ತೇನೆ. ಈ ಕಾರ್ಯಕ್ರಮ ಮಾಡಿರುವುದು ನಮ್ಮ ಟ್ರಸ್ಟ್ನ ಕಾರ್ಯಕ್ಷಮತೆ ಹೆಚ್ಚಿಸಲು ಸಹಾಯಕವಾಗಲಿ ಎಂಬ ಉದ್ದೇಶದಿಂದ. ಇಂದಿನ ಸಮಾಜದಲ್ಲಿ
ಪ್ರಮುಖವಲ್ಲದ ವಿಷಯಗಳು ಪ್ರಮುಖವಾದ ವಿಷಯಗಳ ಮೇಲೆ ಹತೋಟಿಯನ್ನು ಸಾಧಿಸ್ತಾ ಇದೆ. ಆಡಳಿತ ಮತ್ತು ಕಾರ್ಪೊರೇಟ್ ಸಂಸ್ಥೆಗಳು ತಮ್ಮ ಅಸ್ತಿತ್ವವನ್ನು ಉಳಿಸಲಿಕ್ಕಾಗಿ ಜನಸಾಮಾನ್ಯರನ್ನು ಎತ್ತು, ಕೋನ, ಕುದುರೆಯ ರೀತಿಯಲ್ಲಿ ಬಳಸಲಾಗ್ತದೆ. ಯಾವ ರೀತಿ ಕುದುರೆಗಳನ್ನು ಅದರ ಮಾಲೀಕ, ಅದರ ಯಜಮಾನ ಕೇವಲ ಮೇವು ಮತ್ತು ಏನು ಬೇಕು ಅದರ ಮೂಲಭೂತ ಅವಶ್ಯಕತೆಗಳನ್ನು ಪೂರ್ತಿಗರಿಸಿ ಉಳಿದದ್ದನ್ನೆಲ್ಲ ತಾನು ಬಾಚಿಕೊಳ್ಳುತ್ತಾನೋ, ಜನಸಾಮಾನ್ಯರ ಸ್ಥಿತಿಯು ಅದೇ ರೀತಿ ಇದೆ. ಮನೆಯಲ್ಲಿ ಅಧ್ಯಯನ ಮಾಡುತ್ತಿದ್ದ ಓರ್ವ ತಂದೆಗೆ ಅವನ ಸಣ್ಣ ಮಗ ತುಂಬ ತೊಂದರೆ ಕೊಡ್ತಾ ಇದ್ದ. ಅಧ್ಯಯನಕ್ಕೆ ತುಂಬ ತೊಂದರೆ ಆಗ್ತಾ ಇತ್ತು. ಆ ಸಂದರ್ಭದಲ್ಲಿ ಈ ತಂದೆ ಮಗನನ್ನು ಬೇರೆ ಕೆಲಸ ಸ್ವಲ್ಪ ಬ್ಯುಸಿ ಮಾಡಲಿಕ್ಕಾಗಿ ಆ ಮಗುವಿಗೆ ಜಗತ್ತಿನ ಭೂಪಟವನ್ನು ಹರಿದು ಎಲ್ಲ ತುಂಡು ಮಾಡಿ ಮಗುವಿಗೆ ಹೇಳಿತ್ತು, ನೀನು ಜೋಡಿಸ್ಬೇಕಂತ. ಒಂದು 3-4 ಗಂಟೆ ಸ್ವಲ್ಪ ಫ್ರೀ ಸಿಗ್ಬಹುದೆಂಬ ಉದ್ದೇಶದಿಂದ ಆ ತಂದೆ ಆ ಮಗುವಿಗೆ ಆ ಕೆಲಸ ಕೊಟ್ಟದ್ದು. ಆ ಮಗು ಅರ್ಧ ಗಂಟೆಗಳಿಗೆ ಜೋಡಿಸಿ ಬಂತು. ತಂದೆಗೆ ಆಶ್ಚರ್ಯ ಆಯಿತು, ಇಷ್ಟು ಬೇಗ ಹೇಗೆ ಜೋಡಿಸಿದಂತ. ತಂದೆ ಮಗುವಿನ ಹತ್ರ ಕೇಳುವಾಗ ಮಗು ಹೇಳಿತು, ಆ ಭೂಪಟದ ನೀವು ಹರಿಯುವಾಗ ಭೂಪಟದ ಹಿಂದೆ ಒಬ್ಬ ವ್ಯಕ್ತಿಯ ಚಿತ್ರ ಇತ್ತು. ಆ ಚಿತ್ರ ನಾನು ನೋಡಿದೆ. ನಾನು ಜಗತ್ತಿನ ಭೂಪಟವನ್ನು ಜೋಡಿಸಲಿಲ್ಲ, ಆ ಚಿತ್ರವನ್ನು ಜೋಡಿಸಿದೆ. ಭೂಪಟ ತನ್ನಿಂತಾನೇ ಜೋಡಣೆ ಆಯಿತಂತ. ಯಾಕೆ ನಾನು ಈ ವಿಷಯ ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ಕೆಡುಕನ್ನು ವಿರೋಧಿಸುವುದಕ್ಕಿಂತ ಸಮಾಜದಲ್ಲಿ ಉತ್ತಮ ಮೌಲ್ಯಗಳನ್ನು, ಪರೋಪಕಾರಿ ಚಿಂತನೆಗಳನ್ನು ಪಸರಿಸುವ ಮೂಲಕ ಸ್ವಸ್ಥ ಸಮಾಜದ ನಿರ್ಮಾಣಕ್ಕೆ ಭಾರತ್ ಸೋಷಿಯಲ್ ವೆಲ್ಫೇರ್ ಟ್ರಸ್ಟ್ ಪ್ರಯತ್ನಿಸ್ತಾ ಇದೆ. ನಾವು ನಮ್ಮ ಟ್ರಸ್ಟ್ನ ಸದಸ್ಯರಿಗಾಗಿ ಒಂದು ಪ್ರತಿಜ್ಞಾ ಪತ್ರವನ್ನು ಯಾವಾಗಲೂ ಸಿದ್ಧಪಡಿಸಿರುತ್ತೇವೆ. ಅದರ ಸಾರಾಂಶ ಮಾತ್ರ ನಾನಿಲ್ಲಿ ನಿಮ್ಮ ಮುಂದಿಡಲು ಬಯಸ್ತಾ ಇದ್ದೇನೆ. ಅದರಲ್ಲಿ 9 ಅಂಶಗಳಿವೆ. ಈ 9 ಅಂಶಗಳು ಹೇಳುವಾಗ ತಮಗೆ ಟ್ರಸ್ಟ್ನ ಕಾರ್ಯ ಚಟುವಟಿಕೆಯ ಒಂದು ಸಂಕ್ಷಿಪ್ತ ಪರಿಚಯವಾಗಬಹುದು ಅಂತ ಭಾವಿಸ್ತೇನೆ. ಅದರಲ್ಲಿ 1ನೇದಾಗಿ, ನಾನು ಈ ದಿನವನ್ನು ಕೇವಲ ಇಂದಿನಂತೆಯೇ ಉಪಯೋಗಿಸುತ್ತೇನೆ. ಇಡೀ ಜೀವನದ ಸಮಸ್ಯೆಗಳನ್ನು ಕೇವಲ ಇಂದೇ ಇತ್ಯರ್ಥಗೊಳಿಸುವ ವ್ಯರ್ಥ ಪ್ರಯತ್ನ ಮಾಡುವುದಿಲ್ಲ. 2ನೇದು, ನಾನು ಸ್ವಯಂ ನನ್ನನ್ನು ಸಂತೋಷದಲ್ಲಿಡುವೆನು. 3ನೇಯದ್ದು, ನನ್ನ ಮಾನಸಿಕ ಶಕ್ತಿಯನ್ನು ಸುದೃಢಗೊಳಿಸಲು ಪ್ರಯತ್ನಿಸುವೆನು. ಪರೋಪಕಾರಿ ಕೆಲಸಗಳನ್ನು ಮಾಡಲು ಪ್ರಯತ್ನಿಸುವೆನು. 4ನೇ ಪಾಯಿಂಟ್, ಈ ಸಮಾಜ ನನ್ನಂತೆ ಆಲೋಚಿಸಬೇಕೆಂದು ನಾನು ಹವಣಿಸುವುದಿಲ್ಲ. ನಾನು ಸಮಾಜಕ್ಕೆ ಸಾಧ್ಯವಿದ್ದಷ್ಟು ಹೊಂದಿಕೊಳ್ಳಲು ಪ್ರಯತ್ನಿಸ್ತೇನೆ. 5ನೇ ವಿಷಯ, ನನ್ನ ಆತ್ಮಸಾಕ್ಷಿಯನ್ನು 3 ರೂಪದಲ್ಲಿ ಬಳಸುವೆನು. ಆತ್ಮಸಾಕ್ಷಿಯ ಬಗ್ಗೆ ಹೇಳಿ ನಾವು ನಮ್ಮ ಇದರ ಪ್ರತಿಜ್ಞಾವಿಧಿಯಲ್ಲಿ ಹೊತ್ತು ಕೊಟ್ಟಿದ್ದೇವೆ. ಆತ್ಮಸಾಕ್ಷಿಯನ್ನು 3 ರೂಪದಲ್ಲಿ ಬಳಸುವೆನು. ಯಾವುದಾದರೂ ಒಳಿತನ್ನು ಮಾಡುವೆನು, ಕೆಡುಕನ್ನು ಎಂದಿಗೂ ಮಾಡಲಾರೆನು. ಯಾರಾದರೂ ನನ್ನನ್ನು ಪೀಡಿಸಿದರೆ ಅದನ್ನು ಪ್ರಕಟಗೊಳಿಸುವುದಿಲ್ಲ. ಇನ್ನು 6ನೇಯದು, ಎಷ್ಟು ಸಾಧ್ಯವೋ ಅಷ್ಟು ಚೆನ್ನಾಗಿ ಕಾಣಲು ಪ್ರಯತ್ನಿಸುವೆನು. ಮೃದು ಮಾತಿನಲ್ಲಿ ಸಂಭಾಷಿಸುವೆನು. ಸದ್ವರ್ತನೆಯೊಂದಿಗೆ ವ್ಯವಹರಿಸುವೆನು. ಕಟುವಾಗಿ ವಿಮರ್ಶಿಸುವುದಿಲ್ಲ. ನನ್ನ ಚಿತ್ತದ ಅಂದರೆ ನನ್ನ ಮನಸ್ಸಿನ ನನ್ನ ಚಿತ್ತದ ಹೊರತು ಬೇರೆ ಯಾರಿಗೂ ಇತರರಿಗೆ ಆದೇಶವನ್ನು ಇಯುವುದಿಲ್ಲ. 7ನೇ ಪಾಯಿಂಟ್, ನನ್ನದೇ ಕಾರ್ಯಕ್ರಮ ಪಟ್ಟಿಯನ್ನು ಮಾಡುವೆನು. ಅದನ್ನು ಯಥಾವತ್ ಅನುಸರಿಸಲು ಸಾಧ್ಯವಾಗದೇ ಇರಬಹುದು, ಆದರೂ ಯೋಜನೆಯನ್ನು ತಯಾರಿಸುವೆನು. ಇದಕ್ಕಾಗಿ ನಾನು 2 ವೈರಿಗಳನ್ನು ದೂರವಿರಿಸುವೆನು. ಆ ವೈರಿಗಳು ಯಾರೆಂದರೆ, ಒಂದು ದುಡುಕು ಸ್ವಭಾವ, ಇನ್ನೊಂದು ನಿರ್ಧಾರ ತಳೆಯದಿರುವುದು. 8ನೇ ಪಾಯಿಂಟ್, ನಾನು ಕೆಲವು ದಿನ ಸಮಯ ಜೀವನದ ಕುರಿತು ಆಲೋಚಿಸಲು ಮೀಸಲಿಡುವೆನು. ಕೊನೆಯದಾಗಿ, ಒಳಿತಿನ ಕೆಲಸ ಮಾಡಿ ಸಂತೋಷ ಪಡೆಯುವುದರಲ್ಲಿ ಯಾರನ್ನೂ ಭಯಪಡಲಾರೆನು. ಆತ್ಮೀಯರೇ, ಸಾಧಾರಣವಾಗಿ ಹೆಚ್ಚಿನವರು ಆಸ್ತಿಕರೇ ಇರ್ತಾರೆ. ಆದರೆ ಒಂದು ಮಾತು ಬರುವಾಗ, ಜಿಪುಣ ಆಸ್ತಿಕನಿಗಿಂತ
ಧಾರಾಳಿ ನಾಸ್ತಿಕನೇ ಮೇಳು ಅಂತ ಹೇಳ್ತಾರೆ. ಮನುಷ್ಯನಿಗೆ ದೇವನು ಒಂದು 4 ವಿಷಯಗಳನ್ನು ಪ್ರದಾನ ಮಾಡಿದ್ದಾನೆ. ಅದು ಇಲ್ಲಿರುವವರಿಗೆ ಎಲ್ಲರಲ್ಲೂ ಆ 4 ವಿಷಯ ಪ್ರಧಾನ ಆಗಿರ್ತದೆ. ಇದೆಲ್ಲವೂ 4 ವಿಷಯವು ಆತ್ಮಕ್ಕೆ ಸಂಬಂಧಪಟ್ಟಾಗಿರ್ತದೆ. ಅದು 4 ವಿಷಯದಲ್ಲಿ ಮೊದಲನೆಯದಂತ ಹೇಳಿದರೆ ಸಮಯ, ಎರಡನೆಯದ್ದು ನಮ್ಮ ಸಂಬಂಧ, ಮನುಷ್ಯ ಸಂಬಂಧಗಳು, ಇನ್ನು 3ನೆಯದ್ದು ಆರೋಗ್ಯ, ಇನ್ನು 4ನೆಯದಾಗಿ ಹಣ. ಇದೆಲ್ಲವೂ ಮನುಷ್ಯನ ಬದುಕಿಗೆ ಆತನ ವ್ಯವಸ್ಥಿತವಾದಂತಹ ಜೀವನಕ್ಕೆ ಅತಿ ಅವಶ್ಯವಾದಂತಹ ಪ್ರಧಾನ ವಿಷಯಗಳು. ಇದರಲ್ಲಿ 1ನೇ ವಿಷಯವನ್ನು ನಾವು ಸಮಯವನ್ನು ತಗೊಳ್ಳುವ. ಸಮಯ ಮುಗಿದ ಕೂಡಲೇ ಎಲ್ರಿಗೂ ಗೊತ್ತಿದೆ, ಹಿ ಈಸ್ ಡೆಡ್, ಅಂದರೆ ಆತನ ಸಮಯ ಮುಗಿಯಿತಂತ. ಕೆಲವು ಸಣ್ಣ ಮಕ್ಕಳು ತೀರಿ ಹೋಗ್ತಾರೆ, ಅಪಘಾತಾಗಿ ತೀರಿ ಹೋಗುವಂಥ ಸಂದರ್ಭ ಇರ್ತದೆ, ಅಕಾಲಿಕ ಮರಣ ಎನ್ನುತ್ತೇವೆ. ಇದೆಲ್ಲ ಸಮಯವಾಗಿದೆ. ನಾವು ಹೇಳುವುದು ಒಂದೇ ವಿಷಯ, ಆತನ ಸಮಯ ಮುಗಿದಿದೆ, ಟೈಮ್ ಮುಗಿದಿದೆ, ದಾದಮಲ್ ಪ್ರಾಪುಂಡು ಸಮಯ ಅಂತಲೇ ಬರ್ತದೆ ಅಲ್ಲಿ. ಈ ಸಮಯ ಆದ ಕಾರಣ ಮನುಷ್ಯನ ಬದುಕಿನಲ್ಲಿ ಸಮಯ ಅತ್ಯಂತ ಪ್ರಾಮುಖ್ಯದ್ದಾಗಿದೆ. ಇದರ ಸರಿಯಾದ ಸದ್ಬಳಕೆಯಾಗಬೇಕಾಗಿದೆ. ಸರಿಯಾದ ಸದ್ಬಳಕೆ ಮನುಷ್ಯನಿಗೆ 24 ಗಂಟೆ ಮಾಡುವುದು, ಅದು ಸರಿಯಾಗಿ ನಿದ್ರೆ ಮಾಡುವುದು ಸಹ ಅದರ ಸದ್ಬಳಕೆ ಅಂತಲೇ ಲೆಕ್ಕ. ಅದರ ದುರ್ಬಳಕೆ ಮಾಡುವುದರಿಂದ ಸ್ವಂತಕ್ಕೆ ಮಾತ್ರ ನಷ್ಟ ಅಲ್ಲ, ಅದರಿಂದ ಸಮಾಜಕ್ಕೂ ನಷ್ಟವಾಗ್ತದೆ. ಸಮಯವನ್ನು ಸರಿಯಾಗಿ ಬಳಸಬಹುದು, ಇದರ ಪರಿಣಾಮವು ಉತ್ತಮವಾಗಿರುತ್ತದೆ. ಸಾಧಾರಣವಾಗಿ ನಾವು ಸಮಯವನ್ನು ಧಾರ್ಮಿಕ ಸೇವೆಗಾಗಿ, ಮಾನವೀಯ ಸೇವೆಗಾಗಿ, ಆರೋಗ್ಯಕ್ಕಾಗಿ ಮತ್ತು ಇಂತಹ ಕರುಣೆಯ ಸಂದೇಶ ಜನರಿಗೆ ತಲುಪಿಸುವುದಕ್ಕಾಗಿ ವಹಿಸುವುದರ ಮೂಲಕ ಖಂಡಿತವಾಗಿಯೂ ಒಂದು ಸ್ವಸ್ಥ ಸಮಾಜವನ್ನು ಕಟ್ಟಬಹುದಾಗಿದೆ. ಇದರ ದುರ್ಬಳಕೆ ಮಾಡುವುದು, ಕಾಲಹರಣ ಮಾಡುವುದು, ಇದರ ಪರದೂಷಣ ಮಾಡುವುದು, ಇನ್ನಿತರ ಕೆಲಸ ಮಾಡುವುದರಿಂದ ಕೇವಲ ಇದರೊಂದಿಗೆ ಹಣ ಮಾತ್ರ ನಷ್ಟ ಅಲ್ಲ, ಸಮಯವೂ ನಷ್ಟ ಆಗ್ತದೆ, ವ್ಯಕ್ತಿಯ ಬದುಕಿಗೆ ಯಾವುದೇ ಅರ್ಥವಿರುವುದಿಲ್ಲ. ಇನ್ನು 2ನೇ ವಿಷಯ ಸಂಬಂಧ. ಮನುಷ್ಯ ಹುಟ್ಟಿನಿಂದಲೇ ಸಂಬಂಧದೊಂದಿಗೆ ಬಿಗಿದು ಬಿಟ್ಟಿದ್ದಾನೆ. ಎಲ್ಲರಿಗೂ ಗೊತ್ತಿದೆ, ಒಂದಲ್ಲ ಒಂದು ರೀತಿಯ ಸಂಬಂಧ. ಸಾಧಾರಣವಾಗಿ ತಾಯಿ ಮಗುವಿನ ಸಂಬಂಧ, ತಂದೆ ಮಕ್ಕಳ ಸಂಬಂಧ, ಗುರುವಿನೊಂದಿಗಿನ ಸಂಬಂಧ, ಮಿತ್ರರೊಂದಿಗೆ ಸಂಬಂಧ, ನೆರೆಕರೆಯೊಂದಿಗೆ ಸಂಬಂಧ, ಈ ರೀತಿಯ ಬೇರೆ ಜೀವಿಗಳಿಗಿಂತ ವಿಭಿನ್ನವಾಗಿ ಮನುಷ್ಯ ಹುಟ್ಟಿನೊಂದಿಗೆ ಸಂಬಂಧದೊಂದಿಗೆ ಬಿಗಿದುಕೊಂಡಿದ್ದಾನೆ. ಇಲ್ಲಿರುವ ಮಾತೆಯರಿಗೆ ಗೊತ್ತಿರ್ತದೆ, ಸಾಧಾರಣವಾಗಿ ಹೇಳ್ತದೆ, ಮಗುವಿನ ಹೃದಯ ತಾಯಿಯ ಹೃದಯ ಮಗುವಿನ ಪಾಠಶಾಲೆ, ಇಲ್ಲದೆ ತಾಯಿಯ ಮಡಿಲು ಮಗುವಿನ ಮೊದಲ ಪಾಠಶಾಲೆ. ಈ ರೀತಿ ಇಲ್ಲಿ ಹೇಳ್ತಾ ಬಂದದಂತ ಹೇಳಿದರೆ, ಈ ಸಂಬಂಧಗಳು ಎಷ್ಟು ಉತ್ತಮವಾಗಿರುತ್ತದೋ ಅಷ್ಟು ನಮ್ಮ ಖಾಸಗಿ ವೈಯಕ್ತಿಕ ಬದುಕು ಮಾತ್ರ ಅಲ್ಲ, ಈ ಸ್ವಸ್ಥ ಸಮಾಜದ ನಿರ್ಮಾಣವು ಅದರ ಬೇರು ಸಹ ಅದೇ ಆಗಿದೆ ಅಂತ. ಪರಸ್ಪರ ಸಂಬಂಧಗಳು ಸರಿ ಇಲ್ಲದಿದ್ದಲ್ಲಿ ಯಾವ ರೀತಿ ಸಮಸ್ಯೆ ಆಗ್ತದೆ ಅಂತ ಹೇಳಿದರೆ ನಮಗೆಲ್ಲರಿಗೂ ಗೊತ್ತಿರುವಂಥ ವಿಚಾರ. ಸಂಬಂಧಗಳು ಕೆಡಿಸುವುದರಿಂದ ಮನುಷ್ಯ, ಉದಾಹರಣೆ ಅಸೂಯೆ, ಅದರಿಂದ ಸಂಬಂಧಗಳು ಕೆಡುತ್ತದೆ. ವ್ಯಕ್ತಿಗೆ ಮೊದಲು ಅದರಿಂದ ನಷ್ಟ ಆಗ್ತದೆ, ಇನ್ನೊಬ್ಬನಿಗೆ ಅದರ ಪರಿಣಾಮ ನಂತರದಾಗ BP, ಶುಗರ್, ನರಗಳ ಸಮಸ್ಯೆಗಳು, ಮಾನಸಿಕ ತೊಂದರೆಗಳು, ಎಲ್ಲ ರೀತಿಯ ಚಡಪಡಿಕೆಗಳು, ಇದೆಲ್ಲ ಹೆಚ್ಚಾಗಿ ಇದರ ಮೂಲ ಸಂಶೋಧನೆ ಮಾಡುವಾಗ, ಜಗತ್ತಿನ ಇದರ ಮೂಲ ಅಧ್ಯಯನಕ್ಕೆ ಹೋದಾಗ ನಮಗೆ ಕಂಡುಬರುವುದು ಅಂತ ಹೇಳಿದರೆ ನಮ್ಮೊಳಗಿನ ಸಂಬಂಧಗಳು ಹಾಳುಗೆಡುವುದು. ಈ ಸಂಬಂಧಗಳು ಹಾಲು ಕೆಡವಲು ಎಲ್ಲ ರೀತಿಯ ಸಂಬಂಧಗಳಿದೆ. ಸಾಮಾಜಿಕ, ಕೌಟುಂಬಿಕ, ರಾಜಕೀಯ, ಅದು ನಾವು ಇರುವಂತಹ ಉದ್ಯೋಗಕ್ಕೆ ಸಂಬಂಧಪಟ್ಟು ಈ ಸಂಬಂಧಗಳಿಂದ ನಮ್ಮ ಮಾನಸಿಕ ಆರೋಗ್ಯ ಮಾತ್ರವಲ್ಲ, ದೇಶದ ಆರೋಗ್ಯವು ಒಳಗೊಂಡಿದೆ. ಒಬ್ಬ ಮನುಷ್ಯ ನೆರವಿಗೆ ಯಾರು ಬರುವುದಂತ,
ಹಣಕ್ಕಿಂತ ಹೆಚ್ಚಾಗಿ ಕೆಲವೊಮ್ಮೆ ಸಂಬಂಧಗಳು ನೆರವಿಗೆ ಬರ್ತದೆ. ಎಷ್ಟೋ ಹಣವಿದ್ದವರು ನಾವು ಕಾಣ್ತಾ ಇದ್ದೇವೆ, ಅವರ ಕೊನೆಯ ದಿನಗಳು ಯಾವ ರೀತಿ ಇದೆ ಅಂತ ಹೇಳಿದರೆ, ಸಂಬಂಧಗಳ ಬಗ್ಗೆ ಅವರು ನಿರ್ಲಕ್ಷ್ಯ ವಹಿಸಿದ ಕಾರಣ ಜನರಿಂದ ದೂರವಾಗಿ ನಿರಾಶ್ರಿತರಂತೆ ಬದುಕುವಂತಹ ಒಂದು ದಯನೀಯ ಸ್ಥಿತಿಯನ್ನು ನಮ್ಮ ಪ್ರತಿಯೊಬ್ಬರು ಕುಟುಂಬದಲ್ಲೂ ಹೊರಗೂ ಕಾಣ್ತಾ ಇದ್ದೇವೆ. ಇನ್ನು ಮೂರನೇ ವಿಷಯ ಆರೋಗ್ಯ. ಆರೋಗ್ಯದ ಬಗ್ಗೆ ನಾನಿಲ್ಲಿ ಹೇಳಬೇಕಂತ ಇಲ್ಲ, ಯಾಕೆಂತ ಹೇಳಿದ್ರೆ ಒಬ್ಬ ಮನುಷ್ಯನಿಗೆ ಹೆಲ್ತ್ ವೆಲ್ತ್ ಅಂತ ಹೇಳಿದ್ರೆ ಆರೋಗ್ಯವೇ ಭಾಗ್ಯ ಅಂತ ಹೇಳ್ತೇವೆ. ಸಾಧಾರಣವಾಗಿ ಆರೋಗ್ಯ ಇಲ್ಲದಿದ್ದರೆ ಹಣವು ಉಪಯೋಗಕ್ಕೆ ಬರಲಾರದು. ಒಬ್ಬ ಮನುಷ್ಯನಲ್ಲಿ ಎಷ್ಟೇ ಹಣವಿದ್ದರೂ ಆದರೆ ಆತನಲ್ಲಿ ಆರೋಗ್ಯ ಇಲ್ಲ ಅಂತ ಹೇಳಿದರೆ ಯಾವ ಕೆಲಸ ಮಾಡಲು ಸಾಧ್ಯ ಇಲ್ಲ. ಭಾರತ್ ಸೋಷಿಯಲ್ ವೆಲ್ಫೇರ್ ಟ್ರಸ್ಟ್ ಇದರ 3 ಮುಖ್ಯ ವಿಷಯವನ್ನು ಆಯ್ದುಕೊಂಡಿದೆ: ಶಿಕ್ಷಣ, ಉದ್ಯೋಗ, ಆರೋಗ್ಯ. ಒಬ್ಬ ಮನುಷ್ಯನ ಬದುಕು ಸರಿಯಾಗಬೇಕಾದರೆ ಈ ಹಸಿವು ಅದರ ಮೂಲ ಬೇರಿನ ಸಮೇತ ಕಿತ್ತು ಹೋಗಬೇಕಾದರೆ ಆತನಲ್ಲಿ ಒಳ್ಳೆಯ ಶಿಕ್ಷಣ ಕೊಡಬೇಕಾಗ್ತದೆ. ಶಿಕ್ಷಣ ಮೂಲಕ ಆತ ಒಂದು ಒಳ್ಳೆಯ ಉದ್ಯೋಗ ಗಳಿಸಬೇಕಾಗ್ತದೆ. ಇಲ್ಲದಿದ್ದರೆ ಯಾವುದಾದರೂ ಸಂಸ್ಥೆಯನ್ನು ಕಟ್ಟಿ ಬೆಳೆಸುವಂಥ ಕೆಲಸ ಮಾಡಬೇಕು. ಶಿಕ್ಷಣ ಮತ್ತು ಉದ್ಯೋಗ, ಆರೋಗ್ಯ ಇದೆಲ್ಲವೂ ಮನುಷ್ಯನ ಬದುಕಿನ ಹಸಿವಿನೊಂದಿಗೆ ಸಂಬಂಧವಿರುವಂತಹ ವಿಚಾರಗಳಾಗಿದೆ. ಆದ ಕಾರಣ ಭಾರತ್ ಸೋಷಿಯಲ್ ಟ್ರಸ್ಟ್ ಈ ವಿಷಯವನ್ನೇ ತಮ್ಮ ಧ್ಯೇಯವನ್ನಾಗಿ ಮಾಡಿಕೊಂಡಿದೆ. ಈಗ ನಾನು ಹೇಳ್ತಾ ಬಂದದಂತ ಹೇಳಿದರೆ ಆರೋಗ್ಯ. ನಮಗೆ ಆರೋಗ್ಯ ಖಂಡಿತ ಬೇಕಾಗ್ತದೆ. ಯಾಕೆಂತ ಹೇಳಿದ್ರೆ ಆರೋಗ್ಯವಿಲ್ಲದೆ ಎಲ್ಲವೂ ವ್ಯರ್ಥ ಅಂತ ಎನಿಸ್ತದೆ. ಹಣವೂ ವ್ಯರ್ಥ ಆಗ್ತದೆ, ನಮ್ಮಲ್ಲಿರುವ ಕೌಶಲ್ಯಗಳು ವ್ಯರ್ಥ ಆಗ್ತದೆ, ನಮ್ಮಲ್ಲಿ ಉಳ್ಳ ಪ್ರತಿಭೆಗಳು ವ್ಯರ್ಥವೆನಿಸ್ತದೆ. ಕೆಲವೊಮ್ಮೆ ನಮಗೆ ಸಮಾಜದಲ್ಲೂ ಕುಟುಂಬದಲ್ಲೂ ಆಸಕ್ತಿಯೂ ಇರುವುದಿಲ್ಲ, ಜಿಗುಪ್ಸೆ ಆಗ್ತದೆ. ಆದ ಕಾರಣ ಒಂದು ಒಳ್ಳೆಯ ಆರೋಗ್ಯ, ಈ ಆರೋಗ್ಯ ಅಷ್ಟು ಸಂಪಾದಿಸುವುದಂತ ಹೇಳಿದರೆ ಅದೊಂದು ದೇವರ ಅನುಗ್ರಹ ಅಂತಲೇ ಹೇಳಬಹುದು. ಆರೋಗ್ಯ ಹಾಳಾದಲ್ಲಿ ಹಣ ಖರ್ಚಾಗ್ತದೆ. ಆದ ಕಾರಣ 4ನೇ ವಿಷಯಕ್ಕೆ ನಾನು ಪ್ರವೇಶಿಸ್ತಾ ಇದ್ದೇನೆ, ಹಣ. ತಮಗೆ ಗೊತ್ತಿರ್ಬೋದು ಹಣದ ಮೌಲ್ಯ ಏನಂತ. ನಾವಿಲ್ಲಿ ಈ ವಿಷಯವನ್ನು ಜನರ ಮುಂದಿಟ್ಟು ಈ ರೀತಿ ಮಾಡಲಿಕ್ಕೆ ಉದ್ದೇಶವು ಅದೇ ಆಗಿರ್ತದೆ. 60% ಜನರ ಹಣ 5% ಜನರಲ್ಲಿದೆ. ಈ ವಾಸ್ತವವು ನಮಗೆ ಅರಿವಾಗಬೇಕು. ಈ ವಾಸ್ತವವನ್ನು ದಿಕ್ಕು ತಪ್ಪಿಸಲಾಗುತ್ತದೆ. ಪ್ರಸಕ್ತ ಸ್ಥಿತಿ ಆಗಿದೆ. ಖಂಡಿತವಾಗಿಯೂ ನಮ್ಮ ದೇಶದಲ್ಲಿ ಬಡತನವಿಲ್ಲ, ಕ್ರೂರತ್ವವಿಲ್ಲ, ಕ್ರೌರ್ಯವೂ ಇಲ್ಲ. ಇದನ್ನು ಹುಟ್ಟುಹಾಕಲಾಗ್ತದೆ, ಇದನ್ನು ಸೃಷ್ಟಿಸಲಾಗ್ತದೆ. ಕಾರಣ ಪರೋಪಕಾರ. ಮೊದಲು ಹೇಳ್ತಾ ಇದ್ದದ್ದು, ನಾವು ಸಣ್ಣದಿರುವಾಗ ಒಬ್ಬ ರಾಜಕಾರಣಿಯ, ಒಬ್ಬ ಸಮಾಜ ಸೇವಕನ, ಒಬ್ಬ ಜನಸೇವಕನ ಅಂತ ಇದ್ದರೆ ಪರೋಪಕಾರ ಅಂತಿತ್ತು. ಅದು ಎಲ್ಲ ಶಿಕ್ಷಣ ಕ್ಷೇತ್ರವು ವ್ಯಾಪಾರೀಕರಣವಾಗಿದೆ, ಆರೋಗ್ಯ ಕ್ಷೇತ್ರವು ವ್ಯಾಪಾರೀಕರಣವಾಗಿದೆ, ಉದ್ಯೋಗವು ವ್ಯಾಪಾರೀಕರಣವಾಗಿದೆ. ಎಲ್ಲಿ ತನಕ ಅಂತ ಹೇಳಿದರೆ ನಿಮಗೆ ಗೊತ್ತಿರಬಹುದು, ಅದು ಮೊನ್ನೆ PSI ಸಿಲೆಕ್ಷನ್ ಅಲ್ಲಿ 40 ಲಕ್ಷ, 50 ಲಕ್ಷ, 80 ಲಕ್ಷಕ್ಕೆ ಸಬ್ ಇನ್ಸ್ಪೆಕ್ಟರ್ ಅಂತಹ ಹುದ್ದೆಗಳು ಮಾರಾಟವಾಗುವುದನ್ನು ನಾವು ಕಾಣ್ತಾ ಇದ್ದೇವೆ. ಇದರಲ್ಲಿ ಕಂಡುಬರುವುದಂತ ಹೇಳಿದರೆ ಹಣದ ಪಾತ್ರ ಮತ್ತು ಹಣ ಈ ಸಮಾಜದಿಂದ ಯಾವ ರೀತಿ ಪೋಲಾಗುತ್ತದೆ. ಪರೋಪಕಾರಕ್ಕೆ ಖರ್ಚು ಮಾಡಬೇಕಾದಂತಹ ಹಣ, ಪರೋಪಕಾರದಿಂದ ಈ ದೇಶದ ಅಭ್ಯುದಯ ಇದೆ ಅಂತ ತಿಳಿದುಕೊಂಡಂತಹ ವ್ಯವಸ್ಥೆಗಳು ಅದನ್ನು ಕೇವಲ ಸ್ವಾರ್ಥ ಹಿತಾಸಕ್ತಿಗಾಗಿ ಖರ್ಚು ಮಾಡ್ತಾ ಇದೆ. ಅದರ ಪರಿಣಾಮವೇ ನಾವಿಂದು ಅನುಭವಿಸುವಂತಹ ದಯನೀಯ ಸ್ಥಿತಿ. ಹೇಳುತ್ತಾ ಬಂದದ್ದೇನಂತ ಹೇಳಿದರೆ, ಹಣ ಒಂದು ಕ್ಷೋಭೆಯೂ ಹೌದು, ಹಣ ಒಂದು ವರವೂ ಹೌದು. ನಮ್ಮ ಪಾಲಿಗೆ ಅದು ಅನುಗ್ರಹವೂ ಆಗಬಹುದು, ಹಣ ನಮ್ಮ ಪಾಲಿಗೆ ಶಾಪವೂ ಆಗಬಹುದು. ಈ ನಿಟ್ಟಿನಲ್ಲಿ ಭಾರತ್ ಸೋಷಿಯಲ್ ವೆಲ್ಫೇರ್ ಟ್ರಸ್ಟ್ ಕಳೆದ 8 ವರ್ಷಗಳಿಂದ ಹಣದ ಸದುಪಯೋಗ ಜೊತೆಗೆ ಆರೋಗ್ಯ ಜೊತೆಗೆ ಉದ್ಯೋಗ ಕೊಡುವಂತಹ ಕೆಲಸವನ್ನು ನಿರಂತರ ಮಾಡುತ್ತಾ ಬಂದಿದೆ. ಅದರ ಒಂದು ಭಾಗವಾಗಿ ನಾವಿಲ್ಲಿ ವಿದ್ಯಾರ್ಥಿ ವೇತನವನ್ನು ಇಲ್ಲಿ ಬಿಡುಗಡೆ ಮಾಡ್ತಾ ಇದ್ದೇವೆ. ಒಟ್ಟು ಎಲ್ಲ ನಮ್ಮ ಕೆಲಸಗಳು ಎಲ್ಲವೂ ಸರ್ಕಾರಿ ನಿಯಮಾವಳಿ ಪ್ರಕಾರವೇ ನಡೆಯುತ್ತಾ ಇದೆ. ಚೆಕ್ ಮುಖಾಂತರವೇ ವಿದ್ಯಾರ್ಥಿಗಳಿಗೆ ನಾವು ವಿದ್ಯಾರ್ಥಿ ವೇತನವನ್ನು ನೀಡುತ್ತಾ ಇದ್ದೇವೆ. ಒಟ್ಟು 6 ಲಕ್ಷ ರೂಪಾಯಿ ಹಣವನ್ನು 150 ವಿದ್ಯಾರ್ಥಿಗಳಿಗೆ ನೀಡುತ್ತಾ ಇದ್ದೇವೆ. ಅದರಲ್ಲಿ ಒಂದು ಶಾಲೆ ವಿಶೇಷವಾಗಿ, ಆ ಶಾಲೆಯಲ್ಲಿ ಅಲ್ಲಿಯ ಮುಖ್ಯೋಪಾಧ್ಯಾಯಿನಿ ನಮ್ಮಲ್ಲಿ ಮನವಿ ಮಾಡಿದ ಕಾರಣ ಅಲ್ಲಿಯ ಟೋಟಲ್ ಆ ಶಾಲೆಗೆ ನಿಗದಿಪಡಿಸಿದ ಅಮೌಂಟನ್ನು ನಾನು ಎಲ್ಲ ವಿದ್ಯಾರ್ಥಿಗಳಿಗೆ ಹಂಚುವಂಥ ವ್ಯವಸ್ಥೆಯನ್ನು ಸಹ ಮಾಡಿದ್ದೇವೆ. ನಾವು ಈ ಕೆಲಸ ಮಾಡುವ ಉದ್ದೇಶ ಕಳೆದ ಬಾರಿಯ ಸಭೆಯಲ್ಲಿ ನಾನು ಹೇಳಿದ್ದೆ, ಅದನ್ನೇ ಪುನರಾವರ್ತಿಸುತ್ತಿದ್ದೇನೆ. ಇಡೀ ಕಾಡ್ಗಿಚ್ಚು ಬಂದಾಗ ಕಾಡಲ್ಲಿ
ಕಾಡ್ಗಿಚ್ಚು ಬಂದಾಗ ಆ ಕಾಡನ್ನು ನಂದಿಸುವ ಕೆಲಸದಲ್ಲಿ ಒಂದು ಹಕ್ಕಿ, ಒಂದು ಸಣ್ಣ ಹಕ್ಕಿ ತನ್ನ ಕೊಕ್ಕಿನಿಂದ ಆ ಕಾಡ್ಗಿಚ್ಚು ನಂದಿಸುವಾಗ ಅದರ ಕೊಕ್ಕಿನಿಂದ ಹನಿಯನ್ನು ಆ ಕಾಡ್ಗಿಚ್ಚು ನಂದಿಸಲು ಹಾಕ್ತಿರುವಾಗ ಇತರ ಪಕ್ಷಿಗಳು, ಪ್ರಾಣಿಗಳು ಅದನ್ನು ತಮಾಷೆಯನ್ನಾಗಿ ಮಾಡಿದ್ದಂತೆ. ಇಷ್ಟು ದೊಡ್ಡ ಕಾಡ್ಗಿಚ್ಚನ್ನು ನಂದಿಸಲು ನಿನ್ನ ಹನಿ ಎಷ್ಟು ಪ್ರಯೋಜನವಿರಬಹುದು, ನೀನು ಮೂರ್ಖ ಅಂತ. ಸಾಮಾಜಿಕ ದೃಷ್ಟಿಯಲ್ಲಿ ನಮ್ಮ ಈ ಸಣ್ಣ ಕೆಲಸವು ಮೂರ್ಖತನವೆಂದು ಕಂಡು ಬಂದರು. ಆದರೆ ಯಾವ ಪಟ್ಟಿಯಲ್ಲಿ ಸೇರುತ್ತದೆ ಆ ಹಕ್ಕಿಯ ಉತ್ತರವು ನಮ್ಮ ಉತ್ತರವೇ ಆಗಿದೆ. ಆ ಹಕ್ಕಿ ಹೇಳುತ್ತದೆ ಉಳಿದ ಪ್ರಾಣಿ ಪಕ್ಷಿ ಹತ್ತಿರ, ಇತಿಹಾಸ ಸಾಕ್ಷಿ 2 ಪಟ್ಟಿ ಇದೆ. ಒಂದು ಪಟ್ಟಿ ನಂದಿಸುವವರದ್ದು, ಇನ್ನೊಂದು ಹೆಸರು ಅದನ್ನು ನೋಡಿ ಸುಮ್ಮನೆ ಕೂತವರದ್ದು. ನನ್ನ ಹೆಸರು ಆ ನಂದಿಸುವವರ ಪಟ್ಟಿಯಲ್ಲಿ ಸೇರುತ್ತದೆ, ಸುಮ್ಮನೆ ಕೂತುಕೊಳ್ಳುವವರ ಜನರ ಹೆಸರಲ್ಲಿ ಸೇರಲಾರದು ಎಂದು ಹಕ್ಕಿ ಹೇಳಿದಂತೆ ಸಾಮಾಜಿಕವಾಗಿರುವಂತಹ ಕಳಕಳಿ ಇಟ್ಟುಕೊಂಡು ಭಾರತ್ ಸೋಷಿಯಲ್ ವೆಲ್ಫೇರ್ ಟ್ರಸ್ಟ್ ಆ ಹಕ್ಕಿಯ ಪಾತ್ರವನ್ನು ಮಾಡಲು ಬಯಸುತ್ತದೆ ಎಂದು ಹೇಳುತ್ತಾ ನನ್ನ ಮಾತುಗಳಿಗೆ ಪೂರ್ಣ ವಿರಾಮ ಹಾಕ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಬಹುಮುಖಿ ಲೋಕಸತ್ಯಗಳಿಗೆ ಕನ್ನಡಿ ಹಿಡಿದಂತಹ ಮಾತುಗಳು, ಹಲವು ವಾಸ್ತವತೆಗಳ ಒಳನೋಟ, ಹಕ್ಕಿಯ ಉತ್ತರವೇ ನಮ್ಮದು ಎನ್ನುವಂತಹ ದೃಢ ನಿರ್ಧಾರ ಮತ್ತು ಈ ತನಕ ಟ್ರಸ್ಟ್ ನಡೆದು ಬಂದಂತಹ ದಾರಿಯ ಕಡೆಗೆ ಹಿನ್ನೋಟ. ಒಂದರ್ಥದಲ್ಲಿ ಈ ಕಾರ್ಯಕ್ರಮದ ಪ್ರಧಾನ ಭಾಗದ ಕಡೆಗೆ ಸಾಗಿ ಬರುವುದಕ್ಕಿಂತ ಮೊದಲು ಕೇಳಲೇಬೇಕಾದಂತಹ ಮಾತುಗಳು. ಆ ಮಾತುಗಳಿಗೆ ಧ್ವನಿಯಾದ ಚೇರ್ಮನ್ಗೆ ಒಂದು ಚಪ್ಪಾಳೆ ಮೂಲಕ ವಂದನೆಯನ್ನು ಸಲ್ಲಿಸೋಣ. ಬಹಳ ಸವಿಸ್ತಾರವಾಗಿರುವಂಥ ಒಳನೋಟಗಳನ್ನು ಅವರು ಕೊಟ್ಟರು. ಇದೆಲ್ಲವನ್ನು ಮಾತಿಗೊಂದು ಸಾಂಕೇತಿಕ, ಸಿಂಬೋಲಿಕ್ ಆಗಿರುವಂಥ ರೂಪ ಕೊಡುವುದಾದರೆ ಆ ಚಿಹ್ನೆ ನೋಡಿ. ಟ್ರಸ್ಟ್ ಒಂದು ಲಾಂಛನವನ್ನು ಪಾಲಿಸಿಕೊಂಡು ಬಂದಿದೆ. ಕೆಳಗಡೆ ಆಶ್ರಯವಾಗಿ ಆಧಾರವಾಗಿಟ್ಟುಕೊಂಡಿರುವ 2 ಕೈಗಳು. ಅದು ಯಾವ ಬಣ್ಣದಲ್ಲಿದೆ? ಮಣ್ಣಿನ ಬಣ್ಣದಲ್ಲಿದೆ, ಕಾಂಡದ ಬಣ್ಣದಲ್ಲಿದೆ. ಅದು ಆಧಾರ. ಅದರ ಮೇಲೆ ಚಿಗುರಿ ನಿಂತದ್ದು ಭಾರತ. ಅದು ಸಮನ್ವಯತೆಯ, ಸಾಹೋದಾರ್ಯದ, ಪಾರಸ್ಪರ್ಯಗಳಿರುವ ತ್ರಿವರ್ಣ ಭಾರತ. ಅದರ ಮೇಲೆ ಒಂದಷ್ಟು ಎಲೆಗಳಿವೆ. ಕೆಲವು ಎಲೆಗಳು ನಸು ಬಣ್ಣದ ಹಸಿರು, ಕೆಲವು ಎಲೆಗಳು ಕಡು ಬಣ್ಣದ ಹಸಿರು. ಕಡು ಬಣ್ಣದ ಹಸಿರು ಬೆಳೆದ ಮನಸ್ಥಿತಿ, ನಸು ಬಣ್ಣದ ಹಸಿರು ಬೆಳೆಯಬೇಕಾದ ಮನಸ್ಥಿತಿ. ಹಾಗಾಗಿ ಇವೆಲ್ಲ ಸಮಗ್ರವಾಗಿ ನಿಲ್ಲುವಂಥದ್ದು ನಮ್ಮೆಲ್ಲರ ಪರಸ್ಪರ ಕೈಜೋಡಿಸುವಿಕೆಯ ಮೇಲೆ ಎಂಬುದು ಆ ಚಿಹ್ನೆ ಬಹಳ ಸ್ಪಷ್ಟವಾಗಿ ಹೇಳ್ತಾ ಉಂಟು. ಕೊನೆಯಲ್ಲಿ ಹೇಳಿದ್ದೆ ಜರ್ನಿ ಟು ಎಕ್ಸಲೆನ್ಸ್, ಉತ್ಕರ್ಷದ ಕಡೆಗೆ ಪ್ರಯಾಣ. ಇದು ಈ ಸಮಾರಂಭ ಇನ್ನಷ್ಟು ಸ್ಪಷ್ಟೀಕರಿಸಿತು ಎನ್ನುವ ಮಾತಿನ ಮೂಲಕ ಕಾರ್ಯಕ್ರಮದ ಪ್ರಧಾನ ಭಾಗದ ಕಡೆಗೆ ಬರ್ತಾ ಇದ್ದೇವೆ. ಈ ದಿನದ ಉದ್ಘಾಟನೀಯ ಮಾತುಗಳನ್ನು ನೀಡಲಿದ್ದಾರೆ ನಾರಾಯಣಗುರು ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರು, ನಮಗೆಲ್ಲರಿಗೂ ಮಾರ್ಗದರ್ಶಕರು, ಸಾವಿರಾರು ವಿದ್ಯಾರ್ಥಿಗಳ ಗುರುಗಳಾಗಿರುವ ಶ್ರೀಮತಿ ರೇಣುಕಾ ಅರುಣ್. ಚಪ್ಪಾಳೆ ಮೂಲಕ ಎದುರುಗೊಳ್ಳೋಣ ರೇಣುಕಾ ಅವರ ನುಡಿಗಳಿಗೆ. ವೇದಿಕೆಯಲ್ಲಿರುವ ಗಣ್ಯರೇ ಹಾಗೂ ವೇದಿಕೆ ಮುಂಭಾಗದಲ್ಲಿರುವ ಗಣ್ಯರೇ, ಟ್ರಸ್ಟಿನ ಸದಸ್ಯ ಪದಾಧಿಕಾರಿಗಳೇ ಹಾಗೂ ನನ್ನ ನೆಚ್ಚಿನ ವಿದ್ಯಾರ್ಥಿಗಳೇ, ವಿದ್ಯಾರ್ಥಿ ಪೋಷಕರೇ, ದ ಪರ್ಸನಾಲಿಟಿ ಈಸ್ ವಾಟ್ ಫ್ರೆಗ್ರೆನ್ಸ್ ಈಸ್ ಟು ಫ್ಲವರ್. ವ್ಯಕ್ತಿತ್ವ ಅಂತ ಹೇಳಿದರೆ ಹೂವಿನ ಸುವಾಸನೆ ಇದ್ದಂತೆ. ಹೂವಿನ ಸುವಾಸನೆಯನ್ನು ನಾವು ಫೀಲ್ ಮಾಡಬೇಕಾಗ್ತದೆ. ಕೆಲವೊಂದು ವ್ಯಕ್ತಿಗಳನ್ನು ನಾವು ಲೆಜೆಂಡ್ ಅಥವಾ ಅಪ್ರತಿಮ ಸಾಧಕರು ಅಂತ ಹೇಳ್ತೇವೆ, ಪರಿಗಣಿಸುವುದುಂಟು. ಉದಾಹರಣೆಗೆ ಮದರ್ ತೆರೇಸರ್ ಅಂತ ಹೇಳಿದರೆ ಸೇವೆ, ಮಹಾತ್ಮ ಗಾಂಧೀಜಿಯವರು ಅಂತ ಹೇಳಿದರೆ ಶಾಂತಿ ಮತ್ತು ಅಹಿಂಸೆ, ಹಾಗೆಯೇ ಸ್ವಾಮಿ ವಿವೇಕಾನಂದರ್ ಅಂತ ಹೇಳಿದರೆ ಆಧ್ಯಾತ್ಮಿಕತೆ ಮತ್ತು ಸೌಹಾರ್ದತೆ. ಇವತ್ತು ಈ ವೇದಿಕೆಯಲ್ಲಿರುವ ಶ್ರೀಯುತ ಅರವಿಂದ್ ಬೋಳಾರ್ ಸರ್ ಅವರು ತನ್ನದೇ ಆದಂತಹ ನಟನೆಯಿಂದ ಜಗತ್ತಿನಾದ್ಯಂತ ಪ್ರಖ್ಯಾತಿಯನ್ನು ಪಡೆದವರು. ಇವರ ನಟನೆ ನಿಜವಾಗ್ಲೂ ವಿಭಿನ್ನ, ವಿಶಿಷ್ಟವಾದದ್ದು. ಕೋವಿಡ್-19 ಸಮಯದಲ್ಲಿ ನಮಗೆ ಒಂದು ಕಡೆ ಕೋವಿಡ್ನ ಭಯ, ಇನ್ನೊಂದು ಕಡೆ ಯಾವುದೇ ಮನೋರಂಜನೆ ಇರಲಿಲ್ಲ. ನಾವು ಮನೆಯಲ್ಲಿ ನಾನು, ನನ್ನ ಮಗಳು, ನನ್ನ ಮನೆಯವರು, ನನ್ನ ಅತ್ತೆ ಎಲ್ಲರೂ ಒಟ್ಟಾಗಿ ನಮಗೆ ಸಿಕ್ಕಿದ ಮನೋರಂಜನೆ ಅಂತ ಹೇಳಿದರೆ ಸರ್ ಅವರ ನಾವು ಯೂಟ್ಯೂಬ್ನ ಕಾಮಿಡಿಯನ್ನು ವೀಕ್ಷಣೆ ಮಾಡ್ತಾ ಇದ್ದೆವು.
ನಿಜವಾಗ್ಲೂ ನಮಗೆ ಆ ಸಂದರ್ಭದಲ್ಲಿ ಸಿಕ್ಕಿದಂತಹ ಮನರಂಜನೆ ಸರ್, ರಿಯಲಿ ಯು ಆರ್ ಗ್ರೇಟ್ ಸರ್. ಹಾಗೆಯೇ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರು ಕೂಡ ಅವರದೇ ಆದಂಥ ವಿಶಿಷ್ಟ ವ್ಯಕ್ತಿತ್ವವನ್ನು ಹೊಂದಿದ್ದ ಕಾರಣ ಇವತ್ತು ಅತಿಥಿಗಳಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಪ್ರತಿಯೊಂದು ವ್ಯಕ್ತಿಯಲ್ಲೂ ಕೂಡ ಅವರದೇ ಆದಂಥ ವಿಶಿಷ್ಟ ಗುಣಗಳಿದೆ. ಸಮಾಜದಲ್ಲಿ ನಾವು ಮಾತನಾಡುವ ಭಾಷೆ ಆಗಿರ್ಬೋದು, ಅಥವಾ ನಾವು ಮಾತನಾಡುವ ನುಡಿ ಆಗಿರ್ಬೋದು, ಅಥವಾ ನಾವು ನಡೆದುಕೊಳ್ಳುವ ನಡತೆ ಆಗಿರ್ಬೋದು, ಅದೆಲ್ಲ ರೂಪಿಸುವುದೇ ನಮ್ಮ ವ್ಯಕ್ತಿತ್ವ. ಈ ವ್ಯಕ್ತಿತ್ವ ರೂಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುವುದು ಶಾರೀರಿಕ ಆರೋಗ್ಯ. ನಾವು ಆರೋಗ್ಯವಂತರಾಗಿದ್ದರೆ ಯಾವುದನ್ನು ಕೂಡ ಸಾಧನೆ ಮಾಡ್ಬೋದು, ಏನನ್ನು ಕೂಡ ಮಾಡ್ಬೋದು. ಎರಡನೇದಾಗಿ ಮಾನಸಿಕತೆ, ಅಂದರೆ ನಮ್ಮ ಮೈಂಡ್, ನಮ್ಮ ಮನಸ್ಸು. ನಮ್ಮ ಮನಸ್ಸನ್ನು ಆದಷ್ಟು ನಾವು ನಿಯಂತ್ರಣದಲ್ಲಿಟ್ಕೊಳ್ಬೇಕು. ಮೂರನೇದಾಗಿ ಆಧ್ಯಾತ್ಮಿಕತೆ. ಆಧ್ಯಾತ್ಮಿಕತೆ ಅಂತ ಹೇಳಿದರೆ ಕೇವಲ ಭಜನೆಯಲ್ಲ, ನಾವು ನಂಬಿರುವಂತಹ ಒಂದು ಶಕ್ತಿ ಅಥವಾ ಪ್ರಕೃತಿಯ ಮೇಲೆ ಅಪಾರವಾದಂತಹ ನಂಬಿಕೆ ಅಥವಾ ನಮಗೆ ಶ್ರದ್ಧೆ ಇರಬೇಕು. ಅದೇ ರೀತಿಯಲ್ಲಿ ಈ ವ್ಯಕ್ತಿತ್ವ ಎಂಬುದು ಪರಿಪೂರ್ಣವಾಗಬೇಕಾದ್ರೆ ಬೌದ್ಧಿಕತೆ ಬಹಳ ಮುಖ್ಯವಾದುದು. ನಾವು ಯುನೀಕ್ ಆಗಿರಬೇಕು, ಅಥವಾ ಥಿಂಕ್ ಬಿಗ್, ಅಂದರೆ ಲೋ ಥಿಂಕಿಂಗ್ ಈಸ್ ಅ ಕ್ರೈಮ್ ಅಂತ ಹೇಳ್ತಾರೆ ಜವಾಹರ್ಲಾಲ್ ನೆಹರೂರವರು. ನಾವು ದೊಡ್ಡದಾಗಿ ಆಲೋಚನೆ ಮಾಡಬೇಕು. ನಮ್ಮ ಈ ಬೌದ್ಧಿಕತೆ ಬೆಳವಣಿಗೆಯಲ್ಲಿ ಶಿಕ್ಷಣದ ಪಾತ್ರ ಮುಖ್ಯವಾದುದು. ನಮ್ಮ ವ್ಯಕ್ತಿತ್ವ ಪರಿಪೂರ್ಣವಾಗಬೇಕಾದರೂ ಕೂಡ ಶಿಕ್ಷಣ ಬಹಳ ಮುಖ್ಯ. ಹಾಗಾಗಿ ಸರ್ವಪಳ್ಳಿ ರಾಧಾಕೃಷ್ಣರು ಒಂದು ಮಾತನ್ನು ಹೇಳಿದ್ದಾರೆ, ವ್ಯಕ್ತಿಯ ಒಂದು ಜನ್ಮ ತಾಯಿಯಿಂದ ಪಡೆದರೆ ಇನ್ನೊಂದು ಜನ್ಮ ಶಿಕ್ಷಣದಿಂದ ಅಂತ. ನಮ್ಮ ವ್ಯಕ್ತಿತ್ವ ನಿಜವಾಗ್ಲೂ ಪರಿಪೂರ್ಣವಾಗಬೇಕಾದ್ರೆ ಅದು ಶಿಕ್ಷಣದಿಂದ ಮಾತ್ರ ಸಾಧ್ಯ. ಶಿಕ್ಷಣದಿಂದ ಈ ಸರಿ ತಪ್ಪುಗಳ ಬಗ್ಗೆ, ಯಾವುದು ಸರಿ ತಪ್ಪುಗಳ ಬಗ್ಗೆ ಬೆಳೆಸುವುದೇ ಒಂದು ಶಿಕ್ಷಣ. ಶಿಕ್ಷಣ ಮತ್ತು ಸಾಕ್ಷರತೆಯಲ್ಲಿ ವ್ಯತ್ಯಾಸ ಇದೆ. ನಾವೆಲ್ಲರೂ ಸಾಕ್ಷರತರಾಗಿರ್ಬೋದು, ಆದರೆ ಈ ಶಿಕ್ಷಣ, ಇಂದಿನ ಶಿಕ್ಷಣ ಪದ್ಧತಿಯಲ್ಲಿ ಈ ನಾವು ಎಜುಕೇಟ್ ಆಗುವುದರಲ್ಲಿ ಸ್ವಲ್ಪ ಎಡವಿದೆ ಅಂತ ನನ್ನ ಭಾವನೆ. ಇವತ್ತಿನ ಆಧುನಿಕ ಶಿಕ್ಷಣದಲ್ಲಿ ಹಿಂದೆ ಮಹಾನ್ ಸಮಾಜ ಸುಧಾರಕರಾದ ಬ್ರಹ್ಮಶ್ರೀ ನಾರಾಯಣ ಗುರುಗಳವರವರು ಈ ಸಮಾಜ ಬದಲಾಗಬೇಕು, ಜನರಲ್ಲಿ ಸ್ವಜಾಗ್ರತೆ ಮೂಡಬೇಕು ಎನ್ನುವ ಕಾರಣಕ್ಕಾಗಿ ಶಿಕ್ಷಣಕ್ಕೆ ಬಹಳ ಒತ್ತನ್ನು ನೀಡಿದವರು. ಹಾಗಾಗಿ 1903ರಲ್ಲಿ SNDP ಅಂತ ಒಂದು ಶಿಕ್ಷಣ ಸಂಸ್ಥೆಯನ್ನು ಸ್ಥಾಪಿಸಿ ಎಲ್ಲ ವರ್ಗದವರು ಕೂಡ ಸುಲಭ ರೀತಿಯಲ್ಲಿ ಪ್ರಾಥಮಿಕ, ಮಾಧ್ಯಮಿಕ, ಕೈಗಾರಿಕಾ ಶಿಕ್ಷಣ ಪಡೆಯುವಲ್ಲಿ ಯಶಸ್ವಿ ಹೊಂದಿದರು. ಅವರ ಪ್ರಕಾರ ಕೇರಳದ ಒಂದು ಸ್ವಾಭಿಮಾನಿ ಭಾಷೆಯಾಗಿ ಮಲಯಾಳಿ ಜನರಿಗೆ ಈ ವೇದಗಳ ಬಗ್ಗೆ ಅಥವಾ ಮಂತ್ರಗಳ ಬಗ್ಗೆ ಅರಿವು ಮೂಡಿಸಲು ಸಂಸ್ಕೃತ ಭಾಷೆ ಹಾಗೂ ಜಾಗತಿಕ ಜ್ಞಾನಕ್ಕಾಗಿ ಆಂಗ್ಲ ಭಾಷೆ, ಈ ರೀತಿಯಲ್ಲಿ ತ್ರಿಭಾಷೆಗೆ ಬಹಳ ಪ್ರಾಮುಖ್ಯತೆ ಅಥವಾ ಜಾಗೃತಿ ಕೊಟ್ಟವರು ಅಂತ ಹೇಳಿದರೆ ಬ್ರಹ್ಮಶ್ರೀ ನಾರಾಯಣ ಗುರುಗಳವರವರು. ಅಂದರೆ ಅವರ ಪ್ರಕಾರ ಶಿಕ್ಷಣವನ್ನು ಮಾತೃಭಾಷೆಯಿಂದ ಪಡೆಯಿರಿ, ನಿಮಗೆ ಯಾವುದಾದ್ರೂ ಈ ವೇದಗಳ ಬಗ್ಗೆ ಅಥವಾ ಮಂತ್ರಗಳ ಬಗ್ಗೆ ಅರಿವು ಮೂಡಿಸ್ಲಿಕ್ಕೋಸ್ಕರ ಸಂಸ್ಕೃತ ಭಾಷೆಯ ಅರಿವಿರಲಿ. ಅದೇ ರೀತಿ ಸಂತನಾಗಿದ್ದರೂ ಕೂಡ ಯಾವುದೇ ಆಂಗ್ಲ ಭಾಷೆಯ ಬಗ್ಗೆ ಯಾವುದೇ ಮಡಿವಂತಿಗೆ ಅವರಲ್ಲಿ ಇರಲಿಲ್ಲ. ಅವರ ಒಂದೇ ಸಂದೇಶ ಇದ್ದದ್ದು ಶಿಕ್ಷಣ ಪಡೆಯಿರಿ, ಶಿಕ್ಷಣ ಪಡೆದು ಸ್ವತಂತ್ರರಾಗಿರಿ, ಬಲಿಷ್ಠರಾಗಿರಿ ಅಂತ. ಪ್ರತಿಯೊಂದು ಅವರ ಸಂದೇಶದಲ್ಲಿ ಇದ್ದದ್ದು ಅದೇ, ಎಲ್ಲರೂ ಶಿಕ್ಷಣವನ್ನು ಪಡಿಬೇಕು ಅಂತ. ಕೊನೆಯಲ್ಲಿ ನಾವು ಜೀವನದಲ್ಲಿ ಮೌಲ್ಯಗಳನ್ನು ಬೆಳೆಸಬೇಕು, ಅಥವಾ ಗುರು ಹಿರಿಯರಿಗೆ ಒಂದು ಗೌರವ ಕೊಡುವಂತಹ ಒಂದು ಆ ಸಂಸ್ಕಾರ ನಮ್ಮಲ್ಲಿ ಇರಬೇಕು. ಅದೇ ರೀತಿ ಒಂದು ಆದರ್ಶ ವ್ಯಕ್ತಿಗಳಾಗಬೇಕು. ಇದೆಲ್ಲವೂ ಒಂದು ಸಿಗಬೇಕಾದ್ರೆ ಇಂದಿನ ಶಿಕ್ಷಣ ಸಂಸ್ಥೆಯಲ್ಲಿ ಈ ವಿಷಯದ ಬಗ್ಗೆ ವಿದ್ಯಾರ್ಥಿಗಳಿಗೆ ಮನವರಿಕೆ ಮೂಡುವಂತಹ ಕಾರ್ಯ ನಮ್ಮಿಂದ ಆಗಬೇಕು. ಸಂಸ್ಕಾರ, ಅದೇ ರೀತಿ ನಮ್ಮ ಸಂಸ್ಕೃತಿಯ ಬಗ್ಗೆ ವಿದ್ಯಾರ್ಥಿಗಳಲ್ಲಿ ಅರಿವು ಮೂಡಿಸುವಂಥ ಕಾರ್ಯ ನಾವೆಲ್ಲ ಮಾಡಬೇಕು ಎನ್ನುವುದು ನನ್ನ ಭಾವನೆ. ಇಂದಿನ ಈ ಕಾರ್ಯಕ್ರಮಕ್ಕೆ ನನಗೆ ಅವಕಾಶ ನೀಡಿದಂತಹ ಈ ಟ್ರಸ್ಟಿನ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳಿಗೆ ಧನ್ಯವಾದವನ್ನು ಸಲ್ಲಿಸುತ್ತಾ
ಮುಂದಿನ ವರ್ಷವೂ ಕೂಡ ಇದೇ ರೀತಿ ಶಿಕ್ಷಣ ವಂಚಿತ ವಿದ್ಯಾರ್ಥಿಗಳಿಗೆ ಸಹಾಯ ಹಸ್ತವನ್ನು ನೀಡುವಂತಾಗಲಿ ಅಂತ ಹೇಳುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಬದುಕೆಂದರೆ 11ರಲ್ಲಿ ಇನ್ನೊಂದಾಗುವುದಲ್ಲ, 11ಕ್ಕಿಂತ ಮಿಗಿಲಾಗಿ ಮಗದೊಂದಾಗಿ ಅನನ್ಯರು ವಿಶೇಷರೆಂದೆನಿಸಿಕೊಳ್ಳುವುದು ಎನ್ನುವುದಕ್ಕೆ ಶಿಕ್ಷಣ ಹೇಗೆ ಪ್ರೇರಕ, ಪೂರಕ, ಪ್ರಚೋದಕ ಎನ್ನುವುದರ ಬಗ್ಗೆ ಬಹಳ ಸದಾಶಯಗಳನ್ನಿಟ್ಟುಕೊಂಡ ಮಾತುಗಳನ್ನಾಡಿದ, ಉದ್ಘಾಟನಾ ನುಡಿಗಳನ್ನು ಕೊಟ್ಟಂತಹ ಶ್ರೀಮತಿ ರೇಣುಕಾ ಅರುಣ್ ಅವರಿಗೆ ಚಪ್ಪಾಳೆ ಮೂಲಕ ವಂದನೆಗಳನ್ನು ಸಲ್ಲಿಸೋಣ. ನಿಜಕ್ಕೂ ವಿದ್ಯಾರ್ಥಿಗಳೆಲ್ಲ ಅನುಸರಿಸಬೇಕಾದ ಮತ್ತು ಸದಾಕಾಲ ಸ್ಮರಣೆಯ ಬುತ್ತಿಯಲ್ಲಿ ಭದ್ರವಾಗಿಡಬೇಕಾಗಿರುವಂತಹ ಅದು ಇಣುಕು ನೋಟದ ಮಾತುಗಳು. ವಂದನೆಗಳು ಮೇಡಮ್. ಈಗ ಪ್ರೈವೇಟ್ ಚಾಲೆಂಜ್, ಪಬ್ಲಿಕ್ ಚಾಲೆಂಜ್ ಅಂದರೆ ನಾವೆಲ್ಲ ಕುತೂಹಲದಿಂದ ಕಾಯ್ತಿರುವ ಮತ್ತು ಈ ದಿನದ ಭಾರತ್ ಸೋಷಿಯಲ್ ಆ್ಯಂಡ್ ವೆಲ್ಫೇರ್ ಟ್ರಸ್ಟ್ನ ಪ್ರಧಾನ ಕಾರ್ಯಕ್ರಮಗಳಲ್ಲಿ ಒಂದಾಗಿರುವ BSWT ಪರ್ಸನ್ ಆಫ್ ದ ಇಯರ್ ಪ್ರಶಸ್ತಿಯನ್ನು ಕೊಡುವಂಥ ಸಮಯ. ಯಾರಿಗೆ ಪ್ರಶಸ್ತಿ? ತುಳುನಾಡಿನ ಮತ್ತು ಸುತ್ತಮುತ್ತಲಿನ ಮಾತು ನೋಟವನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇರುವ, ವಿದ್ಯಾಭ್ಯಾಸವೇ ಇಲ್ಲದ ಮುಗ್ಧ, ಸ್ನಿಗ್ಧ, ಎಳೆಯ ಮಗು ಗುರುತಿಸಬಹುದಾದ ಓರ್ವ ನಟನಿಗೆ, ಅದು ಅರವಿಂದ್ ಬೋಳಾರವರಿಗೆ ಸನ್ಮಾನ ಪೀಠಕ್ಕೆ ಬರಮಾಡಿಕೊಳ್ಳುತ್ತಿದ್ದೇವೆ. ಅರವಿಂದ್ ಬೋಳಾರವರನ್ನು ಚಪ್ಪಾಳೆ ಮೂಲಕ ಎದುರುಗೊಳ್ಳೋಣ. ಸ್ನೇಹಿತರೆ, ಸನ್ಮಾನ ಪತ್ರ ಎಂಬುದನ್ನು ಓದಬೇಕು. ಆದರೆ ಬಹುಶಃ ಮಂಗಳೂರಿನ ಅಥವಾ ತುಳು ಚಿತ್ರರಂಗದ ಕೆಲವರಲ್ಲಿ ಮಾತ್ರ ಸ್ವಲ್ಪ ಹೆಚ್ಚು ಸಲಿಗೆಯನ್ನು ವಹಿಸಿ ಹೇಳಬಹುದಾದಂಥ 2 ಸಾಧ್ಯತೆ ಮಾತುಗಳನ್ನು ಆರಂಭದಲ್ಲಿ ನಾನು ಹೇಳಿಬಿಡ್ತೇನೆ. ಒಂದು, ಸಿನಿಮಾದಲ್ಲಿ ಗುರುತಿಸಿಕೊಳ್ಳುವುದಕ್ಕೆ ಬಹಳ ನೀಳವಾದ, ಆಜಾನುಬಾಹುವಾದ, ಚಿತ್ತಾಕರ್ಷಕವಾಗಿರುವ ಅಭಾ ಎನ್ನುವಂತಹ ಪರ್ಸನಾಲಿಟಿ ಬೇಕು ಎಂಬ ಅಲಿಖಿತ ಕಾನೂನೊಂದು ನಮ್ಮ ಮನಸ್ಸಲ್ಲಿದೆ. ಆದರೆ ಅದ್ಯಾವುದೂ ಇಲ್ಲದೆ ಹಲ್ಲುಗಳ ಮಧ್ಯೆ ಒಂದು ಸಂದು, ನಾನು 2ನೇದಾಗಿ ಹೇಳಬೇಕಾದ ವಿಚಾರ ಇದು ಅಳಲಿನ ಹೀಯಾಳಿಕೆ ಮಾತಲ್ಲ, ಒಂದು ಸಂದೇಶ. ಏಕೆಂದರೆ ಒಳಗಿನ ಶಕ್ತಿ, ಒಂದು ಬಲೂನು ಎತ್ತರಕ್ಕೆ ಹಾರ್ತಾ ಉಂಟಂತ ಹೇಳಿದರೆ ಅದು ಹೊರಗಿದ್ದ ಗಾಳಿಯಿಂದ ಅಲ್ಲ, ಅದರ ಒಳಗಿರುವ ಗಾಳಿಯಿಂದ. ಬಹುಶಃ ಇವತ್ತು ಈ ಗೌರವ ಪೀಠಕ್ಕೆ ಅವರು ಬಂದಿದ್ರೆ ಅವರ ಒಳಗಿರುವ ಪ್ರತಿಭಾ ಸಂಪನ್ನತೆಯಿಂದಲೇ ಹೊರತು ಹೊರಗಿರುವ ಬಾಹ್ಯ ಆಕರ್ಷಣೆಯಿಂದಲ್ಲ, ಎತ್ತರವಾದಂತಹ ಪ್ರತಿಬಿಂಬದಿಂದ ಅಲ್ಲ. ಇನ್ನೊಂದು ವಿಚಾರ ಬಹಳ ಮುಖ್ಯವಾಗಿ ಎಳೆಯ ಮಕ್ಕಳು ಮತ್ತು ಇಲ್ಲಿರುವ ಉದಯೋನ್ಮುಖರು ಗಮನಿಸಲೇಬೇಕಾದದ್ದು, ಅರವಿಂದ್ ಬೋಳಾರ್ ಇಡೀ ಜಗತ್ತೇ ಗುರುತಿಸಬಲ್ಲ ಅಪ್ರತಿಮ ಉತ್ಕೃಷ್ಟ ನಟ. ಆದರೆ ಅವರು ಇನ್ನೂ ಕೂಡ ನೆಲದಲ್ಲೇ ಇದ್ದಾರೆ. ಅಂದರೆ ನಿಮಗೆ ಬಹುಶಃ ಅರ್ಥ ಆಯಿತು, ಆಕಾಶಕ್ಕೆ ತಲುಪಲಿಲ್ಲ. ಅನೇಕರು ಗಗನ ಕುಸುಮಗಳಾಗುವುದಿದೆ. ಅಬ್ಬಾ ಆಕ್ಲೇ ನಿತ್ಯ ನಮ್ಮ ಪುರ ಕೈತರು ಬೋರಲ್ಲ ಸಾಧ್ಯ ಇಜ್ಜೆ ಅಂತ. ಇಂಥ ಕಾರ್ಯಕ್ರಮಕ್ಕೆ ಈ ಗಣರಾಜ್ಯೋತ್ಸವದ ಮಧ್ಯಾಹ್ನದ ಹೊತ್ತಿಗೆ ಕರೆದಾಗ, ನಮ್ಮಂಥ ಸಾಮಾನ್ಯರು ಕರೆದಾಗ ಕೂಡ ಅವರು ಬಂದು ಹೀಗೆ ಯಾವ ಬಿಗುಮಾನವಿಲ್ಲದೆ, ಹಮ್ಮು ಬಿಮ್ಮುಗಳಿಲ್ಲದೆ ಅದೇ ಸಲಿಗೆ, ಆಪ್ತತೆ, ಆತ್ಮೀಯತೆಯಿಂದ ಸೇರಿಕೊಳ್ತಾರಂತ ಹೇಳಿದರೆ, ಇದು ಎಷ್ಟೇ ಎತ್ತರಕ್ಕೆ ಹೋದರೂ ನೆಲ ಬಿಡದಿರು, ಅಂದರೆ ಜನರ ಜೊತೆ ಸದಾ ಇರು. ಬಹುಶಃ ಅವರಿಗೆ ಈ ಕೀರ್ತಿ ಬರುವುದಕ್ಕೆ ಕಾರಣ ಅವರು ಜನರ ಜೊತೆಯಲ್ಲೇ ಇದ್ದಾರೆ. ಇವತ್ತು ಕೂಡ ಯಾವತ್ತೂ ತಾನೊಬ್ಬ ಭಿನ್ನ, ಅನನ್ಯ, ವಿಶೇಷ, ವಿಭಿನ್ನ ಎಂಬೆಲ್ಲ ದೊಡ್ಡ ದೊಡ್ಡ ಉದ್ಧರಣ ಚಿಹ್ನೆ ಒಳಗಿನ ಮಾತುಗಳಿಗೆ ಸಿಲುಕದೇ ಇದ್ದಾರೆ. ಇನ್ನು ಈ ಸನ್ಮಾನ ಪತ್ರವನ್ನು ಅರವಿಂದ್ ಬೋಳಾರವರ ಪರಿಚಯಕ್ಕೆ ಓದುವುದಲ್ಲ, ಸೂರ್ಯನನ್ನು ಎಲ್ಲಿಯಾದರೂ ಪರಿಚಯಿಸಿ ಕೊಡಲಿಕ್ಕೆ ಸಾಧ್ಯವೇ? ಇಲ್ವಲ್ಲ. ಆದರೆ ಏಕೆ ಓದ್ತೇನೆ ಗೊತ್ತೇ? ಟ್ರಸ್ಟ್ನವರು ಮಾಡುವ ಉಪಕಾರ, ಮುಂದಕ್ಕೆ ಈ ವಿದ್ಯಾರ್ಥಿಗಳ ಪಠ್ಯ ಪುಸ್ತಕದಲ್ಲಿ ಅರವಿಂದ್ ಬೋಳಾರವರ ಪಠ್ಯ ಬರ್ಬೋದು. ಆಗ ನೆನಪಿಡ್ಲಿಕ್ಕೆ ಅರವಿಂದ್ ಬೋಳಾರವರ ಡೇಟ್ ಆಫ್ ಬರ್ತ್ ಯಾವಾಗ, ಫಸ್ಟ್ ಸಿನಿಮಾ ಯಾವುದು, ಫಸ್ಟ್ ನಾಟಕ ಯಾವುದೆಲ್ಲ ಈಗೆಲ್ಲ ಸ್ವಲ್ಪ ಬಾಯ್ಹಾಟ್ ಮಾಡಿ ಅದಕ್ಕೆ ಸ್ವಲ್ಪ ಅನುಕೂಲವಾದಿತ್ತು. ಓರ್ವ ಪ್ರತಿಭೆಯನ್ನು ಟಿವಿಯಲ್ಲೋ ವೇದಿಕೆಯಲ್ಲೋ ನೋಡಿರ್ತೇವೆ. ಅವರ ಆಂತರ್ಯದ ಕಥೆ ಏನು, ಉದಯದ ಕಥೆ ಏನು ಕೇಳೋಣ ಬನ್ನಿ. ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರಿನ ಬೋಳಾರ ಎಂಬಲ್ಲಿ ತಂದೆ ಕೃಷ್ಣಪ್ಪ ಮತ್ತು ತಾಯಿ ಸುಂದರಿಯವರ ಒಂದು ಪಾಯಿಂಟ್ ನೆನಪಿಡಿ.
ಕೃಷ್ಣಪ್ಪ ಮತ್ತು ತಾಯಿ ಸುಂದರಿಯವರ ಮಗನಾಗಿ 1966ರಲ್ಲಿ ಜನಿಸಿದ ಇವರು ಪ್ರಾಥಮಿಕ ಶಿಕ್ಷಣ ಪಡೆಯುತ್ತಿರುವಾಗಲೇ ನಾಟಕ ಕಲೆಯ ಮೇಲೆ ಹೆಚ್ಚು ಒಲವು ತೋರಿ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ತನ್ನನ್ನು ಸಂಪೂರ್ಣವಾಗಿ ತೊಡಗಿಸಿಕೊಂಡಿದ್ದರು. ಬಾಲ್ಯದಲ್ಲಿ ಅವರೊಬ್ಬ ನಟನಾಗಬೇಕೆಂಬ ಕನಸು ಕಂಡವರಲ್ಲವಾದರೂ ಜೀವನದಲ್ಲಿ ಏನನ್ನಾದರೂ ಸಾಧಿಸುವ ದೃಢ ಸಂಕಲ್ಪವನ್ನು ಹೊಂದಿದ್ದರು. ರಾಘವ ಕೆ ಉಳ್ಳಾಳ್, ನಮ್ಮೂರಿನ ಆರ್ಕೆ ಉಳ್ಳಾಳ್ ಅವರ ಮಾರ್ಗದರ್ಶನದಲ್ಲಿ ಮೂಡಿಬಂದ ಬ್ರಹ್ಮನ ಬರವು ಎಂಬ ಚೊಚ್ಚಲ ನಾಟಕದಲ್ಲಿ ಪಾತ್ರ ಅಭಿನಯಿಸಿ ರಂಗಭೂಮಿಗೆ ಪಾದಾರ್ಪಣೆಗೈದರು. ನಂತರ ದೇವದಾಸ್ ಕಾಪಿಕಾಡ್ ಮತ್ತು ವಿಜಯಕುಮಾರ್ ಕೋಡಿಯಲ್ಬೈಲ್ ಅವರ ನಿರ್ದೇಶನದಲ್ಲಿ ಹಲವಾರು ನಾಟಕ ಮತ್ತು ಸಿನಿಮಾದಲ್ಲಿ ವಿಭಿನ್ನ ಪಾತ್ರಗಳಲ್ಲಿ ನಟಿಸಿ ಜನಮೆಚ್ಚುಗೆ ಗಳಿಸಿದರು. ತುಳು ನಾಟಕ, ಚಲನಚಿತ್ರ ಮತ್ತು ಯಕ್ಷಗಾನದ ಪ್ರಮುಖ ಕಲಾವಿದರಲ್ಲಿ ಒಬ್ಬರಾಗಿ ಗುರುತಿಸಿಕೊಂಡು ಕನ್ನಡ, ಕೊಂಕಣಿ, ಮಲಯಾಳಂ ಭಾಷಾ ಚಿತ್ರ ಮತ್ತು ಧಾರಾವಾಹಿಗಳಲ್ಲಿ ಅಭಿನಯಿಸಿದ್ದಾರೆ. ಅರವಿಂದ ಬೋಳಾರ್ ಅವರು ತಮ್ಮ ಕಾಮಿಕ್ ಟೈಮಿಂಗ್ ಮತ್ತು ಪಂಚಿಂಗ್ ಡೈಲಾಗ್ನಿಂದ ಕರಾವಳಿ ನಾಟಕ ಉದ್ಯಮದಲ್ಲಿ ಮತ್ತು ತುಳು ಚಿತ್ರರಂಗದಲ್ಲಿ ತಮ್ಮದೇ ಆದ ಛಾಪು ಮೂಡಿಸಿದ್ದಾರೆ. ಅವರಿಗೆ ಜಿಲ್ಲಾ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಲಭಿಸಿದೆ. ಅಪಾರ ಪ್ರೀತಿಯಿಂದ ಅಭಿಮಾನಿಗಳು ಸಾಧನೆ ಸರದಾರ್ ಮತ್ತು ತುಳುವ ಮಾಣಿಕ್ಯ ಎಂಬ ಬಿರುದಿನಿಂದ ಇವರನ್ನು ಗುರುತಿಸುತ್ತಾರೆ. ಅಲ್ಲದೆ ವಿವಿಧ ಸಂಘ ಸಂಸ್ಥೆಗಳ ವತಿಯಿಂದ ಸುಮಾರು ಇದು ಬಹುಶಃ ತಪ್ಪು ಲೆಕ್ಕ, ಇದರಲ್ಲಿ 500 ಅಂತ ಬರೆದಿದ್ದಾರೆ. ಅಲ್ಲ 1000ಕ್ಕಿಂತಲೂ ಮಿಗಿಲಾಗಿ ಗೌರವದಿಂದ ಪುರಸ್ಕರಿಸಲ್ಪಟ್ಟವರು. ಕನ್ನಡ, ತುಳು ಮತ್ತು ಇತರ ಭಾಷೆಗಳಲ್ಲಿ ಒಟ್ಟು 300ಕ್ಕೂ ಹೆಚ್ಚು ನಾಟಕ, ನಾವು ನೋಡಿ ಇರಲಿಕ್ಕಿಲ್ಲ ಅಷ್ಟು ನಾಟಕ ಅವರು ಅಭಿನಯಿಸಿದ್ದಾರೆ. 300ಕ್ಕೂ ಹೆಚ್ಚು ನಾಟಕಗಳು ಮತ್ತು 20ಕ್ಕೂ ಹೆಚ್ಚು ಚಲನಚಿತ್ರಗಳಲ್ಲಿ ನಟಿಸಿದ್ದಾರೆ. 10,000ಕ್ಕೂ ಹೆಚ್ಚು ಸಾಂಸ್ಕೃತಿಕ ಪ್ರದರ್ಶನವನ್ನು ನೀಡಿದ್ದಾರೆ. ಕೃಷ್ಣಲೀಲೆ ಎಂಬ ಚೊಚ್ಚಲ ಯಕ್ಷಗಾನದಲ್ಲಿ ಮೊದಲ ಬಾರಿಗೆ ಗೆಜ್ಜೆ ಕಟ್ಟಿದ ಇವರು ಸುಮಾರು 10ಕ್ಕಿಂತ ಹೆಚ್ಚು ಯಕ್ಷಗಾನಗಳಲ್ಲಿ ಪಾತ್ರ ಮಾಡಿದ್ದಾರೆ. ಸುಂಕದ ಕಟ್ಟೆ ಮೇಳದ ಬೆಂಗದ ಮಂತ್ರವಾದಿ ಪಾತ್ರ ಯಕ್ಷಗಾನ ಕ್ಷೇತ್ರದಲ್ಲಿ ಅವರಿಗೆ ಹೆಚ್ಚು ಹೆಸರು ತಂದು ಕೊಟ್ಟಿತು. ಮಾಮು, ಪುದರ್ದಿ ತಿಜ್ಜಿ, ಪಾರ್ವತಿ, ಸೀತಾ ಟೀಚರ್, ಬಲೆ ಚಾಪರ್ಕ, ದೇವರ ದೀಲಕ್ಕಾಪುಂಡು ಮುಂತಾದ ನಾಟಕಗಳು ಹಾಗೂ ಒರಿಯಡ್ ದೊರಿಯಾಸಲ್, ತೆಲಿಕೆದ ಬುಳ್ಳಿ, ರಿಕ್ಷಾ ಡ್ರೈವರ್, ಚಾಲಿ ಪೋಲೀಲು, ಚಂಡಿಕೋರಿ, ಎಕ್ಕಸಕ, ಪಿಲಿಬೈಲಿಯ ಮುನಕ, ಕಂಚಿಲ್ದ ಬಾಲೆ, ಬಂಗಾರದ ಕುರಲ್ ಮುಂತಾದ ತುಳು ಚಿತ್ರಗಳು ಹಾಗೂ ಒಂದೇ ಒಂದು ಸಾರಿ, ಚಲ್ಲಾಪಿಲ್ಲಿ, ತ್ರಿಬಲ್ ರೈಡ್ ಎಂಬ ಕನ್ನಡ ಸಿನಿಮಾಗಳಲ್ಲಿನ ಪಾತ್ರಗಳು ಅವರಿಗೆ ಹೆಸರು ಮತ್ತು ಖ್ಯಾತಿಯನ್ನು ತಂದುಕೊಟ್ಟಿದೆ. ಸಮಾಜ ಸೇವಾ ಮನೋಭಾವ ಹೊಂದಿರುವ ಇವರು ಸಾಮಾನ್ಯ ಜನರ ನೋವುಗಳನ್ನು ಅರಿತು ಅವರಂತೆ ಪಾತ್ರ ಅಭಿನಯಿಸಿ ಟಿವಿ ಶೋಗಳಲ್ಲಿ ತೆರೆ ಮೇಲೆ ತರುವ ಹೊಸ ಪ್ರಯೋಗ ನಡೆಸಿ ಆ ಮುಖಾಂತರ ಜನರ ಸಂಕಷ್ಟಗಳಿಗೆ ಸ್ಪಂದಿಸಿದವರು. ಕೊರೋನಾ ಲಾಕ್ಡೌನ್ ಸಂದರ್ಭದಲ್ಲಿ ಇದು ಹೆಚ್ಚು ಪ್ರಯೋಜನಕಾರಿಯಾದ ಬೆಳವಣಿಗೆಯಾಗಿ ಗುರುತಿಸಲಾಗಿದ್ದು ಸಮಾಜದ ಕಣ್ಣು ತೆರೆಯಿತು. ಅವರ ಈ ವಿಭಿನ್ನ ಶೈಲಿಯ ಸಾಮಾಜಿಕ ಬದ್ಧತೆಯನ್ನು ಪರಿಗಣಿಸಿ ಭಾರತ್ ಸೋಷಲ್ ಮತ್ತು ವೆಲ್ಫೇರ್ ಟ್ರಸ್ಟ್ ಅವರನ್ನು ವರ್ಷದ ವ್ಯಕ್ತಿಯಾಗಿ ಗುರುತಿಸಿದೆ. ಶಿಕ್ಷಣ, ಆರೋಗ್ಯ ಮತ್ತು ಉದ್ಯೋಗ ಈ 3 ವಿಷಯಗಳನ್ನು ಕೇಂದ್ರವಾಗಿಟ್ಟುಕೊಂಡು ಕಳೆದ 8 ವರ್ಷಗಳಿಂದ ಕರ್ನಾಟಕದಾದ್ಯಂತ ವಿವಿಧ ಸೇವಾ ಕಾರ್ಯಗಳನ್ನು ಮಾಡುತ್ತಾ ಪ್ರತಿ ವರ್ಷ 150 ಅರ್ಹ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನವನ್ನು ನೀಡುತ್ತಾ ಬಂದಿರುವ ಈ ಸಂಸ್ಥೆಯ ಮೊದಲ ವರ್ಷದ ವ್ಯಕ್ತಿ ಪ್ರಶಸ್ತಿಗೆ ಸನ್ಮಾನ್ಯ ಶ್ರೀ ಅರವಿಂದ್ ಬೋಳಾರ್ ಅವರು ಆಯ್ಕೆಯಾಗಿರುವುದು ನಮಗೆಲ್ಲರಿಗೂ ಹೆಮ್ಮೆ ವಿಷಯ. ಇದು ಕೇಳ್ತಾರೆ ಎಕ್ಸಾಮಿಗೆ 1 ಮಾರ್ಕಿಗೆ. ಬಾಳ ಸಂಗಾತಿ ಸಾವಿತ್ರಿ, ಮಕ್ಕಳಾದ ಕುಮಾರಿ ಸುಪ್ರೀತಾ ಮತ್ತು ಅಕ್ಷಿತಾ ಇವರೊಂದಿಗೆ ಸಂತೃಪ್ತ ಜೀವನ ನಡೆಸುವ ನಿಮ್ಮ ಮುಂದಿನ ದಿನಗಳು ಸುಗಮವಾಗಲಿ. ನಿಮ್ಮ ಸೇವೆಯನ್ನು ವಿಶ್ವವೇ ಗುರುತಿಸುವಂತಾಗಲಿ. ಪರಮಾತ್ಮನು ನಿಮಗೂ ನಿಮ್ಮ ಕುಟುಂಬಕ್ಕೂ ಆಯುರಾರೋಗ್ಯ ಕರುಣಿಸಲಿ ಎಂದು ಹಾರೈಸುತ್ತೇವೆ. ಹೃದಯ ಮತ್ತು ಚಪ್ಪಾಳೆ ಸೇರಿಕೊಂಡು ಹೃದಯಪೂರ್ವಕವಾಗಿ ಅಭಿನಂದನೆಯನ್ನು ಸಲ್ಲಿಸೋಣ. ಅರವಿಂದ್ ಬೋಳಾರ್ ಅವರಿಗೆ ವರ್ಷದ ವ್ಯಕ್ತಿ ಪ್ರಶಸ್ತಿಯನ್ನು ಸಲ್ಲಿಸುವಂತಹ ಗಳಿಗೆ ಅತಿಥಿಗಳೆಲ್ಲರೂ ಬಂದು ಕೈ ಸೇರಬೇಕು. ಅರವಿಂದ್ ಬೋಳಾರ್ ಅವರಿಗೆ
ಕ್ರೈಸ್ತ ಹೀಗೆ ಎಲ್ಲಾ ಧರ್ಮೀಯರು ಮೆಚ್ಚಿಕೊಂಡಂತಹ ಪ್ರತಿಭೆ. ಎಲ್ಲರೂ ಭಾನುವಾರದ ರಾತ್ರಿ 9 ಗಂಟೆಗಾಗುವಾಗ ಮೆಲ್ಲ ಓಡಿಕೊಂಡು ಬಂದು ಪ್ರೈವೇಟ್ ಶಾಲೆಯಲ್ಲಿ ನೋಡ್ತಾರೆ. ಆ ಕೊರೋನಾ ಟೈಮಲ್ಲಿ ಅನೇಕ ಆ ದುಗುಡ ದುಮ್ಮಾನಗಳು ಏಕಾಂತದ ಏಕತಾನವನ್ನು ಮೀರಿಕೊಂಡು ನಮ್ಮಲ್ಲಿ ಆಹ್ಲಾದತೆ ಹುಟ್ಟಿಕೊಂಡಿದೆ, ಪ್ರೀತಿ ಹುಟ್ಟಿಕೊಂಡಿದೆ ಅಂತ ಹೇಳಿದ್ರೆ ಅರವಿಂದ್ ಗೋಳಾರವರ ಬಹು ಬಗೆಯ ಅಭಿನಯಗಳು ಕಾರಣ. ಯಕ್ಷಗಾನದಲ್ಲಿ ಮತ್ತು ನಾಟಕದಲ್ಲಿ ಮತ್ತು ಅನೇಕ ಪ್ರೈವೇಟ್ ಶಾಲೆಗಳ ಸಂಚಿಕೆಯಲ್ಲಿ ಸ್ತ್ರೀ ವೇಷವನ್ನು ಕೂಡ ಸ್ತ್ರೀಯರೇ ನಾಚುವ ಅಷ್ಟು ಅಚ್ಚುಕಟ್ಟಾಗಿ ಮಾಡಿರುವವರು ಮಿತ್ರರು. ಇದು ಒಂದು ಮನವಿ ಕೂಡ ಬರುತ್ತೆ. ಅನೇಕ ಮಿತ್ರರು ಇಲ್ಲಿ ಬ್ಯಾರಿ ಭಾಷೆಯನ್ನಾಡುವರಿದ್ದಾರೆ. ಬಹುಶಃ ತುಳುನಾಡಿನ ಬ್ಯಾರಿಯೇತರ ಒಬ್ಬ ಪ್ರತಿಭೆ ಬ್ಯಾರಿ ಭಾಷೆಯನ್ನು ಅಚ್ಚುಕಟ್ಟಾಗಿ ಮಾತನಾಡುವುದಾದ್ರೆ ಅದು ಕೂಡ. ಹಾಗಾಗಿ ಇವತ್ತಿನ ಅವರ ಸನ್ಮಾನದ ಪ್ರತಿಕ್ರಿಯೆಯಲ್ಲಿ ಬ್ಯಾರಿ ಭಾಷೆಯಲ್ಲಿ ಕೆಲವು ಮಾತುಗಳನ್ನು ನಿರೀಕ್ಷಿಸ್ತಾ ಇದ್ದೇವೆ ಸರ್. ಕಾರ್ಯಕ್ರಮವನ್ನು ಮುಂದುವರಿಸ್ತೇವೆ. ಇದೀಗ ನಾವೆಲ್ಲ ಬಹಳ ಕುತೂಹಲದಿಂದ ಕಾಯ್ತಿರುವ ಅರವಿಂದ ಅರಳ್ತದೆ. ನಾವು ಆ ಚೆಲುವನ್ನು ಕಣ್ಣು ತುಂಬಿಕೊಡೋಣ. ಮುಖವೇ ಸಾಕು ಮಗುವಿಗೆ. ಬನ್ನಿ ಪ್ರೀತಿಯಿಂದ ಚಪ್ಪಾಳೆಯಿಂದ ಬರಮಾಡಿಕೊಳ್ಳೋಣ. ಕಾರ್ಯಕ್ರಮವನ್ನು ನೋಡುವಾಗಲೇ ಮನಸ್ಸಿಗೆ ಸಂತೋಷ. ಆದರೆ ಏನು ಮಾತಾಡೋದು, ವಿಷಯ ಅದೇ ಇರೋದು. ಯಾಕೆಂತ ಹೇಳಿದರೆ ಅರುಣ್ ಉಳ್ಳಾಲ್ರವರಿಗೆ ಅವರ ದೊಡ್ಡ ಜವಾಬ್ದಾರಿ ಕೆಲಸ, ಅವರು ಬೇಗ ಮುಗಿಸಿಬಿಡ್ತಾರೆ. ನಾವೆಲ್ಲ ನಿಂತು ಆಲೋಚನೆ ಮಾಡೋದು, ನಾವು ನಿನ್ನೆ ಮಾತಾಡಿದ್ದನ್ನು ಇವತ್ತು ಮಾತಾಡುವನ, ಅದಾಗೋದಿಲ್ಲ. ಅದು ನಾಟಕಕ್ಕೆ ಸಂಬಂಧಪಟ್ಟದ್ದು, ಹೇಗೆ ಮಾತಾಡೋದು ಅಂತ. ಆದರೂ ನಮ್ಮ ಭಾರತ್ ಸೋಷಿಯಲ್ ಆ್ಯಂಡ್ ವೆಲ್ಫೇರ್ ಟ್ರಸ್ಟ್ ಇವರ ಕಾರ್ಯಕ್ರಮ ನೋಡಿ ನನಗೆ ತುಂಬ ಇಷ್ಟ ಆಯಿತು. ಯಾಕೆಂತ ಹೇಳಿದರೆ ಫಸ್ಟಾಗಿ ಅದನ್ನು ಹೇಳ್ತೀನಿ ನಾನು. ಶಿಸ್ತು ಪ್ರಕಾರ ಅವರು ಮೊನ್ನೆ ಮನೆಗೆ ಬಂದಾಗಲೂ ನನಗೆ ಮಾತಾಡುವಾಗ 3 ಗಂಟೆ ಅಂತ ಹೇಳಿದ್ರೆ 3 ಗಂಟೆಗೆ ನಿಮಗೆ ಕಾರ್ ಕಳಿಸ್ಬೇಕು, ಅದು ಕಳಿಸ್ಬೇಕು, ಇದು ನಾನು ಬೇಡ ಅಂತ. ನಾನು ಎಲ್ಲಿ ಹೋದರೂ ನಾವು ಹೋದಲ್ಲಿ ಸಮಯಕ್ಕೆ ಸಪ್ತ ಸಮಯಕ್ಕೆ ಸರಿಯಾದಂಥ ಕಾರ್ಯಕ್ರಮ ಬಹಳ ಕಮ್ಮಿ. ಹೋದ ನಂತರ ಹೇಳೋದು ನಾವು ನಮ್ಮ ಬಾಯಲ್ಲೊಂದು 3-4 ಸಲ ಬರಲಿಕ್ಕೆ ಉಂಟು. ಎಂಚು ಸಾವು ಮಾರ್ರೆ ಸಾವು, ಇಲ್ಲಿ ಒಂದು ಕೂಡ ಸಾವು ಬರಲೇ ಇಲ್ಲ. ಯಾಕೆಂತ ಹೇಳಿದ್ರೆ ಭಾರತ್ ಸೋಷಿಯಲ್ ವೆಲ್ಫೇರ್ ಟ್ರಸ್ಟ್ ಹಾಗೆ ಇದೆ ಕಾಣಬೇಕು. ಒಳಗೆ ಬರುವಾಗ ಮತ್ತು ವಿಚಿತ್ರ, ಗಂಡಸರು ಬೇರೆ ಹೆಂಗಸರು ಬೇರೆ. ಭಾಳ ಆ ಶಿಸ್ತನ್ನು ನೀವು ಇಷ್ಟು ವರ್ಷದಿಂದ ಮಾಡ್ಕೊಂಡು ಬಂದಿದ್ದೀರಿ. 7 ವರ್ಷ ಆಯಿತು, ಇದು 8ನೇ ವರ್ಷ. ಅದರಿಂದ ಮತ್ತು ನಿಮ್ಮ ಆ ಕಾರ್ಯ ನೀವು ಮಾಡ್ತಾ ಇರುವಂಥ ಕೆಲಸವನ್ನು ನೋಡುವಾಗ ನಮಗೆ ಆಗ್ತದೆ, ಕೆಲವರು ಯಾವಾಗಲೂ ನಮ್ಮದನ್ನು ನಾವು ನೋಡ್ಕೊಳ್ಬೇಕು, ಇನ್ನೊಬ್ಬರದನ್ನು ಯಾಕೆ ನೋಡಬೇಕು ಅಂತ ಹೇಳುವಂಥ ಈ ಸಮಯದಲ್ಲಿ ಇಂಥ ಒಂದು ಟ್ರಸ್ಟ್ ನಿಜವಾಗ್ಲೂ ಬೇಕೇ ಬೇಕು. ನನಗೆ ತುಂಬ ಇಷ್ಟ ಆಯಿತು. ಇಂಥ ಟ್ರಸ್ಟ್ಗಳು ಅಲ್ಲೆಲ್ಲಿ ಆಗ್ತಾ ಇರಬೇಕು. ಯಾಕೆಂತ ಹೇಳಿದ್ರೆ ಇದರಲ್ಲಿ ಜಾತಿ ಮತ ಭೇದ ಯಾವುದೂ ಇಲ್ಲ. ಅದಕ್ಕೆ ತಕ್ಕ ಪ್ರಾರ್ಥನೆಗೆ ನಾವು ದೇವರನ್ನು ಸ್ಮರಿಸೋದು ಅಂತ ಹೇಳಿದರೆ ಒಂದು ಬೇರೆ ದೇವರ ಹೆಸರನ್ನು ಹೇಳಿ ಏನೋ ಒಂದು ಪ್ರಾರ್ಥನೆ ಮಾಡ್ತೇವೆ. ಇಲ್ಲಿ ಹಾಗಲ್ಲ. ಹಿಂದೂ ಆಗಲಿ, ಕ್ರೈಸ್ತ ಆಗಲಿ, ಮುಸ್ಲಿಂ ಆಗಲಿ, ನಾವು ಫಸ್ಟಿಗೆ ನಾವು ಮನುಷ್ಯರು ಎಂಬುದನ್ನು ನಾವು ತಿಳ್ಕೊಳ್ಬೇಕು ಅಂತ ಆ ಹಾಡಿನ ಅರ್ಥದಲ್ಲಿ ಗೊತ್ತಾಗ್ತದೆ. ಹಾಗಾಗಿ ಹಾಡು ತುಂಬ ಇಷ್ಟ ಆಯಿತು ನನಗೆ. ಆವಾಗ ವಿದ್ಯುತ್ ಸ್ವಲ್ಪ ಕೈ ಕೊಡ್ತು. ಆವಾಗ ಅನಿಸ್ತಿದ್ದು ಇವ್ರು ನಿಲ್ಲಿಸ್ತಾರ ಅಂತ. ನಿಲ್ಲಿಸಲೇ ಇಲ್ಲ. ಇವರಿಗೆ ವಿದ್ಯುತ್ ಅಗತ್ಯ ಇಲ್ಲ. ಯಾಕೆಂತ ಹೇಳಿದರೆ ಇವಾಗ ಮೊದಲೆಲ್ಲ ನಾನು ಆವಾಗಲೇ ಅಲ್ಲಿ ಪಕ್ಕದಲ್ಲಿ ಕೂತವ್ರ ಹತ್ರ ಹೇಳಿದೆ, ಮೊದಲೆಲ್ಲ ಮಾತಾಡಬೇಕು ಅಂತ ಹೇಳಿದರೆ ಮೈಕ್ ಬೇಕು ಅಂತ ಇಲ್ಲ. ಮೊದಲು ಯಕ್ಷಗಾನ ಹೇಗೆ ನಡೀತಾ ಇದ್ದು ಅಂತ ಹೇಳಿದರೆ, ಇಲ್ಲಿ ಯಕ್ಷಗಾನ ಹಾಡು ಆಡ್ತಾ ಇದ್ದರೆ ಕಂಕನಾಡಿ ಮಾರ್ಕೆಟಿಗೆ ಕೇಳ್ತದೆ, ಮೈಕ್ ಇಲ್ಲದೆ ಕೇಳ್ತಾ ಇತ್ತು. ಆವಾಗ ಅದಕ್ಕೆ ಸಟ್ಟಾಗಿದ್ರು ಅಗರಿ ಭಾಗವತರೆಲ್ಲ. ಈಗ ಹಾಗಿಲ್ಲ. ಈಗ ಇದೇ ಬೇಕು, ಇದಿಲ್ಲದಿದ್ದರೆ ಮಾತಿಲ್ಲ. ಹಾಗಾಗಿ ಬದಲಾವಣೆ ಎಲ್ಲಿ ತನಕ ಆಗಿದೆ ಅಂತ ಹೇಳಿದರೆ, ಇನ್ನಿನ್ನು ಬರುವಂಥ ಸಮಯವನ್ನು ನಾವು ನಿರೀಕ್ಷೆಗೂ ಮೀರಿದ್ದು ಬರಲಿಕ್ಕೆ ಸಾಧ್ಯತೆ ಉಂಟು. ಹಾಗಾಗಿ ಮತ್ತು ನನ್ನ ಬಗ್ಗೆ ಅರುಣ್ ಉಳ್ಳಾಳ್ ಹೇಳಿದರು, ನಾನು ನೆಲದಲ್ಲಿ ನಿಂತಿದ್ದೇನೆ. ನನಗೆ ಗೈಡ್ನೆಸ್ ಕೆಲವರು ಇದ್ದಾರೆ. ಅವರು ಯಾವಾಗಲೂ ಹೇಳೋದುಂಟು, ನೀನು ಉತ್ಸವ ಮೂರ್ತಿ ಇರ್ತೀಯ ಅಲ್ಲ ಗರ್ಭಗುಡಿಯ ಮೂರ್ತಿ ಆಗಿರ್ತೀಯ ಅಂತ. ಆವಾಗ ನಾನು ಹೇಳಿದ ಮಾತು ಒಂದೇ, ನಾನು ಗರ್ಭಗುಡಿಯಲ್ಲೇ ಇರ್ತೇನೆ ಅಂತ.
ಯಾಕೆ ಅಂತ ಕೇಳಿದರೆ ಉತ್ಸವ ಮೂರ್ತಿ ಆದರೆ ಅದು ಜಾತ್ರೆಗೆ ಮಾತ್ರ ಒಂದು ದಿವಸಕ್ಕೋಸ್ಕರ ಹೊರಗೆ ಬಂದು ಹೋಗ್ತದೆ. ಗರ್ಭಗುಡಿಯ ಮೂರ್ತಿಗೆ ಯಾವಾಗಲೂ ಪೂಜೆ ನಡೀತಾ ಇರ್ತದೆ. ಹಾಗಾಗಿ ಎಲ್ಲರೂ, ನಾನು ಅಂತಲ್ಲ, ನೀವು ಹಾಗೆ ಇರಬೇಕು. ಯಾಕೆಂತ ಹೇಳಿದರೆ ನಮಗೆ ಹೆಸರು ಬಂದಿರ್ಬೋದು, ಹೆಸರು ಕೊಟ್ಟಿರ್ಬೋದು, ನಮಗೆ ಸ್ಥಾನಮಾನ ಎಲ್ಲ ಸಿಗ್ತದೆ. ಆದರೆ ಅದರ ಮಧ್ಯದಲ್ಲಿ ನಾವು ನಾವಾಗೇ ಉಳ್ಕೊಳ್ಬೇಕು. ನಾವು ನಮ್ಮಿಂದ ನನ್ನಿಂದ ಎಂಬುದು ಯಾವಾಗ ಬಂತು ಅದು ದಿನ ಅದಕ್ಕೆ ಕಮ್ಮಿ ಆಗ್ತಾ ಬಂತು. ಹಾಗಾಗಿ ನಾವು ತಿಳ್ಕೊಳ್ಬೇಕಾದ ಅಷ್ಟೇ. ನಾನು ಇಷ್ಟನ್ನು ಕನ್ನಡದಲ್ಲಿ ಮಾತಾಡಿದ್ದೇನೆ, ತಪ್ಪಾಗಲಿಲ್ಲ ಅಲ್ವಾ? ತಪ್ಪಾಯ್ತಾ ಕನ್ನಡದಲ್ಲಿ ಮಾತಾಡಿದರೆ? ಇಲ್ಲ. ಯಾಕೆಂತ ಹೇಳಿದರೆ ನಮಗೆ ಶಾಲೆಯಲ್ಲಿ ಕಲಿಸಿದ್ದೆ ಕನ್ನಡ, ತುಳು ಕಲಿಸಲಿಲ್ಲ. ಇವಾಗ ತುಳು ಕ್ಲಾಸ್ ಕಲಿಸಬೇಕು ಅಂತೆಲ್ಲ ಬಂದಿದೆ. ಆದರೂ ನಾವು ಶಾಲೆಗೆ ಹೋಗುವಾಗ ಕನ್ನಡವೇ ಕಲಿಸಿದ. ಹಾಗಾಗಿ ಕನ್ನಡ ನಮಗೆ ತುಂಬ ಒಳ್ಳೆಯಲ್ಲಿ ಮಾತಾಡಲಿಕ್ಕೆ ಆಗ್ತದೆ. ಕೆಲವರೆಲ್ಲ ನಮಗೆ ತಮಾಷೆ ಮಾಡ್ತಾರೆ, ಆ ಕಡೆ ಎಲ್ಲ ಹೋದರೆ, ಬೆಂಗಳೂರು ಆ ಕಡೆ ಹೋದರೆ ನಿಮ್ಮ ಕನ್ನಡ ಬೇರೆ ಅಂತ. ನಿಜವಾಗಿ ಸ್ವಚ್ಛವಾದ ಕನ್ನಡ ಯಾವುದು ಅಂತ ಕೇಳಿದರೆ ಮಂಗಳೂರು ಕನ್ನಡ ಅಂತ ನಾನು ಎದೆ ತಟ್ಟಿ ಹೇಳ್ತೇನೆ. ಇದರಲ್ಲಿ ತಪ್ಪು ಹುಡುಕಲಿಕ್ಕಿಲ್ಲ. ಅದೇ ಅವರು ಕನ್ನಡದಲ್ಲಿ ಎಲ್ರೇ ಏನ್ರೇ ಹೆಂಗೆ ಬಂದ್ರಿ ಅಂತ ಹೇಳ್ತಾರೆ. ಇಲ್ಲಿ ನಾವು ಬಿಡಿಸಿ ಕೇಳ್ತೇವೆ, ನೀವು ಯಾವಾಗ ಬಂದ್ರಿ, ಇವಾಗ ಬಂದ್ರಾ, ಹಾಂ ಹಾಂ. ಅಲ್ಲಿದ್ದು ಮಾತು ಕೇಳೋಣ ತುಂಬ ಫಾಸ್ಟ್, ಶಾರ್ಟ್ಕಟ್ ಆ ಥರ. ಹಾಗಾಗಿ ಇನ್ನೂ ತುಳು ಹತ್ರ ಮಾತಾಡ್ತೇವೆ. ತುಳುವಲ್ಲಿ ಮಾತಾಡ್ಬೋದಲ್ವಾ? ನಮ್ಮ ಮಕ್ಕಳು ನಿಮಗೆ ತುಳುಟು ಬಾತೇರನ್ನ ಕರ್ಮಡ್ ಬಾತೇರನ್ನ. ಭಾರತ್ ಸೋಷಲ್ ನಮ್ಮ ವೆಲ್ಫೇರ್ ಟ್ರಸ್ಟ್ ಮುಕ್ಕಲ ಕಾರ್ಯಕ್ರಮ ತೂನಾಗ ಜಿಂಜ ಇಷ್ಟ ಆಪಣದು. ಯಾಕೆಂದು ಕೇಂಡ ನಮ್ಮ ಇಂಚಿನ ಯಾರು ಎಕಡ್ಲ ಕನ್ನಡರು ಪಂಡಿನ ಇಂಚಿನ ಸಂಸ್ಥೆ ಬೋರ್ಡು ಯಾರು ಹಿಂದೂವಾದ ಪುಟ್ಟದುಪ್ಪೆರೆ ಯಾವು ಅಣ್ಣ ನೆತ್ತರಿ ಕೆಂಪು ಯಾಲ್ಲ ತಿನ್ಪುನಿ ನುಪ್ಪೆ ಬಂಜಿಗೆ ಮುಸಲ್ಮಾನ್ ತಿನ್ಪುಲ್ಲ ನುಪ್ಪೆ ಅತ್ತಂದಾಣ ಕ್ರೈಸ್ತರು ತಿನ್ಪುಲ್ಲ ನುಪ್ಪು ಅಣ್ಣ ನಮ್ಮ ಉಲ ಹಿಡ್ದು ಅವು ಒಂಜಿ ಹಾಂ ಬಿಡ್ಪುಂಡು ಐಕೆ ಅನ್ಪಂಡು ದೇವತಾ ಆರಾಧನೆ ಅವನಿಕ್ಕೆಲ್ಲ ದೇವಸ್ಥಾನದ ಉಳ ಇದೀವಿ ಒನ್ಲೆ ದೇವರೇ ನಮ್ಮ ಪ್ರಾರ್ಥನೆ ನಮ್ಮ ಇಲ್ಲದ ಉಳ ಇದೀವಿ ಒನ್ಲೆ ಐನು ಪಿದೈ ಕನ್ನಗ ಐನು ಪೂರ ಬುಡ್ದು ಬಿಡ್ಲಿ ನಮ್ಮ ಮಾತೆರ್ಲ ಒಂಜಾದ ಬದುಕಂಡ ಅವು ತೆಲಿಕೆ ಖುಷಿಟ್ಟು ಉಪ್ಪುಂಡು ಎಡ್ಡೆನೆ ಐಟೇ ಉಪ್ಪುನೆ ಆರೋಗ್ಯ ಬೇತ ಒಯ್ಟ್ಲತ್ತು ನಮ್ಮ ಬೊಕ್ಕೊರಿಯನ ಮನಸ್ಸು ಹಾಳು ಯಾಪ ಮಲ್ತ ನಮ್ಮ ಆರೋಗ್ಯ ಹಾಳಾಪುಂಡು ನಿಜವಾದ ನೆನಪುದಿಲ್ಲ ಮಾತೆರ್ಲ ನಮ್ಮ ಬೇತ ಆಯ ಎಂಬೆ ಆಯ ಆ ಜಾತಿದಾಯ ಈ ಜಾತಿದಾಯ ಅವು ಬೊಡ್ಚಿನಂಕ ಅವು ಇಂಚಿನ ಇತ್ತಲ್ಲ ನಮ್ಮ ಧರ್ಮ ಅಂದ ದೇವರ ದಯ ಬಂಡ ಆಯನ ಧರ್ಮ ಆಯಗ ಮುಖ್ಯ ಅವು ಯಾನು 100% ಪಂಪದ. ಯಾಕೆಂದ ಅಲ್ಲಾನ ಪ್ರಾರ್ಥನೆ ಮಲ್ಪಿರು ಮುಸ್ಲಿಮಿರು, ಕ್ರೈಸ್ತರು ಪ್ರಾರ್ಥನೆ ಮಲ್ಪಿರು ಯೇಸುನು, ನಮ್ಮ ಪ್ರಾರ್ಥನೆ ಮಲ್ಪುವ ನಮಕ್ ಸುಮಾರು ದೇವರು ಉಳ್ಳೇರು ಆ ದೇವರನ್ನು ಪ್ರಾರ್ಥನೆ ಮಲ್ಪುವ ಅವೇನು ನಮ್ಮ ನೆಕ್ ಕನರ ಬಲ್ಲಿ ಆಪಲ ನಮ್ಮ ಪ್ರಪಂಚಗೂ ನರಮಾಣಿ ಆದ ಪುಟ್ಟದ ನರಮಾಣಿ ಆದೇ ಸೈಪ ಆಯ್ತ ನಡುಟು ನೇರು ಮಾತ ಕಂತನೇ ಎಲ್ಲ ತೊಂದರೆ ಆಪುಣಿ ಐಚೆ ಭಾರತ್ ಸೋಷಲ್ ವೆಲ್ಫೇರ್ ಟ್ರಸ್ಟ್ ದಕ್ಕಲೆ ಮಾರಿ ಎಡ್ಡೆ ನೆಟ್ ಏರಿಗಲ ಏರ್ಲ ದಾಲ ಬೇಜಾರ್ಜಿ ಮಾತೇರ್ಲ ಉಳ್ಳೇರು ಮುಲ್ಪ ತೂನಾಗ ಖುಷಿ ಆಪುಡು ಬಂಜಿ ಉಡಲು ದಿಂಗಿದು ಬರ್ಪುಂಡು ಇಂಚೆ ಇತ್ತಂಡ ಐಕ್ ನಮಕ್ ಏಳಿಗೆ ಜಾಸ್ತಿ ಖುಷಿ ಟುಪ್ಪು ನಮ್ಮ ಅಂಚ ಅದು ಇಂಚನೆ ಉಪ್ಪಡೆ ಇಂಚನೆ ನಡತೊಂದು ಉಪ್ಪಡೆ ಈ ಕಾರ್ಯಕ್ರಮ ಇದು ಎಷ್ಟೋ ಜನ ನಮ್ಮ ಇನ್ನಿತ ಕಾರ್ಯಕ್ರಮಡು ಅಕ್ಲಿಗೆ ಸ್ಕಾಲರ್ಶಿಪ್ ಕೊರ್ನಾಗ ಇದು ಬೇತು ಒಂಜಿ ಸಂಘ ಸಂಸ್ಥೆ ಮಲ್ಪುಡಿ ನನ್ನನ್ನು ನಮ್ಮ ಮಕ್ಕಳಿಗೆ ಪನ್ಪುಣಂಜಿ ಉದುಪುಂಡು ಮೂಲ ಹೌದು ಆಲಜ್ಜಿ ಮಾತೆರೆಗಲ ಏರೆಗೆ ಐಕೆ ಅರ್ಹತೆ ಉಂಡು ಆಗ ಆಗ ತಿಕ್ಕೊಂಡು ಅವು ಪ್ರಸಾದ ಅದು ಪಡು ಅವನು ಪ್ರಸಾದ ಪಡೆದೇ ಸ್ವೀಕಾರ ಮಲ್ಪುಡು ಹತ್ತಂದಾಂಡ ಎಲ್ಲ ನಮ್ಮ ಎಜುಕೇಷನ್ ಆಯ್ಬಕ್ಕ ನಮಗೆ ಬೇಲೆ ತಿಕ್ಕೊಂಡು ಬೇಲೆ ತಿಕ್ಕದೆ ನಮಲ ಒಂಜಿ ಸ್ಥಾನಮಾನ ತೆತ್ತಿಬಕ್ಕ ನಮಲ ಈ ಭಾರತ್ ಸೋಷಲ್ ವೆಲ್ಫೇರ್ ಟ್ರಸ್ಟ್ ನಮಲ ಜಾಯಿನ್ ಆವಡು ಯಾಕೆಂದ ನಮಕ್ ಸಹಾಯ ಮಲ್ತದೀನಿ ಇಂದು ಅಂಡ ನಮ್ಮದು ಬೊಕ್ಕೋರಿಯಾಗ ಸಹಾಯ ಆಪಿಲಕ ನಮ್ಮ ಒಪ್ಪಡು ಅವು ಮನುಷ್ಯತ್ವ ನಂಗೂ ಕೊಡ್ತೇರ್ ಪಂಡ ನಮ್ಮ ಮರೆತು ಪೋಯಂದಾಂಡ ಅವು ಮನುಷ್ಯತ್ವ ಅವು ತಪ್ಪು
ನಮಕ್ ಬೋಡ್ತನಾತ ನಮ್ಮದೇ ತೋನುವ ಐದು ಪಕ್ಕ ಐತ ಕಡೆ ತಂಜಿ ಪೋಪುನೇ ಇಚ್ಚಿ ಯಾನ್ ಯಾಪಲವರ ಸ್ಕೂಲು ಮತ ಇತ್ತಲ ಇಂಕ ಬಜಗೋಳಿಡ್ ಒಂದು ಕಾರ್ಯಕ್ರಮ ಉಂಡು 4 ಗಂಟೆಗೆ ಅವಲ್ಲ ಸ್ಕೂಲ್ದ ಕಾರ್ಯಕ್ರಮ ಯಾನ್ ಯಾಪಲ ಪಣ್ಣು ಶಾಲಾ ಕಾರ್ಯಕ್ರಮ ಬಂದಾಗ ನಮ್ಮ ಹಳೆ ವಿದ್ಯಾರ್ಥಿ ಆದ ಹೊರ ಆಂಡಲ ಆ ಶಾಲೆಗೆ ಭೇಟಿ ಕೊರೋಡು ದಯಗೆಂದಿಕೆಂಡ ನಂಗೆ ವಿದ್ಯೆ ಕೊಡ್ತಿನ ಶಾಲೆ ಅವು ಆ ಶಾಲೆ ಎಂಚ ಉಂಡೊಂದು ಹೊರ ತುಂಡಲ ನಂಗೆ ದುಂಬುದ ನೆನಪು ಪೂರ ನೆನಪು ಬರ್ಪುಂಡು ಪಂಡ ಶಾಲಾ ಒಂಜಿ ಶಾಲೆದ ಆ ಟೈಮ್ ನಂಗೆ ಭಾರಿ ಖುಷಿತ ಟೈಮ್ ದುಂಬ ಅಪ್ಪೆಮ್ಮೆ ಜೋಕ್ಲಿಗೆ ಏತ್ ಕಲ್ಪ ಹೊಂದಿತ್ತೇರು ಬಂಡ 7ನೇ ಕ್ಲಾಸ್ ಮಾತ್ರ 7ನೇ ಕ್ಲಾಸ್ ಆಂಡ ಜೋಕುಲ್ನ ಶಾಲೆ ಮುಗಿಂಡಿದ್ದ ಲೆಕ್ಕ ಇತ್ತ ಅಪ್ಪೆಮ್ಮೆ ಅಂಚ ಮಲ್ಪುಜೇರಿ ಅಪ್ಪೆಮ್ಮೆಗಲ ಸಾಧಾರಣವಂತ ಎಜುಕೇಶನ್ ಇತ್ತಿನಕ್ಲೆ ಉಳ್ಳೇರೆ ಅಂಡ್ ಎಜುಕೇಶನ್ ಇಚ್ಚಂದಿನಕ್ಲ ಪನ್ಪುಣಂಚಿನ ಅಂದ್ಕೇಂಡ ಎನ್ನ ಜೋಕ್ಲೆ ವಿದ್ಯೆ ಬೋಡು ಜೋಕುಲು ಒಲ್ಲ ತತ್ತದು ಪೋಯರ ಬಲ್ಲಿ ಎಡ್ಡೆ ಹಾಗೆ ವಿದ್ಯೆ ಕಲ್ತದ ಎಡ್ಡೆ ಬೇಲೆ ತಿಕ್ಕೊಡು ಎಡ್ಡೆ ಸ್ಥಾನಮಾನ ತಿಕ್ಕೊಡೊಂದು ಜೋಕ್ಲೆನು ಅಪ್ಪೆಮ್ಮೆ ಬುಳೆಪ್ಪಾವೇರಿ ಆಂಡ ಇಂಚಿನ ಆಪುಣಂದು ಕೇಂಡ ಎಕಡೆ ಪಾತಿರೊಂದು ಬನ್ನಾಗ ಒಂದು ಶಬ್ದ ಬತ್ತಂಡೆ ನಮ್ಮ ರೇಣುಕಾ ಮೇಡಮ್ ಎಕಡೆ ಪಾತಿರ ಬಂದಿರೆ ನಮ್ಮ ಕಲ್ತ ದಿನ ಇತ್ತೆ ನಿಜವಾದ ಹೆಚ್ಚ ಆತಂಡು ದುಂಬು ನಮಕ್ ಮೊಬೈಲ್ ಮಾತ ಇಜ್ಜಂದಿನ ಪೊರ್ತಗು ಏರ್ಲ ನಮ್ಮ ಬೊಕ್ಕೊರಿಯನ ಬಗ್ಗೆ ಬಿರಿಯಲ್ ತೊಚ್ಪಾದ ಪಾತಿರೊಂದು ಇಜ್ಜಾಂಡು ಇತ್ತೆ ಅರ್ಹತೆ ಇಜ್ಜಂದಿನ ಎಲ್ಲ ಅರ್ಹತೆ ಇತ್ತಿನ ಬಗ್ಗೆ ಪಾತಿರುವೆ ಎಂದು ತಪ್ಪು ದಯ ಪನ್ಪೇಂದ್ ಬಂಡ ಎಜುಕೇಶನ್ ಕಲ್ತು ಜಾಸ್ತಿ ಆತಂಡು ಲೆಕ್ಕೋಡು ಜಾಸ್ತಿ ಆದ ಪಾತಿರ್ ಲೆಕ್ಕ ನಮ್ಮೈತೆ ಒಂಜಿ ಮಿನಿಸ್ಟರ್ನ ಬಗ್ಗೆ ಪಾತಿರುವ ಅತ್ತಂದು ನಾನು ಒಂಜಿ ಸ್ವಾಮೀಜಿನ ಬಗ್ಗೆ ಪಾತಿರುವ ಒಂಜಿ ಮುಕ್ಕುರಿನ ಬಗ್ಗೆ ಪಾತಿರುವ ಒಂಜಿ ಫಾದರ್ನ ಬಗ್ಗೆ ಪಾತಿರುವ ದೆತ್ತದು ಅರೇನು ತಿರ್ತು ಮಲ್ತು ಪಾತಿರ್ನತ್ತೆ ಆರು ದಾದಾಂಡ ತತ್ತು ಪೋತಿರ್ನ ಅವು ದಾಯಿಗೆ ಆದುಪ್ಪು ದಾದನ ಇಂಚ ಆದುಪ್ಪು ಅವೇನೇ ಪರೋಡು ತಂದೆ ಡೈರೆಕ್ಟ್ ಅಟ್ಯಾಕ್ ಮನ್ಪು ಲೆಕ್ಕ ಕೆಲವು ಪಾತಿರ್ ಭಾರಿ ಬೇಜಾರು ಪಂಡ ಜೋಕ್ಲಿಗೆ ಎಜುಕೇಶನ್ ಕೊರ್ನಿ ನೆಕ್ಕ ಜೋಕ್ಲಿಗೆ ಎಜುಕೇಶನ್ ಕೊಡ್ತೀನಿ ಎಡ್ಡೆ ಅವಡು ಪನ್ಪುನ ಎಡ್ಡೆ ಸ್ಥಾನಮಾನ ದಿತ್ತು ನೋಡೊಂದು ಅಂಡ ಜೋಕುಲು ಆ ಸಾದಿರು ಪೋಂದಿಜ್ಜ ಜೋಕುಲು ಬೇತ ಸಾದಿರೆ ಪಂಡ ಎನ್ನ ಕಲ್ತದಾಂಡ ಎನ್ನಾತ ಮಲ್ಲ ಜನ ಇಜ್ಜಿಂದು ಅವು ಯಾಪಲ ಎನ್ನಡಿದ ಹಾಗೆಂದ ಮನುಷ್ಯ ಅದು ಪುಟ್ಟದು ಯಾಪಲ ಪನ್ಪೆ ರಾಜ್ಕುಮಾರ್ ಒಂಜಿ ಪಂತಿನ ಪದ್ಯ ಉಂಡು ಯಾಪಲ ಮಾನವನಾಗಿ ಹುಟ್ಟಿದ ಮೇಲೆ ಏನೇನು ಕಂಡೇನು ಪಂಡ ನಮ್ಮ ಬನ್ನಗ ನಮ್ಮ ಜರ್ನಿ ಉಪ್ಪುಂಡು ಅಂಡ ಜರ್ನಿಡ್ ಹಾಳು ಉಪ್ಪುಂಡು ಎಡ್ಡೆ ಉಪ್ಪುಂಡು ಅಂಡ ಆಯ್ಕೆ ನಮ್ಮ ಅದು ಉಪ್ಪುಡು ವಾ ವಿಷಯಡ್ಲ ನಮ್ಮ ಆಯ್ಕೆ ನಮ್ಮ ಮಲ್ಪೋಡು ನಮಗೆ ದೇವರೇ ನಮ್ಮ ಪ್ರಾಣಿ ಲೆಕ್ಕ ವರ್ತನೆ ಮಲ್ಪುಣತ್ತೆ ಮನುಷ್ಯರ ಲೆಕ್ಕ ವರ್ತನೆ ಮಲ್ಪೋಡು ನಮ್ಮ ವಾ ಪದನು ಬಳಕೆ ಮಲ್ಪೊಲಿ ಆಯ್ತ ಬಗ್ಗೆ ಸುರೂಟು ಒಂಜಿ ಸೆಕೆಂಡ್ ನಮ್ಮ ಆಲೋಚನೆ ಮಲ್ಪೋಡು ನಮ್ಮ ಬೊಕ್ಕೊರಿಯ ನಿರ್ಪುಣ ವಿಷಯ ಅವಡು ಹತ್ತಂದಾಡ ಬೊಕ್ಕೊರಿಯನ ಬಗ್ಗೆ ಎಡ್ಡೆ ಪನ್ಪುಣ ವಿಷಯ ಇಡ್ಲ ಎಡ್ಡೆಂದು ತೋಜುಂಡ ಎಡ್ಡೆ ಪನ್ಪುಣಕ್ಕೆ ತಪ್ಪೊಂದಿಜ್ಜಿ ಹಾಳು ಮಲ್ತದ ನಮ್ಮ ఆయన ಎಡ್ಡೆಂದು ಬಂಡ ನಮ್ಮ ತಪ್ಪಾಪುಂಡು ಅಂಚಾದ ಪ್ರತಿ ಒಂದು ವಿದ್ಯಾರ್ಥಿಲಡ ಒಂಜಿ ರಿಕ್ವೆಸ್ಟ್ ನಮ್ಮ ಜೀವನೋಡು ದನ ದುಂಬು ಪೋಡುಂದಾಂಡ ನಮ್ಮ ಸುರುಕು ನಮ್ಮ ಸರಿಯಾದ ಪೋಡು ಒಂದು ವಿದ್ಯಾರ್ಥಿಗಳಿಗೆ ಪನ್ಪುಣ ಅಂಡ ಇನಿತ ಈ ಕಾರ್ಯಕ್ರಮಡು ಒಂದು ಪನ್ಪುನ ವಿಷಯ ಅಂದ ಹತ್ತಂದ ಅಂಡಲ ಪನೊಡೆ ಆದ ಬತ್ತಂದ ಪಂಡ ವಿದ್ಯಾರ್ಥಿಗಳು ಇತ್ತೆ ಕಲ್ತಿ ಪೆಟ್ಟಿಗೆ ಕಲ್ತ ದಾಂಡ ಎನ್ನುವರು ಕಲ್ತ ದಾತಿಜಿ ನಮ್ಮೊಂದು ಕಡಲ್ ನೀಂದದ ಮಿತ್ತು ಬರ್ರೆ ಭಾರಿ ಭಂಗ ಅಂಚಾದ ನಮ್ಮ ಈ ವಿದ್ಯೆ ಕಲ್ತ ದಾಂಡಲ ಜೀವನೋಡು ಕಲ್ಪುನಂಚಿನ ಸುಮಾರು ಉಂಡು ಏನೈತಿ ಯಾನಿಂದು ದಾಯಕ ಪನ್ಪೆಂದು ಬಂಡ ಎಕಡೆ ಪ್ರೈವೇಟ್ ಚಾಲೆಂಜರ್ ಕಾರ್ಯಕ್ರಮದ ಕೆಲವು ಪಾತ್ರಲೇನು ಪಂಡೇರು ದಯಕೆಂದ ಆ ಪಾತ್ರ ಏನು ಮಲ್ಪೋಡುಂದಾಂಡ ಕಾರಣ ದಾದ ಅಂದ್ಕೇಂಡ ನಿಕ್ಲು ವಾ ಪಾತ್ರೋಡು ತುಲೆ ಕಡೇಟ್ ಎನ್ನೋ ಮೆಸೇಜ್ ಉಪ್ಪುಂಡು ಆ ಮೆಸೇಜಿನ ಪ್ರತಿ ಊರಿಯೆಲ್ಲ ಸ್ವೀಕಾರ ಮಲ್ದೇರು ದಯಕೆಂದ ಯಾನ ಆ ಪಾತ್ರ ಮಲ್ಪುನಿಂದಾಂಡ ಆ ಕ್ಯಾರೆಕ್ಟರ್ ಎಂಚಿನ ಐನಿ ಯಾನು ಸುರೂಟು ಬೋದು ಎರಡಾಂಡ ಪಾತಿರ್ದು ತೂಪೆ ಒಂದು ಎಂಚ ಒಂದು ದಾದ ಇಜಿಂದಾಂಡ ಆ ಪಾತ್ರದ ಪರಕಾಯ ಪ್ರವೇಶ ಮಲ್ಪೆರ ಆಪುಜಿ ಅಂಚಾದ ನನ್ನ ಇತ್ತೆ ಮಲ್ಪುನ ಪಾತ್ರೋಡ್ಲ ಯಾನೊಂಜಿ ಭಾರಿ ಆಶೆಡದ ಎನ್ನೊಂಜಿ ಪಾತ್ರ ಉಂಡು ಏನು ನೇರು ದುಂಬೊಂಜಿ ಪಾತ್ರ ಮಲ್ಪೊಡುಂದೆ ಇತ್ತೆ ಅಪ್ಪಗ ಎಪಿಸೋಡ್ ಬ್ರೇಕ್ ಆಯ್ನೆಟ್ಟು ಏನ ಆ ಪಾತ್ರ ಮಲ್ತಜ್ಜಿ ಒಂದು ಕೇಂಡ ನಮ್ಮ ಮಂಗಳಮುಖಿಯರ್ನ ಪಾತ್ರ ಹೆಂಗ್ ಮಲ್ಪೊಡೊಂದು ಭಾರಿ ಇಷ್ಟದ ಯಾಕೆಂದ ಮಂಗಳಮುಖಿಯರು ಇತ್ತೆ ಎತ್ತೋ ಮಿತ್ತು ಪೋತ್ ಮುಟ್ಟದೆ ಅಕಲ್ ಕಲ್ತದ
ದುಮ್ಮಿಂಗಿನ ಅಂದ್ಕೇಂಡ ಅಕಲ್ ತಾಟಿ ಪೊಟ್ಟದು ಕಾಸ್ತೆ ತಂದು ಪೋಂದಿತ್ತೀರ ಅಕಲ ಜೀವನ ನಡ್ತೊಂತರು ಇತ್ತೆಂಚತ್ತೆ ಇತ್ತಕ್ಲೆ ಸರಕಾರನೇ ಬೇಲೆ ಕೊರ್ಪುಂಡು ಅಂಚಿನ ಮಾತ ಇತ್ತಿನ ಅಕ್ಲೇನೆ ನಮ್ಮ ಟೋಲ್ಡ್ ದಾಯಿ ನಮ್ಮ ಎನ್ನ ಆ ಪಾತ್ರ ಮಲ್ಪನ ಉದ್ದೇಶ ಒಂಜೆ ಅಕಲು ಉಪ್ಪಿನ ರೀತಿ ಬದಲಾವಡು ನಮ್ಮ ತೂಪಿನ ದೃಷ್ಟಿ ಬದಲಾವಡು ಒಂದು ಹೇಗೆಂದ ಮಾತೇರ್ಲ ಅಕ್ಲೇನೆ ವಿಚಿತ್ರವಾದ ತೂಪೇರು ಪಂಡ ಅಕ್ಕಲ ಅಂಚನೆ ಅಕ್ಕಲ ದೇವರಡ ಪ್ರಾರ್ಥನೆ ಮಲ್ತದ ಆ ರೂಪನು ಪಡೆಯಿನ ಅತ್ತು ಅಕ್ಕಲ್ನ ದೇಹದ ಪ್ರಕೃತಿ ಬದಲಾವೊಂದು ಬಣ್ಣಕ್ಕೆ ಅಕ್ಕಲ ಅಂಚ ಆತೇರು ಅಂಚ ಪಂಡದು ಅಕ್ಕಲೆಗೆಲ್ಲ ಪ್ರಪಂಚೋಡೆ ಪುಡುದಿನ ಅಕ್ಕಲೆಗೆಲ್ಲ ಸ್ಥಾನಮಾನ ತಿಕ್ಕೋಡು ಪನ್ಪನ ಎನ್ನ ಉದ್ದೇಶ ಅಂಚಾದ ಆ ಪಾತ್ರನೇ ಮಲ್ಪೆರೆ ಬಿದ್ದಾಡ್ತೀನಿ ಅವು ಅತ್ತಂದೆ ಬೊಕ್ಕೊಂಜಿ ಪಾತ್ರ ಹೆಂಗಿನ ಅಂದ್ಕೇಂಡ ನಮ್ಮ ಮುಲ್ಪ ಕೆಲವರೆ ಪನ್ಪೆರೆ ಗೌಡೇರು ಮತ ಗೌಡೇರು ಪಂಡದು ಗೌಡೇರು ನಕಲು ಇಡೆ ಬತ್ತದ ಇತ್ತೆ ಈತು ವರ್ಷ 10-25 ವರ್ಷ ಕರಿಂಡು ನಮ್ಮ ಪಣಂಬೂರು ಹಾರ್ಬಾರ್ ಆನಾಗ ಇತ್ತಿನ ಪೊಂಜೋನಿ ಆನ್ ಮುರಣ ದಿನ ತುಯ್ಯೆ ಆರು ಪಂಡೇರಿ ನಮಗೆ ಏನ್ರಿ ಸರ್ ನಾವು 6 ರೂಪಾಯಿ ಸಂಬಳಕ್ಕೆ ಬಂದಿದ್ದೀವ್ರಿ ಗಂಡಸರಿಗೆ 9 ರೂಪಾಯಿ ಸಂಬಳ ನಮಗೆ 6 ರೂಪಾಯಿ ಸಂಬಳ ನಾವು ಆವಾಗ ಕೆಲಸ ಮಾಡ್ತಾ ಇದ್ದೇವೆ ಇವಾಗ ಇತ್ತಕ್ಲ ಇಲ್ಲು ತುನಗ ನಿಕಲ್ ಚಪಾತಿ ನಗರ ಅಂದುಂಡು ಒಬ್ಬಲ್ಪ ಕಾವೂರ್ದಲ್ಪ ಉಲಾಯಿ ಅಡೆ ಫೋನ್ ನಿಕ್ಲೆ ಗೊತ್ತಾವು ಅವು ಮಂಗಳೂರು ಅಂದ್ ನಂಗೆ ಗೊತ್ತೇ ಆಪುಜಿ ಆತ್ತು ಪೊರ್ಲು ಇಲ್ಲು ಪುರ ಕಟ್ಟದು ಕೊಲ್ದೇರಿ ಅಕ್ಕಲ್ನ ಒಂಜಿ ಕ್ಯಾರೆಕ್ಟರ್ ಮಲ್ಪಡುದೆ ಬಂಡ ನಮ್ಮ ಎನ್ನುವ ನಮ್ಮ ಊರುಡು ನಮ್ಮ ಮಲ್ಲ ಜನ ಅತ್ತೆ ಆತು ಬೆಂದದಿಲ್ಲ ಅಕ್ಕಲು ಮುಲ್ಪ ಬರ್ತದೆ ಅಕ್ಕಲ್ನೇ ಒಂಜಿ ಚೌಕಟ್ಟಿಗೆ ಇಲ್ಲು ಕಟ್ಟದು ಕುಳ್ದಿರತ್ತ ಇಂದು ನಾವು ವಿಶೇಷ ಆಪುಂಡು ನಮ್ಮ ದಾಲತ್ ಅಕ್ಕಲ್ನ ಇದ್ರು ಯಾಪಲ ಕೆಲವರು ಎನ್ನು ಎರಿಂಚಿನ ಅಂದ್ಗೆಂಡ ಏನಡ್ದು ಮಿತ್ತು ಮಲ್ಲ ಜನ ಇಜ್ಜಿ ಯಾಪಲ ಎನ್ನರ ಬಲ್ಲಿ ಐಕ ಪನ್ಪುಣಿ ಯಾಪಲ ಗುವೆಲ್ದ ಕಪ್ಪೆ ಅದು ಉಪ್ಪೆರ ಬಲ್ಲಿ ಇದೈ ಬರೋಡು ಪ್ರಪಂಚ ತಿರುಗಣ ಮಾತ್ರ ಪ್ರತಿ ಒಂದು ವಿಷಯ ಗೊತ್ತುಪ್ಪುಂಡು ಅವು ಒಂದೊಂದು ಬಕ್ಕೊಂಜಿ ಕ್ಯಾರೆಕ್ಟರ್ ಏನಿದೆ ಈತನೆಟ ಯಾನ್ ಮಲ್ತಿಜ್ಜಿ ಪಣಿಯರ್ಲ ಬಲ್ಲಿ ಅಂಡ ಯಾನ ಮೋಕ್ಕೆ ಖುಷಿ ಆಯ್ನ ಹಿಡ್ದ ಅವರ ಪನೊಂದುಲ್ಲೆ ಬಂಜಿನಲ್ನ ಒಂಜಿ ಕ್ಯಾರೆಕ್ಟರ್ ಮಲ್ಪೋಡುಂದು ಪುಂಜೋಳ್ನ ರಿಯಾಕ್ಷನ್ ಏಜ್ ಪುಂಜೋಳಿಗೆ ಅರ್ಥ ಈ ಜನ ಪೆದ್ದರ ಶುರುವಾಂಡ ಕೆಂಡ ಕಂಡರಿ ಬಡಿದಿ ಖುಷಿ ಟಕ್ಲಿಗೆ ಬಾಲೆ ಆಪುನ ಅಂದಾಜು ಪುಂಡು ಬಂಜಿನಾಲ ಅದು ಅಲ್ಲ ಆಂಡ ಖುಷಿ ಆಪುಂಡು ಅಂದು ಆಂಡ ಪೆದ್ದರ ಆನಗ ಬೇನೆ ಅಲೆಗೆ ಬೇನೆ ಕಂಡನಿ ಇಡೀಟ್ ಬೇಜಾರಾಪುನಿಯಾಪ ಅಂದ ಪಂಡ ಆಲೆ ಪೆದ್ದರ ಪೊರ್ತುಗು ಅಯ್ ಈ ಕೆಲವು ಪುಚ್ಚೆ ನಾಯಿಲು ಮತ ಅಂಚುವರ ಬೂಪುನಿ ಇಂಚುವರ ಬೂಪುನಿ ಅಂಚುವರ ಡಾಕ್ಟರ್ಗೆ ದಾನೆ ಆಂಡ ಡೆಲಿವರಿ ಸಿದರಿನ್ ಅದು ಸಿಜರಿನ್ ಬೊಚ್ಚಿ ಪಂಡೊಮ್ಮೆಗ ಬಕ್ಕ ಇಲ್ಲಲ್ಲಿ ಬೇಲೆ ತಿಕ್ಕೊಂಡತ್ತ ಅಂಚಿನ ಮಾತ ಐನು ಮಾತ ಎನ್ನ ಪಾತ್ರೋಡು ಕನತ್ತು ತೋಚಿಪಾವಡುಂದು ಏನೈಕ ಓಡೆ ಪೋವಡೆ ಏನು ಮೌನವಾದ ಕುಲ್ಲೆರೆ ಯಾವು ಅಣ್ಣ ಮೌನವಾದ ಕುಲ್ಲುಂಡಲ್ಲ ಎನ್ನ ಗೇನ ಒಂಜಿ ತಿಕ್ಕಗೆ ಬಲಿಪುಂಡು ಎರನಾಡ ತೂವೊಂದು ಪುಂಡು ಆ ಪಾತ್ರ ಮಲ್ತಂಡ ದಾನೆ నేను మల్తండ దానే అవు దేవిరెంక కొర్తిన విద్యే అవేడ్దాదే ఎంక ఈతనేట పుదర్ బైదండు ఈ ವೇದಿಕೆಡುಕುಳ್ಳಾದ ಸನ್ಮಾನ ಮಲ್ತೆ ಸನ್ಮಾನ ಎಂಕ ದಿನಾಲ ದೇವರದೇಟ ಆವೊಂದೆಪ್ಪುಂಡು ಅಂಡ ಇಂದು ವಿಶೇಷ ಸನ್ಮಾನ ವರ್ಷದ ವ್ಯಕ್ತಿಯಿಂದ ಪನ್ಪಣಂಚಿನ ಸನ್ಮಾನ ತಿಕ್ಕೋಡುಂದಾಂಡ ಯಾನ್ ಏತ್ತು ಮಲ್ಲ ಭಾಗ್ಯವಂತೆ ಎಂಕ ನೀವು ಭಾರಿ ಇದನ್ನ ಏನಿತ್ತ ನಿಜ ಆದರೆ 4 ಗಂಟೆಗೆ ಸಭಾ ಕಾರ್ಯಕ್ರಮ ಮುಗಿಪು ಎಂದು ಬಂದಿನಾರ್ಲ ಮೂಲೆ ಉಳ್ಳೇರು ವೇದಿಕೆಡು ಎಂಗ ಪೋಂದೆ ಕುಳ್ಳೇರು ಸಾಧ್ಯನೇ ಇದ್ದಾಯ ಪಂಡ ಅವಳು ಸುನೀಲ್ ಕುಮಾರ್ ನಾ ಕಾರ್ಯಕ್ರಮ ಮಿನಿಸ್ಟರ್ ನಕ್ಲ ಕಾರ್ಯಕ್ರಮ ಅಂಚಾದ ಪೋಡೆ ಅಣ್ಣ ಇನ್ನಿತ ಕಾರ್ಯಕ್ರಮಡು ಪೊರ್ಲುಡು ಯಾನ್ ಖುಷಿಟ್ ಸನ್ಮಾನ ದಿನಾಲ ಆಪುಂಡು ಸನ್ಮಾನ ಆಂಡ ನಮಕ್ ಪಾತ್ಯರ್ನ ಖುಷಿಲ ಬೋಡತ್ತ ಅವು ಇನಿ ಎಂಕ ತಿಕ್ಕದನು ನಮ್ಮ ಮನಸ್ಸದ ಬೇನೆ ನಾವಡು ಒಯ್ಲ ಖುಷಿ ನಾವಡು ಪಟೋ ನೋಡುಂದ ಆಂಡ ಐಕೆ ಎದುರುಗು ತಿಕ್ಕುನ ಜನಕುಲ್ ಅಂಚನೆ ಬೋಡಿಗೆ ಅಂಚಿನ ಜನಕುಲ್ ನಿಖಲ್ ತಿಕ್ಕ್ಯಾರು ನಿಖಲ್ದ ಎನ್ನ ಬಾಯಿ ಬೊಡ್ದು ಎನ್ನ ಮನಸ್ಸದ ಖುಷಿಲ್ಲ ಪಂಡೆ ಬೇಜಾರೆಲ್ಲ ರಡ್ಡೆಲ್ಲ ಪಂಡೆ ಅಂಚಾದು ನನ್ನ ಯಾನ ಹೆಚ್ಚು ಪಾತಿರಿದ್ದೆ ಪಂಡ ಸಭಾ ಕಾರ್ಯಕ್ರಮ ಅಕಲು ಖಂಡಿತವಾದ್ಲ ಮುಗಿಪೇರಿ ಯಾನ ಐದು ದುಂಬು ನಕ್ಕ ಬೇಪು ಹೋಗ್ಕೊಂಡು ನೀವು ಬೇಜಾರು ಹಾಕೋಂಗಲ್ಲ ಒಂದಾಯ್ತಲ್ಲೇ ನಾಳೆ ಬಂದ್ರೆ ಅದು ಹೋಯ್ತು ಅಂದರೆ ಇದು ದಂಡ ಡೈಲಾಗ್ ಇಲ್ಲ അങ്ങനെ ചൊല്ലുകാവില്ല ಒಂದಾಯ್ತಲ್ಲೇ ಇದು ನಿಕ್ಕ ಬೇನಾಯ್ತಲ್ಲ ಡೈಲಾಗ್ ಅರುಣ್ ಉಲ್ಲಾಲ್ಕು ಬೇನಾಯ್ತು ಡೈಲಾಗ್
ಆಯ್ಲ ಮನವಿ ಉಂಡುಲು ಎಂಕ್ಲೆ ಅರುಣ್ ಉಳ್ಳಾಲ್ ಎಂಕ್ಲು ಮುಟ್ಟ ಜನ ಅಂಜಾದು ಅರುಣ್ ಉಳ್ಳಾಲ್ ರೆಡ ಪಾತೆರದ ಸಂಪತ್ತೇ ಆ ಭಗವತಿ ಮಾತೆರಡಿ ಕೊಡ್ತೀರಿ ಏನಾಡ್ದು ಎಲ್ಲಿ ಅಂದ ಅಂಡಲ ಏನರ್ನ ಯಾಪ್ಪಲ ಕಾರ್ಯಕ್ರಮ ತೂವೊಂದೆಪ್ಪೆ ಬೊಕ್ಕ ಹಿಂಗೆ ದೂರದ ಜನ ಮುಟ್ಟದ ಜನ ಅಂಚಾದ ಏನಾರಿನ ಪುಗರ್ನ ತಪ್ಪಾಪುಂಡು ಆಂಡ ಅರ್ನ ಬರ್ಪುಣ ಬಾಯಿಡ್ ಬರ್ಪುಣ ಆ ಶಬ್ದಲು ಐನಕೇನ್ನಾಗ ನಮ್ಮ ಶರೀರದ ಪ್ರತಿಯೊಂದು ಭಾಗಲ ಲಕ್ಕದುಂಟುಂಡು ఆయన ಕೇನುಗ ಅಂಚಿನ ಶಬ್ದ ಭಂಡಾರನು ಅರುಣ್ ಉಳ್ಳಾಲ್ರೆ ಕೊಡ್ತೇರಿ ಅದು ನನಾತ್ ಮಿತ್ತು ಎಡ್ಡೆ ಪುದರ್ ಪಡೆಯಾಡು ಪಣದ್ಯಾನು ಈ ಪೊರ್ತುకు ಪನ್ಪೆ ಅಂಚನೆ ಇನ್ನಿತ ಕಾರ್ಯಕ್ರಮಡು ಎಂಗ ಪೊರ್ಲುಡು ಗೌರವ ಮಲ್ತಾರೆ ವರ್ಷದ ವ್ಯಕ್ತಿಯಿಂದ ಬಿರುದು ಕೊರಿಯಾರು ಎಂಗ ಭಾರಿ ಖುಷಿಯಾಂಡು ಈ ಕಾರ್ಯಕ್ರಮ ಇನಿ ಮಾತ್ರತ್ತು ವರ್ಷಲ ನಡತೊಂದು ಪಡು ಈ ಕಾರ್ಯಕ್ರಮಗೂ ಅಕಲ್ ದುಬ್ಬೆ ಪನ್ಪೇರಿ ಎಂಕಲ್ ಪಿದಾಯಿಡ್ದು ದಾಲ ಡೊನೇಷನ್ ಕೇನ್ ನಕ್ಲತ್ ಎಂಕಲೇ ಸೇರ್ದು ಎಂಕಲ್ ಮಾಲ್ಪುಣಿ ಇಂಚಿನ ಸಂಸ್ಥೆ నేను ಎಂಚ ಪನೋಡಿದ್ ಎಂಕ ಅರ್ಥ ಜಾತ್ ಇಂಚಿನ ಸಂಸ್ಥೆ ಬೋಡು ತೆಗೆಂದುಕೇಂಡ 10 ಗಂಟೆಯಿಂದ ರೋಡ್ಗೆ ಲೈಟ್ ವಾಡ್ನಕ್ಲು ಉಳ್ಳೇದು ಒಂದು ಅಂಚತ್ತು ವಿದ್ಯೆಗೆ ಬೋಡಾದು ಉದ್ಯೋಗ ಬೋಡಾದು ಇಂಚಿನ ಸೇವೆ ಮಲ್ಪನಕ್ಲನ ನನಾತ್ ಹುಟ್ಟದು ಬರಡಂದು ಯಾನು ದೇವಡ ನಟ್ಟೊಂದು ಎನ್ನರಡ್ಡು ಪಾತ್ರೆ ಮುಗಿಪ್ಪೆ ಅರವಿಂದಣ್ಣ ಮನವಿನ ಗೌರವಪೂರ್ವಕವಾದ ಸ್ವೀಕಾರ ಮಾಡ್ತದ್ದು ಮೂಜಿ ಭಾಷೆಗೆ ನ್ಯಾಯ ಕೊರಪುನ ಲೆಕ್ಕ ಬರೀ ಪೊರ್ಲುದ ಪ್ರಸ್ತುತ ಮಲ್ತೇರ ಅರ್ನ ಪಾತೆರನು ಮಾತಾ ವಿಚಾರ ಮಾತಾ ವ್ಯಕ್ತಿತ್ವ ಮಾತಾ ಪಾತ್ರಲೇನು ವಿಡಂಬನೆ ಮಲ್ಪುನ ಅರ್ನೆದುರು ಎಕಡೆ ಸಂಘಟಕರ್ಲ ಪನೊಂದಿತ್ತೇರು ಆರ್ನೆದುರು ದಾದ ಕಾರ್ಯಕ್ರಮ ಮಲ್ಪರ್ಲ ಪೋಡಿಗೆ ಹಾಪುಂಡು ಎಲ್ಲ ಪ್ರೈವೇಟ್ ಚಾಲೆಂಜಿದ ಪಾತ್ರ ಅದು ಬೋಪುಡು ಅಂಚನೆ ನಿರೂಪಣೆದ ಕಷ್ಟ ನನ್ನ ದುಪ್ಪುಗಾರು ನಿರೂಪಕರ ಮಾತ್ರ ಮಲ್ಪುರ ಸಾಧ್ಯತೆ ಹೋದದ್ದು ಅಂಡ್ ವೆಲ್ಫೇರ್ ಟ್ರಸ್ಟ್ ಇವರ ವತಿಯಿಂದ ಇದೀಗ ನಮ್ಮ ಉದ್ಘಾಟಕರಾಗಿರುವ ರೇಣುಕಾ ಮೇಡಮ್ ಅವರು ಅರವಿಂದ್ ಬೋಡ ಅವರಿಗೆ ಬಹಳ ಆಕರ್ಷಕವಾಗಿರುವಂತಹ ಒಂದು ಸ್ಮರಣಿಕೆ ನೀಡಿ ಗೌರವಿಸುತ್ತಿದ್ದಾರೆ. ಟ್ರಸ್ಟ್ ನೀಡುವಂತಹ ಬಹಳ ದೊಡ್ಡ ಗೌರವ ಇದು ಸದಾ ಸ್ಮರಣೀಯವಾಗಿರಲಿ. ಅರವಿಂದ್ ಬೋಡ ಅವರ ಮನೆಯ ಗೋಡೆಯಲ್ಲಿ ಅದು ಬಹಳ ಆಕರ್ಷಕವಾಗಿ ಕಾಣುವಂತಾಗಲಿ, ಸದಾ ಸ್ಮರಿಸುವಂತಾಗಲಿ. ಅವರು ಇನ್ನೊಂದು ಕಾರ್ಯಕ್ರಮಕ್ಕೆ ತೆರಳಬೇಕು. ಇಷ್ಟೊತ್ತು ನಮ್ಮ ಮೇಲೆ ಪ್ರೀತಿ ಇಟ್ಟು ಸಮಯ ಕೊಟ್ಟಿದ್ದಾರೆ. ಅದಕ್ಕೆ ಜೋರಾದ ಚಪ್ಪಾಳೆ ಮೂಲಕ ಒಂದು ವಂದನೆಯನ್ನು ಸಲ್ಲಿಸೋಣ. ಅರವಿಂದ್ ಬೋಡ ವರ್ಷದ ವ್ಯಕ್ತಿಯಾಗಿ ವರ್ಷ ಇಡೀ ಚಾಲ್ತಿಯಲ್ಲಿರುವ ವ್ಯಕ್ತಿಯಾಗಲಿ ಮತ್ತು ನಿರಂತರ ಪ್ರೀತಿ ಕಡಲಾಗಿ ಅವರ ಕಡೆಗೆ ಹರಿದು ಬರಲಿ, ಕೀರ್ತಿ ಇನ್ನಷ್ಟು ಉನ್ನತಗೊಳ್ಳಲಿ ಎಂಬ ಸದಾಶಯದೊಂದಿಗೆ ಅಂದುಕೊಂಡ ಹಾಗೆ ಬಹಳ ಸುಗಮವಾಗಿ ಬಹಳ ಅಚ್ಚುಕಟ್ಟವಾಗಿ ಈ ನೆರವೇರಿದೆ. ಇನ್ನು ಕಾರ್ಯಕ್ರಮವನ್ನು ಮುಂದುವರಿಸುತ್ತಿ ಈಗಿನ ಮಿಲಾಗ್ರಿಸ್ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾಗಿರುವಂತಹ ಮೆಲ್ವಿನ್ ವಾಸ್ ನಮ್ಮ ಜೊತೆ ಮುಖ್ಯ ಅತಿಥಿಗಳಾಗಿ ಉಪಸ್ಥಿತರಿದ್ದಾರೆ. ಅವರು ತಮ್ಮ ಹೊನ್ನುಡಿಗಳನ್ನು ನೀಡಬೇಕಾಗಿ ಪ್ರಾರ್ಥನೆ. ವೇದಿಕೆಯಲ್ಲಿ ಆಸೀನರಾಗಿರುವ ಗಣ್ಯ ವ್ಯಕ್ತಿಗಳೇ, ಭಾರತ್ ಸೋಷಿಯಲ್ ವೆಲ್ಫೇರ್ ಟ್ರಸ್ಟ್ ಇದರ ಚೇರ್ಮನ್ ಹಾಗೂ ಪದಾಧಿಕಾರಿಗಳೇ, ಭಾರತ್ ವೆಲ್ಫೇರ್ ಸೋಷಿಯಲ್ ಟ್ರಸ್ಟ್ ಇದರ ನನಗೆ ಪರಿಚಯ ಇರಲಿಲ್ಲ. ಆಫೀಸಿಗೆ ಬಂದರು 2-3 ವಾರದ ಹಿಂದೆ. ಅವರು ಹೇಳುವ ವಿಚಾರ ನೋಡಿ ಒಂದು ಬಹಳ ಖುಷಿ ಆಯಿತು. ಇಂತಹ ಒಂದು ಸಂಸ್ಥೆ ಇದೆ ಅಂತ ಅರವಿಂದ್ ಬೋಡ ಕೂಡ ಹೇಳಿದರು. ಇಂಥ ಒಂದು ಸಂಸ್ಥೆ ಇದೆ ಅಂತ ಇಲ್ಲಿ ಮಂಗಳೂರಲ್ಲಿ ಇದೆ ಅಂತ ನನಗೆ ಗೊತ್ತಿರಲಿಲ್ಲ. ಇಂಥ ಒಂದು ಅದ್ಭುತ ಕಾರ್ಯ ಮಾಡುತ್ತಿರುವ, ಅದೇ ಯಾವುದೇ ಡೊನೇಷನ್ ತಗೊಳ್ಳದೆ ತಮ್ಮಿಂದ ತಾವು ಏನು ನಮ್ಮ ಸಂಬಳದಿಂದ ತಮ್ಮ ಸಂಪಾದನೆಯಿಂದ ಅವರು ಈ ಎಲ್ಲ ಶೈಕ್ಷಣಿಕವಾಗಲಿ, ಉದ್ಯೋಗ ಅವಕಾಶ ಆಗಲಿ ಅಥವಾ ಆರೋಗ್ಯ ಇಂಥ ಕಾರ್ಯಗಳಿಗೆ ಅವರು ಡೊನೇಷನ್ ಕೊಡುವುದು ಅಥವಾ ಪ್ರೋತ್ಸಾಹಿಸುವುದು ಒಂದು ಬಹಳ ಉತ್ತಮ ಕಾರ್ಯ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಕಾರ್ಯ ಆರಂಭ ಆಗುವಾಗ ಅದ್ಭುತ ಕಾರ್ಯನಿರ್ವಾಹಕರಾಗಿರುವ ಶ್ರೀಮಾನ್ ಅರುಣ್ ಉಳ್ಳಾಲ್ ಅವರು ಹೇಳಿದರು, ಜೀವ ಮತ್ತು ಜೀವನ. ಜೀವ ಕೊಡುವವರು ದೇವರು, ಆದರೆ ನಮ್ಮ ಜೀವನ ನಡೆಸುವುದು ನಾವು. ಜೀವ ಯಾವಾಗಲೂ ಹೋಗಲಿಕ್ಕೆ ಸಾಧ್ಯ ಉಂಟು, ಅದು ನಮ್ಮ ಕೈಯಲ್ಲಿಲ್ಲ, ದೇವರ ಕೈಯಲ್ಲಿ ಉಂಟು. ಆದರೆ ಜೀವನ ಅದು ನಮ್ಮ ಕೈಯಲ್ಲಿ ಉಂಟು. ಹೇಗೆ ನಾವು ಈ ಭಾರತ ದೇಶದಲ್ಲಿ, ನಮ್ಮ ಸಮಾಜದಲ್ಲಿ ಹೇಗೆ ನಾವು ಜೀವಿಸುವುದು,
ನಮ್ಮಿಂದ ಹೇಗೆ ಬೇರೆಯವರಿಗೆ ಉಪಕಾರ ಆಗ್ಬೋದು ಹಾಗೆ ಅಂಥದ್ದನ್ನು ಭಾವಿಸಿದರೆ ನಮ್ಮ ಜೀವನ ಖಂಡಿತ ಸಾರ್ಥಕವಾಗುತ್ತದೆ. ಅದೇ ಅವರು ಯಾವುದೇ ಜಾತಿ ಧರ್ಮ ಭೇದ ಇಲ್ಲದೆ, ಭಾಷೆ ಅಥವಾ ಯಾವುದೇ ಭೇದವಿಲ್ಲದೆ ಇಂತಹ ಮಹತ್ ಕಾರ್ಯವನ್ನು ಭಾರತ್ BSWT ಅವರು ಮಾಡ್ತಾ ಇದ್ದಾರೆ. ಪ್ರಾರ್ಥನೆ ಅವರು ಹೇಳಿದರು, ಪ್ರಾರ್ಥನೆಯಲ್ಲಿ ಅದ್ಭುತವಂತ ಹಿಂದೂ ಮುಸ್ಲಿಂ ಯಾವುದೇ ಭೇದವಿಲ್ಲದೆ ದೇವರಲ್ಲಿ ಪ್ರಾರ್ಥಿಸುವುದು ನಮ್ಮ ದಿನನಿತ್ಯದ ಕಾರ್ಯವಾಗಿರಬೇಕು. ದೇವರಲ್ಲಿ ಅಂತ ಹೇಳುವಾಗ ನಾವು ಪರರಲ್ಲಿ ದೇವರನ್ನು ಕಾಣಬೇಕು. We all are valuable people in this world. Everybody is important. ನಾವೆಲ್ಲರೂ ತುಂಬ ವಿದ್ಯಾವಂತರಾಗಿರಲಿ ಅವಿದ್ಯಾವಂತರಾಗಲಿ ಯಾರೇ ಆಗಲಿ ಸಮಾಜದಲ್ಲಿ ಬಹಳ ವ್ಯಕ್ತಿತ್ವ ಅಂದರೆ ಬಹಳ ವ್ಯಾಲ್ಯೂ ಇರುವ ವ್ಯಕ್ತಿಗಳಾಗಿರಬೇಕು. ಎವ್ರಿ ಒನ್ ಈಸ್ ಇಂಪಾರ್ಟೆಂಟ್. ಒಬ್ಬ ವ್ಯಕ್ತಿ ಒಂದು ದಿನ ದೇವರ ಹತ್ರ ಹೋಗಿ ಕೇಳಿದ, ದೇವರೇ, ನನ್ನ ಈ ಜೀವನದಲ್ಲಿ ಹೌ ವ್ಯಾಲ್ಯೂಬಲ್ ಐ ಆಮ್, ನನ್ನ ವ್ಯಾಲ್ಯೂ ಎಷ್ಟು? ದೇವರು ಒಂದು ಕಲ್ಲನ್ನು ಒಳಗೆ ಒಂದು ಕಲ್ಲನ್ನು ಕೊಟ್ಟರಂದ್ರೆ, and go and find out the value of this stone, and after that you come, I'll tell you the value of your life. ನೀನು ಹೋಗಿ ಈ ಕಲ್ಲಿನ ಬೆಲೆ ಎಷ್ಟಂತ ಹುಡುಕಿಕೊಂಡು ಬಾ, ಅನಂತರ ನಾನು ಹೇಳ್ತೇನೆ ನಿನ್ನ ಬೆಲೆ ಎಷ್ಟು ಅಂತ. ಈ ವ್ಯಕ್ತಿ ಹೋಗುವಾಗ ಮುಂದೆ ಒಂದು ಫಸ್ಟಿಗೆ ಅವನಿಗೆ ಸಿಕ್ಕಿದ್ದು ಒಂದು ಹಣ್ಣಿನ ಅಂಗಡಿ. ಹಣ್ಣು ಮಾರುವವರ ಹತ್ರ ಕೇಳಿದೆ, ಇದರ ಬೆಲೆ ಎಷ್ಟು? ವ್ಯಕ್ತಿಗೆ ಅರ್ಥ ಆಯಿತು, ಸ್ವಲ್ಪ ಅಮೂಲ್ಯವಾದ ಕಲ್ಲು ಅಂತ ಹೇಳಿದ್ರು. ಈ ಕಲ್ಲನ್ನು ನನ್ ಕೊಡು, ನಿನ್ಗೆ ಎಷ್ಟು ಬೇಕಾದರೂ ಹಣ್ಣು ಇಲ್ಲಿಂದ ಕೊಂಡೋಗು ಅಂತ. ವ್ಯಕ್ತಿ ಕೇಳಲಿಲ್ಲ. he took that stone back and went forward. he met a vegetable vendor. ವೆಜಿಟೇಬಲ್ ಶಾಪ್ನ ಹತ್ರ ಅವರ ಹತ್ರ ಕೇಳುವಾಗ ಅವರು ಹೇಳಿದ್ರು, ನಿನಗೆ ಎಷ್ಟು ಒಂದು ವಾರಕ್ಕೆ ಬೇಕಾದಷ್ಟು ಮೂಟೆಗಟ್ಟಲೆ ತರಕಾರಿಯನ್ನು ಕೊಂಡೋಗು, ನನಗೆ ಈ ಕಲ್ಲನ್ನು ಕೊಡ್ತೀಯಾ ಅಂತ ಕೇಳಿದ್ರು. ಇವ ಸಾಧಾರಣ ಮನುಷ್ಯನಿಗೆ ಅರ್ಥ ಆಗಲಿಲ್ಲ. ಬೇಡ, ನನಗೆ ಕಲ್ಲು ಬೇಡ, ನಾನು ಕೊಂಡೋಗ್ತೇನೆ ಅಂತ ಮುಂದೆ ಹೋದ. ಮುಂದೆ ಹೋಗೋದು ಚಿನ್ನದ ಅಂಗಡಿ ಸಿಕ್ಕಿದ್ದು. ಚಿನ್ನ ವ್ಯಾಪಾರಿಗೆ ಕೇಳಿದ, ಈ ಕಲ್ಲಿನ ವ್ಯಾಲ್ಯೂ, ಇದರ ಬೆಲೆ ಎಷ್ಟಂತ ಹೇಳ್ಬೋದಾ? ವ್ಯಾಪಾರಿ ನೋಡಿದ ತಕ್ಷಣ ಗೊತ್ತಾಯಿತು ಅತ್ಯಂತ ಬೆಲೆ ಬಾಳುವ ಕಲ್ಲು ಅಂತ. ಅವ್ರು ಹೇಳಿದ್ರು, ನಾನು ನಿನಗೆ 3 ಲಕ್ಷ ಕೊಡ್ತೇನೆ, ನನಗೆ ಕೊಡ್ತೀಯ ಕಲ್ಲು? ಇಲ್ಲ, ನಾನು ಖಂಡಿತ ಕಲ್ಲು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ, 5 ಲಕ್ಷ ಕೊಡ್ತೇನೆ. ಚಿನ್ನದ ವ್ಯಾಪಾರಿ 10 ಲಕ್ಷ 11 ಲಕ್ಷ 20 ಲಕ್ಷ ಹೇಳ್ತಾ ಹೋದ. ಆದರೆ ಆ ವ್ಯಕ್ತಿ ದೇವರ ಹತ್ರ ಹೇಳಲಿಕ್ಕೆ ಉಂಟು ಎಷ್ಟು ಬೇಡ ಅಂತ. ಹಿಂದೆ ತೆಗೆದುಕೊಂಡು ಹೋಗುವಾಗ ಮುಂದೆ ಒಂದು ವಜ್ರದ ವ್ಯಾಪಾರಿ, a merchant selling all the precious stones. When the merchant saw the stone, he understood it. ಅವರಿಗೆ ನೋಡುವಾಗ ತಲೆ ಕೆಳಗಾಯಿತು, ಅವರು ತಲೆ ತಿರುಗಿತು ಅವರಿಗೆ. He was astonished to see that stone. He said, ಎಲ್ಲಿಂದ ಬಂತು ಇದು ಕಲ್ಲು? ಇಡೀ ನನ್ನ ಆಸ್ತಿಯನ್ನು ಮಾರಿದ್ರು ಈ ಕಲ್ಲನ್ನು ನನಗೆ ಖರೀದಿಸ್ಲಿಕ್ಕೆ ಸಾಧ್ಯ ಇಲ್ಲ. ವ್ಯಕ್ತಿ ಕಲ್ಲನ್ನು ತೆಗೆದುಕೊಂಡು ಓಡಿ ಹೋದ ದೇವರೇ, ಇದು ಕಲ್ಲಿಗೆ ಯಾರಿಂದ್ರೂ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ, ಹಿಂದೆ ತಂದಿದ್ದೇನೆ. ದೇವರು ಹೇಳಿದ್ರು, ಇದು ನಾನು ಕೊಟ್ಟ ಕಲ್ಲು ನಿನಗೆ, ಆದರೆ ನಾನು ಸೃಷ್ಟಿಸಿದ ವ್ಯಕ್ತಿ. ಈ ಕಲ್ಲಿನ ಬೆಲೆ ಎಷ್ಟಾಗಬೇಕಾದ್ರೆ ನಾನು ಸೃಷ್ಟಿಸಿದ ನಿನ್ನ ಬೆಲೆ ಎಷ್ಟಾಗಿರ್ಬೋದು? How valuable you are. This is just a stone which I gave to you, and you cannot find the value of this stone, and how valuable you should be. You are my creation. ಯಾಕೆಂತ ಇದೊಂದು ಕಾಲ್ಪನಿಕ ಕಥೆ ಯಾಕೆ ಹೇಳಿದ್ರಂತೆ, ಪ್ರೀತಿಯ ವಿದ್ಯಾರ್ಥಿಗಳೇ, ಪೋಷಕರೇ, ನಾವೆಲ್ಲರೂ ಈ ಸಮಾಜದಲ್ಲಿ ಜೀವಿಸಬೇಕಾದ್ರೆ ಇತರ ವ್ಯಕ್ತಿಗಳನ್ನು ನಮ್ಮಂತೆ ನಾವು ಕಾಣಬೇಕು. ಅರವಿಂದ್ ಬೋಳಾರ್ ಹೇಳಿದರು, ಇವಾಗ ಜಾತಿ ಧರ್ಮ ಅದನ್ನೆಲ್ಲ ಮರೆತು ನಾವು ಹೊರಬಂದರೆ ನಮ್ಮ ಈ ಸಮಾಜ ಅತ್ಯಂತ ಸುಂದರ ಸಮಾಜ ಆಗಲಿಕ್ಕೆ ಸಾಧ್ಯ ಉಂಟು. ಚಿಕ್ಕ ಚಿಕ್ಕ ಪುಟ್ಟ ಕೆಲಸಗಳನ್ನು ಮಾಡಿ ನಾವು ಯಾರ ಮನಸ್ಸಿಗೂ ಬೇಸರ ಆಗದೆ. ಯಾಕೆ ಹೀಗೆ ಮನುಷ್ಯರು ಮಾಡ್ತಾರೆ ಇವಾಗ? ಯಾಕೆ ಈ ಸಮಾಜ ಒಡೆಯುವ ಕೆಲಸ ಮಾಡ್ತಾರೆ? ಯಾಕೆಂದರೆ ಸ್ವಾರ್ಥಕ್ಕೋಸ್ಕರ, ತಮಗೆ ಹೆಸರಿಗೋಸ್ಕರ, ಬೇರೆ ಯಾವ ಉದ್ದೇಶಕ್ಕೂ ಅಲ್ಲ, ಸ್ವಾರ್ಥಕ್ಕೋಸ್ಕರ. ಅದನ್ನೆಲ್ಲ ಮರೆತು ಈ ಭಾರತ್ ಸೋಷಿಯಲ್ ವೆಲ್ಫೇರ್ ಟ್ರಸ್ಟ್ನವರು ಮಾಡುವಂಥ ಕೆಲಸ
ಅದನ್ನು ನಾವು ಭಾವಿಸಿದರೆ, ಅವರು ಮಾಡುವಂಥ ಕೆಲಸವನ್ನು ಭಾವಿಸಿದರೆ ನಮ್ಮ ಈ ಸಮಾಜ, ನಾವು ಜೀವಿಸುವ ಈ ಸಮಾಜ, ನಾವು ಜೀವಿಸುವ ದೇಶ ಖಂಡಿತವಾಗಿ ಸುಂದರ ಅದ್ಭುತ ದೇಶವಾಗಲಿಕ್ಕೆ ಖಂಡಿತ ಸಾಧ್ಯವಿದೆ. ಮದರ್ ತೆರೆಸಾ ಹೇಳಿದ್ದಾರೆ, we cannot do great things, we can only do small things with great love. ನಾವು ದೊಡ್ಡ ದೊಡ್ಡ ಕೆಲಸಗಳನ್ನು ಮಾಡಲಿಕ್ಕೆ ಸಾಧ್ಯವಿಲ್ಲ, ಆದರೆ ಚಿಕ್ಕ ಪುಟ್ಟ ಕೆಲಸಗಳನ್ನು ಬಹುದೊಡ್ಡ ಪ್ರೀತಿಯಿಂದ ತ್ಯಾಗದಿಂದ ಮಾಡಿದರೆ ನಾವು ಸುಂದರ ವ್ಯಕ್ತಿಗಳಾಗ್ತಿದ್ವಿ, ನಮ್ಮ ವ್ಯಕ್ತಿತ್ವ ಬೆಳೆಯುತ್ತದೆ. ಅದೇ ಈ ಭಾರತ್ ಸೋಷಿಯಲ್ ವೆಲ್ಫೇರ್ ಟ್ರಸ್ಟ್ನವರು ಮಾಡಿದ್ರು. ಅವರು ಹೇಳಿದರು, ಒಂದು ಹಕ್ಕಿಯು ಹನಿಯನ್ನು ಹಾಕಿ ನನ್ನಿಂದ ಅಷ್ಟು ಮಾಡ್ತೇನೆ ಅಂತ ಹೇಳಿದ್ದಾರೆ. ಆಗ ಚೇರ್ಮನ್ ಅವರು ಮಾತಾಡುವಾಗ ಹೇಳಿದರು, ಒಬ್ಬ ಚಿಕ್ಕ ಹುಡುಗ he was sitting on the seashore and ಅದು ಸಮುದ್ರದ ಅಲೆ ಬರುವಾಗ ಸ್ಟಾರ್ ಫಿಶ್ ಬರ್ತದೆ, ಅದನ್ನು ತೆಗೆದು ಬಿಸಾಡ್ತಿದ್ದಂತೆ, ಚಿಕ್ಕ ಚಿಕ್ಕ ಸ್ಟಾರ್ ಫಿಶ್. and somebody laughed at him, how can you send all those starfish to the sea, there are so many starfish coming back. and ಆ ಹುಡುಗ ಅದನ್ನು ಕೇಳಿ ಏನು ಮಾತಾಡಿಲ್ಲ, ಇನ್ನೊಂದು ಸ್ಟಾರ್ ಫಿಶ್ ತೆಗೆದು ಐ ಆಮ್ ಜಸ್ಟ್ ಮೇಕಿಂಗ್ ಎ ಡಿಫರೆನ್ಸ್ ಇನ್ ದ ಲೈಫ್ ಆಫ್ ದಿಸ್ ಸ್ಟಾರ್ ಫಿಶ್, ನಾನೊಂದು ಈ ಸ್ಟಾರ್ ಫಿಶ್ನ ಜೀವನದಲ್ಲಿ ಬದಲಾವಣೆ ತರಲಿಕ್ಕೆ ಅಥವಾ ಅದನ್ನು ಮುಂದಕ್ಕೆ ಕೊಂಡೋಗ್ಲಿಕ್ಕೆ, ಅದಕ್ಕೆ ಸಮುದ್ರದಲ್ಲಿ ಬಿಸಾಡಲಿಕ್ಕೆ ನಾನು ಪ್ರಯತ್ನ ಪಡ್ತೇನೆ ಅಷ್ಟೇ ಅಂತ ಹೇಳಿದಿರುತ್ತೆ. ಸೊ ಇಫ್ ಯು ಥಿಂಕ್ ಇನ್ ದ್ಯಾಟ್ ವೇ, ನಾವು ಈ ಸಮಾಜದಲ್ಲಿ ಜೀವಿಸುವಾಗ, ನೀವು ವಿದ್ಯಾರ್ಥಿಗಳಾಗಿ, ಅವರು ಅರುಣ್ ರವರು ಮೊದಲು ಮಾತು ಹೇಳಿದ್ರು ಬೆಳಿಗ್ಗೆ ಪ್ರಸ್ತಾವನೆಯಲ್ಲಿ, ಮೊದಲು ವಿದ್ಯಾಭ್ಯಾಸ ಒಂದು ನಮ್ಮ ಆಯ್ಕೆ ಆಗಿತ್ತು, ಚಾಯ್ಸ್, ಬೇಕಾದರೆ ಕಲಿಬಹುದಿತ್ತು. ದಿಸ್ ಇಸ್ ನಾಟ್, ನೌ ಇಟ್ ಈಸ್ ನಾಟ್ ಲೈಕ್ ದ್ಯಾಟ್, ಇಸ್ ಅ ಮಸ್ಟ್, ಇಟ್ಸ್ ಅ ನೀಡ್. ನಾವು PUC ಕಲಿದ್ರು ನಾವು ಅವಿದ್ಯಾವಂತರಂತೆ ಹೇಳ್ಬೋದು. ಆದುದರಿಂದ ವಿದ್ಯಾಭ್ಯಾಸಕ್ಕೆ ಯಾವಾಗಲೂ ನೀವು ಬೆಲೆ ಕೊಡಬೇಕು, ಪೋಷಕರಾಗಲಿ ವಿದ್ಯಾರ್ಥಿಗಳಾಗಲಿ. ನೀವೆಷ್ಟೋ ಶ್ರೀಮಂತರಾಗಿರ್ಬೋದು, ನಮ್ಮಲ್ಲಿ ಗಾಡಿ ಬಂಗ್ಲೆ ಅಥವಾ ಏನೋ ಇರ್ಬೋದು, ಆದರೆ ಒಂದು ಇದನ್ನು ಕಳ್ಕೊಳ್ಬೋದು, ಯಾರು ಬಂದು ಅದನ್ನು ದೋಚಿಕೊಂಡು ಹೋಗ್ಬೋದು. ಆದರೆ ನೀವು ಕಲಿತ ವಿದ್ಯಾಭ್ಯಾಸ ಯಾರಿಂದಲೂ ಕದಿಯಲು ಸಾಧ್ಯ ಇಲ್ಲ. Nobody can erase the degree which you are writing in front of your name. ನಿಮ್ಮ ಹೆಸರಿನ ಮುಂದೆ ಯಾವ ಡಿಗ್ರಿ ಇದ್ದು ಯಾರನ್ನು ಅದನ್ನು ಉಜ್ಜಲಿಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಈಗ ನಿಮ್ಮ ಪ್ರಾಯ ಕಲಿಯುವುದು, of course there may be some hindrances or difficulties, but people like BSWT ಅವರು ಅಂಥವರು ಇರುವಾಗ ನಾವು ಯಾವುದು ಹೆದರಬೇಕಂತಿಲ್ಲ. There are men or women or the people in the society coming forward wholeheartedly to help for the cause of this kind of ಇಂಥ ಕಾರ್ಯಗಳಿಗೆ. ಆದ್ದರಿಂದ ನಾವು ಹೇಗೆ ಜೀವಿಸಬೇಕು, ವಿದ್ಯಾರ್ಥಿಗಳಾಗಿ ಹೇಗಿರಬೇಕು, ಮುಂದೆ ವಿದ್ಯಾರ್ಥಿಗಳಾದ ನಂತರ ನಾವು ಕೆಲಸಕ್ಕೆ ಹೋಗುವಾಗ ಅಥವಾ ನಾವು ಇನ್ನೇನು ಆಗಿರುವಾಗ ನಾವು ಏನನ್ನು ಆಗಿರಬೇಕು ಅಂತ ಖಂಡಿತವಾಗಿ ನೀವು ದೃಢವಾಗಿ ಯು ಹ್ಯಾವ್ ಟು ಮೇಕ್ ರೆಸೊಲ್ಯೂಷನ್ ಆಫ್ ದ್ಯಾಟ್. ಆ್ಯಂಡ್ ಇಫ್ ಯು ಡೂ ದ್ಯಾಟ್, ಪರರನ್ನು ನಮ್ಮಂತೆ ಭಾವಿಸುವಾಗ ಈ ಪ್ರಪಂಚ, ಈ ನಮ್ಮ ಸಮಾಜ, ನಮ್ಮ ದೇಶ ಖಂಡಿತ ಒಳಿತಾಗುತ್ತದೆ. ನನಗೆ ಈ ಸಂದರ್ಭ ಕೊಟ್ಟದ್ದಕ್ಕೆ ನಿಮಗೆ ನಮ್ಮ ಭಾರತ ಸೋಷಿಯಲ್ ಆ್ಯಂಡ್ ವೆಲ್ಫೇರ್ ಟ್ರಸ್ಟ್ ಇದರ ಪದಾಧಿಕಾರಿಗಳಿಗೆ ನನ್ನ ವಂದನೆಗಳು. ಪುನಃ ಒಮ್ಮೆ ನಿಮಗೆಲ್ಲರಿಗೂ ಗಣರಾಜ್ಯೋತ್ಸವದ ಶುಭಾಶಯಗಳು. ಜೈ ಹಿಂದ್. ಬರೆದಿಟ್ಟಂತೆ ಜೀವನ ನಡೆಸಲಿಕ್ಕೆ ಸಾಧ್ಯ ಇಲ್ಲ, ಆದರೆ ಇನ್ನೊಬ್ಬರು ಬರೆದಿಡುವ ರೀತಿಯಲ್ಲಿ ಜೀವನ ನಡೆಸಲಿಕ್ಕೆ ಸಾಧ್ಯ. ಒಂದರ್ಥದಲ್ಲಿ ಗುರಿಯನ್ನು ಹಿಂಬಾಲಿಸಿ ಗುರುತನ್ನು ಸಂಪಾದಿಸುವ ಕೆಲಸ ಗುರುತರವಾಗಿ ಮಾಡಬೇಕು. ಅದಕ್ಕಿಂತಲೂ ಮುಖ್ಯವಾಗಿ ನಾವು ಭಗವಂತ ಕೊಟ್ಟ ಕಲ್ಲುಗಳ ಹಾಗೆ ವ್ಯಕ್ತಿತ್ವವನ್ನು ಕೂಡ ಅಮೂಲ್ಯ ಅನರ್ಘ್ಯವನ್ನಾಗಿಸಬೇಕು ಎನ್ನುವ ಸದಾಶಯವನ್ನು ಒಳಗೊಂಡ ನುಡಿಗಳನ್ನಿದ್ದ ಶ್ರೀ ಮೆಲ್ವಿನ್ ವಾಸ್ ಅವರಿಗೆ ಚಪ್ಪಾಳೆಯ ಮೂಲಕ ಒಂದು ವಂದನೆಯನ್ನು ಸಲ್ಲಿಸೋಣ. 8ನೇ ವರ್ಷದ ವಿದ್ಯಾರ್ಥಿ ವೇತನ. ಅರವಿಂದ್ ಬೋಳರ್ ಅವರು ಹೇಳಿದ ಬಹಳ ಅಮೂಲ್ಯವಾದ ಮಾತು ಈ ಸಂದರ್ಭದಲ್ಲಿ, ಹೆಚ್ಚು ಉಚಿತ ಎಂಬುದು ನಮ್ಮ ಅಂಬೋಣ. ಇದು ಒಂದು ಋಣ. ಇಲ್ಲಿಂದ ಕೊಟ್ಟಂತಹ ವಿದ್ಯಾರ್ಥಿ ವೇತನ ಮುಂದೊಂದು ದಿವಸ ಅಲ್ಲಿಂದ ಇಲ್ಲಿಗೆ ಸಲ್ಲುವಂತಾದರೆ ಮಾತ್ರ ಕೃತಾರ್ಥತೆ, ಧನ್ಯತೆ. ಹಾಗಾಗಿ ಅಂತಹ ಜವಾಬ್ದಾರಿ ಎಲ್ಲ ವಿದ್ಯಾರ್ಥಿಗಳ ಮೇಲೂ ಇದೆ. ಹಾಗೆಂದು ಇದು ತಮ್ಮ ಮೇಲೆ ಯಾವ ನಿರೀಕ್ಷೆ ಅಪೇಕ್ಷೆಗಳನ್ನಿಟ್ಟದ್ದಲ್ಲ. ಆದರೆ ನಾವು ಅಂತಹ ಸ್ಥಾನಕ್ಕೆ ತಲುಪಿದಾಗ
ನಮ್ಮ ಸ್ಮರಣೆಯಲ್ಲಿ ಸದಾ ಇರಬೇಕಾಗಿರುವ ಜವಾಬ್ದಾರಿ ಎಂಬುದನ್ನು ಮನದಟ್ಟು ಮಾಡಿಕೊಳ್ಬೇಕು. ಇದೀಗ ವೇದಿಕೆಯಲ್ಲಿರುವಂಥ ಅತಿಥಿಗಳು ವಿದ್ಯಾರ್ಥಿ ವೇತನವನ್ನು ಸಾಂಕೇತಿಕವಾಗಿ 15 ವಿದ್ಯಾರ್ಥಿಗಳಿಗೆ ಇಲ್ಲಿ ನೀಡುತ್ತಾರೆ. ವಿದ್ಯಾರ್ಥಿ ವೇತನವನ್ನು ಗೌರವಪೂರ್ವಕವಾಗಿ ಸ್ವೀಕರಿಸಬೇಕು. ಆರಂಭದಲ್ಲಿ ಅಳಪೆಯ ಆದರ್ಶ ವಿದ್ಯಾನಿಲಯ ಹೈಯರ್ ಪ್ರೈಮರಿ ಸ್ಕೂಲ್ ಇಲ್ಲಿನ 30 ವಿದ್ಯಾರ್ಥಿಗಳ ಪರವಾಗಿ ಅಲ್ಲಿಯ ಮುಖ್ಯ ಶಿಕ್ಷಕರು ವೇದಿಕೆಗೆ ಬಂದು ಚೆಕ್ ರೂಪದಲ್ಲಿ ವಿದ್ಯಾರ್ಥಿ ವೇತನವನ್ನು ಪಡೆದುಕೊಳ್ಳಬೇಕು. ಆದರ್ಶ ವಿದ್ಯಾನಿಲಯ ಹೈಯರ್ ಪ್ರೈಮರಿ ಸ್ಕೂಲ್ ಅಳಪೆ ಮುಖ್ಯ ಶಿಕ್ಷಕರು ದಯವಿಟ್ಟು ವೇದಿಕೆಗೆ ಬಂದು ರೇಣುಕಾ ಅರುಣ್ ಅವರಿಂದ ವಿದ್ಯಾರ್ಥಿ ವೇತನವನ್ನು ಚೆಕ್ ರೂಪದಲ್ಲಿ, ಇದು 30 ವಿದ್ಯಾರ್ಥಿಗಳ ವಿದ್ಯಾರ್ಥಿ ವೇತನ. ಚಪ್ಪಾಳೆಯ ಮೂಲಕ ಶುಭವನ್ನು ಬಯಸೋಣ. ಮುಂದಿನ ವಿದ್ಯಾರ್ಥಿ ವೇತನವನ್ನು BSWT ಇದರ ಉಪಾಧ್ಯಕ್ಷರು ನೀಡಬೇಕು. ಉಪಾಧ್ಯಕ್ಷರು ಡಾಕ್ಟರ್ ದಯಾನಂದ್ ಪೈ ಮತ್ತು P ಸತೀಶ್ ಪೈ ಗೌರ್ಮೆಂಟ್ ಕಾಲೇಜ್ ಕಾರ್ ಸ್ಟ್ರೀಟ್ ಮಂಗಳೂರು ಇಲ್ಲಿಯ ವಿದ್ಯಾರ್ಥಿಗಳಾದ ಉಮೇಶ್ ಎಂ ವೇದಿಕೆಗೆ ಬರಬೇಕು. ಉಮೇಶ್ ಎಂ, ಜಾಸ್ಲಿನ್ ಡಿಸೋಜಾ, ಗ್ರೀಷ್ಮಾ BV. ಒಂದು ವೇಳೆ ಅಲ್ಲಿ ಹೊರಗಡೆ ಇದ್ದರೆ ಅವರಿಗೆ ಸೂಚನೆ ಕೊಡಿ. ಉಮೇಶ್ ಎಂ, ಗ್ರೀಷ್ಮಾ BV. ಗ್ರೀಷ್ಮಾ ಅವರು ಬಹುಶಃ ಉಪಸ್ಥಿತರಿಲ್ಲ ಅಂತ ಕಾಣ್ತದೆ. ವಂದನೆಗಳು ಸರ್. ಮುಂದಿನ ವಿದ್ಯಾರ್ಥಿ ವೇತನವನ್ನು ಮೆಲ್ವಿನ್ ಸರ್ ಅವರು ನೀಡಬೇಕು. ಹರ್ಷಿತ್ ಎಂ, ಶ್ರೀ ನಾರಾಯಣ ಗುರು ಪದವಿ ಪೂರ್ವ ಕಾಲೇಜು ಮಂಗಳೂರು ಇಲ್ಲಿನ ಹರ್ಷಿತ್ ಎಂ, ಹರ್ಷಿತಾ ಎಂ, ಚಪ್ಪಾಳೆ ಮೂಲಕ ಶುಭವನ್ನು ಬಯಸೋಣ. ರತ್ನ ಪೂಜಾರಿ ಮತ್ತು ಮೋಹನ್ ವಿ ಶಿಂದೆ ದಯವಿಟ್ಟು ವೇದಿಕೆಗೆ ಬರಬೇಕು. 3 ವಿದ್ಯಾರ್ಥಿ ಆಶೀರ್ವಾದ ಪೂರ್ವಕ ವಿದ್ಯಾರ್ಥಿ ವೇತನವನ್ನು ನೀಡ್ತಾ ಇದ್ದಾರೆ. ಚಪ್ಪಾಳೆ ಮೂಲಕ ಶುಭವನ್ನು ಬಯಸೋಣ. ವಂದನೆಗಳು ಸರ್. ಈಚಿನ ವಿದ್ಯಾರ್ಥಿಗಳಾದ ಶಿವಾನಂದ, ಸಮೀಕ್ಷಾ, ರಾಹುಲ್ ಪೈ 3 ವಿದ್ಯಾರ್ಥಿಗಳು ಶೀಘ್ರವಾಗಿ ಬರಬೇಕು. ಶಿವಾನಂದ, ಸಮೀಕ್ಷಾ, ರಾಹುಲ್ ಪೈ. ಚಪ್ಪಾಳೆ ಮೂಲಕ ಶುಭವನ್ನು ಬಯಸೋಣ. 3 ವಿದ್ಯಾರ್ಥಿಗಳಿಗೆ ಬದುಕು ಭವ್ಯವಾಗಲಿ. ಇನ್ನು ಮುಂದಿನ ವಿದ್ಯಾರ್ಥಿ ವೇತನವನ್ನು ರೇಣುಕಾ ಮೇಡಮ್ ಅವರು ನೀಡಬೇಕು. ಮಿಲಾಗ್ರಿಸ್ ಪದವಿ ಪೂರ್ವ ಕಾಲೇಜಿನ ಹಂಪನಕಟ್ಟ ಇಲ್ಲಿಯ ವಿದ್ಯಾರ್ಥಿಗಳಾದ ಮುಸ್ಕಾನ್ ಗುಪ್ತಾ, ಜೇಮ್ಸ್ ರಾಜ್, ತ್ರಿಶಾಲ್ ಶೆಟ್ಟಿ ವಿದ್ಯಾರ್ಥಿಗಳು ಚುರುಕಾಗಿ ಪಕ್ಕನೆ ಬರಬೇಕು. ಮುಸ್ಕಾನ್ ಗುಪ್ತಾ, ಜೇಮ್ಸ್ ರಾಜ್, ತ್ರಿಶಾಲ್ ಶೆಟ್ಟಿ ಅವರಿಗೆ ಪರಿಚಯ ಸಹಜವಾದದ್ದೇ. ಇನ್ನು ಮುಂದಿನ ವಿದ್ಯಾರ್ಥಿ ವೇತನವನ್ನು ಹರೀಶ್ ಸರ್ ಅವರು ನೀಡಬೇಕಾಗಿ ಕೋರಿಕೆ. ವಂದನೆಗಳು ಮೇಡಮ್. ಗೌರ್ಮೆಂಟ್ ಪದವಿ ಪೂರ್ವ ಕಾಲೇಜು ಬಲ್ಮಠ ಇಲ್ಲಿನ ವಿದ್ಯಾರ್ಥಿನಿಗಳಾದ ಸುಧಾ ತಿಪ್ಪಣ್ಣ, ಗಾಯತ್ರಿ, ಸಂಜನಾ ಎಸ್. ವಂದನೆಗಳು ಸರ್. ವೇದಿಕೆಯಲ್ಲಿರುವಂಥ ಪದಾಧಿಕಾರಿಗಳು ಒಂದೊಂದು ಸ್ಕಾಲರ್ಶಿಪ್ ಅನ್ನು ನೀಡಬೇಕು. ಸೆಂಟ್ ಜೋಸೆಫ್ ಹೈಸ್ಕೂಲ್ನ ಸಂತೋಷ್ ವೇದಿಕೆಗೆ ಬರಬೇಕು. ಸಂತೋಷ್, ವಂದನೆಗಳು ಸರ್. ಇನ್ನೂರವರಿಗೆ ಅವಕಾಶ. ಯೂನಿವರ್ಸಿಟಿ ಕಾಲೇಜ್ ಹಂಪನಕಟ್ಟ ಮುಂದಕ್ಕೆ ಕಾರ್ಯಕ್ರಮದ ಕೊನೆಯ ಭಾಗ ಅಧ್ಯಕ್ಷೀಯ ವಚನ ಶ್ರೀ ಹರೀಶ್ ಕುಮಾರ್ ಕುತ್ತಡ್ಕ ಇವರಿಂದ. ನಾರಾಯಣ ಗುರು ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ಶ್ರೀಮತಿ ರೇಣುಕಾ ಅರುಣ್ ರವರೇ, ಮಿಲಾಗ್ರಿಸ್ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ಮೆಲ್ವಿನ್ ಬಾಸ್ ರವರೇ, ಭಾರತ್ ಸೋಷಿಯಲ್ ಆ್ಯಂಡ್ ವೆಲ್ಫೇರ್ ಟ್ರಸ್ಟ್ನ ಅಧ್ಯಕ್ಷರಾಗಿರುವ ನನ್ನ ಮಿತ್ರರು ಆಗಿರುವ ಶ್ರೀ ನೂರುಲ್ ಅಮೀನ್ ರವರೇ, ಹಾಗೂ ವೇದಿಕೆಯಲ್ಲಿ ಉಪಸ್ಥಿತರಿರುವ ಟ್ರಸ್ಟ್ನ ಇತರ ಸದಸ್ಯರೇ, ಮಹನೀಯರೇ, ಮಹಿಳೆಯರೇ ಹಾಗೂ ವಿದ್ಯಾರ್ಥಿ ಮಿತ್ರರೇ, ಮೊದಲಿಗೆ ಎಲ್ಲರಿಗೂ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ಸಲ್ಲಿಸಬಯಸ್ತೇನೆ. ಅಧ್ಯಕ್ಷೀಯ ಭಾಷಣ ಎನ್ನುವುದು ಕಾರ್ಯಕ್ರಮದ ಕೊನೆಯ ಹಂತ. ಬಹುಶಃ ಈಗಾಗಲೇ ತಮಗೆಲ್ಲರಿಗೂ ಮಾತುಗಳನ್ನು ಕೇಳಿ ಸ್ವಲ್ಪ ಬೇಸರ ಮೂಡಿರ್ಬೋದು. ಆದರೂ ಕೂಡ ನಾನು ಇಲ್ಲಿ ಉಲ್ಲೇಖಿಸಬಯಸ್ತೇನೆ, ಇವತ್ತು ಮಾತಾಡಿದವರೆಲ್ಲ ಬಹಳ ಅರ್ಥಪೂರ್ಣವಾಗಿ ಒಳನೋಟಗಳನ್ನಿರುವಂಥ ಮಾತುಗಳನ್ನೇ ಆಡಿದ್ದಾರೆ. ಹಾಗಾಗಿ
ನೀವು ಅದನ್ನು ಸರಿಯಾಗಿ ಗಮನವಿಟ್ಟು ಕೇಳಿದರೆ ನಿಮಗೆ ಯಾರಿಗೂ ಅದು ಬೇಸರ ತರಿಸುವಂಥ ಮಾತುಗಳು ಆಗಿರಲಿಕ್ಕಿಲ್ಲ ಅಂತ ನಾನು ಭಾವಿಸ್ತೇನೆ. ಭಾರತ್ ಸೋಷಿಯಲ್ ಆ್ಯಂಡ್ ವೆಲ್ಫೇರ್ ಟ್ರಸ್ಟ್ ನಾನು ಕಳೆದ 4 ವರ್ಷಗಳಿಂದ ಈ ಟ್ರಸ್ಟ್ನ ಜೊತೆಗೆ ಒಂದು ಉತ್ತಮ ಒಡನಾಟವನ್ನು ಇಟ್ಟುಕೊಂಡಿದ್ದೇನೆ. ಇಂಥ ಅವಕಾಶ ನನ್ನ ಮಿತ್ರರಾಗಿರುವಂಥ ಟ್ರಸ್ಟ್ನ ಅಧ್ಯಕ್ಷರಾಗಿರುವ ಶ್ರೀ ನೂರುಲ್ ಅಮೀನ್ ರವರಿಂದ ಸಾಧ್ಯ ಆಯಿತು. ನಾನು ಅವರು ಒಂದೇ ಊರಿನವರು. ನಾನು ಈ ಟ್ರಸ್ಟ್ನ 4ನೇ ಕಾರ್ಯಕ್ರಮ ಇದು ನನಗೆ ಭಾಗವಹಿಸ್ತಿರೋದು. ಇದು 4ನೇ ಕಾರ್ಯಕ್ರಮದಲ್ಲಿ ನಾನು ಇವತ್ತು ಭಾಗವಹಿಸ್ತಾ ಇದ್ದೇನೆ. ಕಳೆದ 3 ವರ್ಷಗಳಿಂದ ಸತತವಾಗಿ ಈ ವಿದ್ಯಾರ್ಥಿ ವೇತನ ಸಮಾರಂಭದಲ್ಲಿ ನಾನು ಭಾಗವಹಿಸಿದ್ದೇನೆ. ಈ ಬಾರಿಯೂ ನನ್ನವರು ಬಹಳ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದರು. ನನಗೆ ಒಂಥರ ಮುಜುಗರ ಆಯಿತು. ಯಾಕೆ ನೂರವರೇ, ನಾನು ಭಾಳ ಸಣ್ಣ ವ್ಯಕ್ತಿ, ನಾನು ಸಾಕಷ್ಟು ನಿಮ್ಮ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದೇನೆ, ಬೇರೆ ಯಾರನ್ನಾದರೂ ಆಯ್ಕೆ ಮಾಡಿಕೊಳ್ಬೋದತ್ತಲ್ಲ ಅಂತ ಹೇಳಿದರು. ಇಲ್ಲ ಸರ್, ನೀವು ದಯವಿಟ್ಟು ಬರಬೇಕು ಅಂತ ನನಗೆ ಪ್ರೀತಿಪೂರ್ವಕವಾಗಿ ಒತ್ತಾಯ ಮಾಡಿದರು. ನಾನು ಅದಕ್ಕೋಸ್ಕರ ಒಪ್ಪಿಕೊಂಡು ಇಲ್ಲಿಗೆ ಬಂದಿದ್ದೇನೆ. ಇವತ್ತಿನ ಕಾರ್ಯಕ್ರಮ ನನಗೆ ನನ್ನ ಜೀವನದಲ್ಲಿ ಸದಾ ನೆನಪಲ್ಲಿ ಉಳಿಯುವಂಥ ಕಾರ್ಯಕ್ರಮ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಇವತ್ತಿನ ಕಾರ್ಯಕ್ರಮ ಒಂದು ವಿಶೇಷವಾದ ಕಾರ್ಯಕ್ರಮ. ಮೊದಲಿಗೆ ಈ ಕಾರ್ಯಕ್ರಮದ ನಿರೂಪಣೆ ಮಾಡಿರುವ ಶ್ರೀ ಅರುಣ್ ಉಳ್ಳಾಲ್ ಇವರ ಬಗ್ಗೆ ನಾನು ಬೇರೆಯವರಿಂದ ಕೇಳಿದ್ದೇನೆ. ಆದರೆ ಇವರೊಂದು ಉತ್ತಮ ಹಾಗೂ ಪ್ರತಿಭಾವಂತಾದ ನಿರೂಪಕರು. ನಾನು ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ನಿರೂಪಕರನ್ನು ಗಮನಿಸಿದ್ದೇನೆ, ಅವರ ಮಾತುಗಳನ್ನ ಆಲಿಸಿದ್ದೇನೆ. ಯಾಕೆಂದರೆ ನಾನು ಕೂಡ ಒಂದು ಸಣ್ಣ ಮಟ್ಟದ ಭಾಷಣಕಾರ, ಭಾಳ ದೊಡ್ಡ ಮಟ್ಟದಲ್ಲ. ಆದರೆ ನನಗೆ ನಿರೂಪಕರಂತ ಹೇಳಿದರೆ ಒಂಥರ ಭಯ ಆಗೋದು. ವಿಪರೀತವಾದ ಸಮಯವನ್ನು ಹೇಳ್ಕೊಂಡು ಮತ್ತು ಅವರಲ್ಲಿ ಈ ಶಬ್ದ ಸಂಪತ್ತು ಸ್ವಲ್ಪ ಕಡಿಮೆ. ಇವರು ಅರುಣ್ ಉಳ್ಳಾಳ್ ಅವರು ಈ ಸಾಹಿತ್ಯಿಕವಾದ ಸ್ಪರ್ಶವುಳ್ಳವಂಥವರು ಮತ್ತು ಚೆನ್ನಾಗಿ ಮಾತುಗಳನ್ನು ಬಲ್ಲವರು. ಹಲವಾರು ಸೂಕ್ಷ್ಮವಾದ ಸಂವೇದನೆಗಳನ್ನು ಅರಿತುಕೊಂಡು ಸಂದರ್ಭೋಚಿತವಾಗಿ ಮಾತಾಡುವಂಥ ಗುಣವುಳ್ಳವರು. ಇದಕ್ಕೋಸ್ಕರ ನಾನು ಇವರನ್ನು ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾಗಿ ಅಭಿನಂದಿಸ್ತೇನೆ. ಇವರಿಗೆ ಉಜ್ವಲವಾದ ಭವಿಷ್ಯವಿದೆ ಎಂದು ನಾನು ಖಂಡಿತ ಭಾವಿಸ್ತೇನೆ. ಹಾಗೆಯೇ ಇಂದಿನ ಈ ಕಾರ್ಯಕ್ರಮಕ್ಕೆ ವಿಶೇಷವಾದ ಮೆರುಗು ನೀಡಿರುವವರು ಶ್ರೀ ಅರವಿಂದ್ ಬೋಳಾರ್. ಇವರು ಕೂಡ ನಮ್ಮ ಊರಿನವರೇ ಆಗಿದ್ದಾರೆ. ಹಾಗಾಗಿ ಊರಿನವರಂತಲ್ಲ, ಇವರು ಎಲ್ಲರಿಗೂ ಚಿರಪರಿಚಿತರು. ಒಂದು ಅಭಿಜಾತ ಕಲಾವಿದ ಅಂತ ನಮಗೆಲ್ಲರಿಗೂ ಈಗಾಗಲೇ ಸಾಬೀತಾಗಿದೆ. ಅವರ ಪ್ರತಿ ನಾಟಕ ಕಾರ್ಯಕ್ರಮಗಳಲ್ಲಿ ಜನರನ್ನು ಮನರಂಜಿಸುತ್ತಾ ಬಂದಿದ್ದಾರೆ. ಈ ಹಾಸ್ಯ ಎನ್ನುವುದು ಮಾಡೋದು ಬಹಳ ಕಷ್ಟದ ವಿಷಯ. ನಾವು ಚೆನ್ನಾಗಿ ಒಂದು ವಿದ್ವತ್ಪೂರ್ವವಾದ ಭಾಷಣವನ್ನು ಮಾಡಬಹುದು, ಅಥವಾ ನಮ್ಮ ನೋವನ್ನು ತೋಡಿಕೊಳ್ಳುವಂಥ ಒಂದು ಭಾಷಣವನ್ನು ಮಾಡಬಹುದು. ಆದರೆ ಇನ್ನೊಬ್ಬ ವ್ಯಕ್ತಿಯನ್ನು ನಗಿಸುವಂಥದ್ದು ತುಂಬ ಕಷ್ಟದ ಕೆಲಸ. ಈ ನಗಿಸುವಂಥದ್ದು ಕೃತಕವಾಗಿ ಸುಮಾರು ಜನ ಕಲಾವಿದರು ಮಾಡ್ತಾರೆ, ಹಾಸ್ಯ ಕಲಾವಿದರಂತ ಅವರಿಗೆ ಹೆಸರು. ಬಟ್ ಅದನ್ನು ಸೂಕ್ಷ್ಮವಾಗಿ ಒಂದು ವ್ಯಕ್ತಿಯನ್ನು ಅಥವಾ ಒಂದು ಸನ್ನಿವೇಶವನ್ನು ಅದನ್ನು ಕಲ್ಪಿಸಿಕೊಂಡು, ಅದನ್ನು ಊಹಿಸಿಕೊಂಡು, ಅದನ್ನು ಗಮನಿಸಿಕೊಂಡು ಮಾಡುವಂಥದ್ದು ನಿಜಕ್ಕೂ ಕಷ್ಟದಾಯಕ ಕೆಲಸ. ಈ ಅರವಿಂದ್ ಬೋಳಾರ್ ಅವರ ಹತ್ರ ಈ ಕಾರ್ಯಕ್ರಮ ಶುರುವಾಗುವ ಮೊದಲು ನಾನು ಮಾತಾಡಿದ್ದೆ. ಅವರು ನೋಡಿ, ಈಗಾಗಲೇ ವೇದಿಕೆಯಲ್ಲಿ ಕೂಡ ಅದನ್ನು ಹೇಳಿದರು. ಒಂದು ಸಂದರ್ಭ, ಒಂದು ವ್ಯಕ್ತಿಯನ್ನು ಅವರು ಸೂಕ್ಷ್ಮವಾಗಿ ಗಮನಿಸ್ತಾ ಇರ್ತಾರೆ ಅಂತ. ಈ ಗಮನಿಸುವಂಥ ಪ್ರವೃತ್ತಿ, ಅವರ ಈ ಸೂಕ್ಷ್ಮ ಎಳೆಗಳನ್ನು ಹಿಡಿದಿಟ್ಟುವಂಥ ಪ್ರವೃತ್ತಿ ಅವರಲ್ಲಿ ನೈಜವಾದ ಕಲಾವಿದರನ್ನು ರೂಪಿಸಿತು. ಇವರು ಯಾವುದೇ ಶಿಕ್ಷಣ ಇಲ್ಲದೆ ಅತ್ಯಂತ ಎತ್ತರಕ್ಕೆ ಏರಿದ್ದಾರೆ. ಇದು ಅವರ ಪ್ರತಿಭೆಗೆ ಸಾಕ್ಷಿ. ಹಾಗಾಗಿ ಈ ಸಮಾರಂಭಕ್ಕೆ ವಿಶೇಷವಾದ ಕಳೆಯನ್ನು ಅವರ ಮಾತುಗಳು, ಅವರ ಅಭಿನಯ ನಮಗೆ ತಂದುಕೊಟ್ಟಿದೆ. ಇನ್ನು ಮೂರನೇದಾಗಿ ಈ ಟ್ರಸ್ಟ್ನ ಅಧ್ಯಕ್ಷರಾದ ಶ್ರೀ ನೂರುಲ್ ಅಮೀನ್ ಇವರ ಭಾಷಣಗಳನ್ನು ನಾನು ಹಲವಾರು ಸಂದರ್ಭಗಳಲ್ಲಿ ಇಂಥದೇ ವೇದಿಕೆಯಲ್ಲಿ ಕೇಳಿದ್ದೇನೆ. ಇವತ್ತು ಭಾಳ ಸೊಗಸಾಗಿ ತುಂಬ ಉತ್ತಮ ರೀತಿಯಲ್ಲಿ ಅವರು ಮಾತಾಡಿದ್ದಾರೆ. ಆ ಮಾತುಗಳು ನಮಗೆ ಇಲ್ಲಿ ನೆರೆದಿರುವವರಿಗೆ ಒಳ್ಳೆಯ ಸಂದೇಶವನ್ನು ಕೊಟ್ಟಿದೆ. ಮತ್ತು ಅವರು ಹೇಳುವಂಥ ಸಂದೇಶಗಳು ನಮಗೆ ಮನದಟ್ಟುವಾಗ ರೀತಿಯಲ್ಲಿತ್ತು. ಅವರು ಒಳ್ಳೆಯ ಒಂದು ಮಾತುಗಾರರು. ಅಂದರೆ ಜನರನ್ನು ಮನವರಿಕೆ ಮಾಡುವ ರೀತಿಯಲ್ಲಿ ಮಾತಾಡುವಂಥ ಕಲೆ ಅವರಿಗೆ ಸಿದ್ಧಿಸಿದೆ. ಬಹುಶಃ ಇದು ಕಾಲಕ್ರಮೇಣವಾಗಿ ಅವರು ಅಭ್ಯಾಸ ಮಾಡಿಕೊಂಡ ರೀತಿಯಲ್ಲಿ ಸಿದ್ಧಿಸಿದೆ ಎಂದು ನಾನು ಭಾವಿಸ್ತೇನೆ. ಅದಕ್ಕಾಗಿ ಅವರಿಗೆ ಕೂಡ ಅಭಿನಂದನೆಗಳನ್ನು ಸಲ್ಲಿಸ ಬಯಸ್ತೇನೆ. ಈಗ ಭಾರತ್ ಸೋಷಿಯಲ್ ಆ್ಯಂಡ್ ವೆಲ್ಫೇರ್ ಟ್ರಸ್ಟ್ನ ಬಗ್ಗೆ ಒಂದೆರಡು ಮಾತುಗಳು. ನಾನು ಪ್ರತಿ ವೇದಿಕೆಯಲ್ಲಿ ಈ ಮಾತುಗಳನ್ನು ಹೇಳ್ತಾನೇ ಇದ್ದೇನೆ. ಅದು ಪುನರಾವರ್ತನೆ ಆಗ್ತದೆ. ಆದರೆ ಇಲ್ಲಿ ಹೊಸಬರು ಇದ್ದ ಕಾರಣ ಇದು ಅಷ್ಟೊಂದು ಪುನರಾವರ್ತನೆ ಆಗಲಿಕ್ಕಿಲ್ಲ ಅಂತ ಭಾವಿಸ್ತೇನೆ. ಇಂಥ ಒಂದು ಟ್ರಸ್ಟ್ ಇದೆ ಎನ್ನುವುದೇ ನನಗೆ ಮೊದಲಿಗೆ ಕೇಳುವಾಗ ಆಶ್ಚರ್ಯ ಆಗಿತ್ತು. ಇವರು
ಸಮಾನ ಮನಸ್ಕರಾದ ಸ್ನೇಹಿತರೆಲ್ಲ ಸೇರಿಕೊಂಡು ಈ ಟ್ರಸ್ಟನ್ನು ರೂಪಿಸಿದ್ದಾರೆ. ಇದರಲ್ಲಿ ಹೆಚ್ಚು ಜನ ಸದಸ್ಯರಿಲ್ಲ, ಇದೊಂದು ವಿಶೇಷ. ಬಹುಶಃ ವೇದಿಕೆಯಲ್ಲಿ ಗಮನಿಸಿರ್ಬೋದು, ನಾನು ನೋಡ್ತಾ ಇದ್ದೇನೆ ಈ ಮುಖಗಳನ್ನು. ಪಾಪ ಚೆನ್ನಾಗಿ ನೆನಪಿಟ್ಟುಕೊಂಡು ನಮ್ಮನ್ನು ಗುರುತಿಸಿ ಗೌರವಿಸ್ತಾರೆ. ಒಂದು ಸಹೃದಯವುಳ್ಳ ಸಮಾಜಮುಖಿ ಚಿಂತನೆಯುಳ್ಳಂಥ ಯುವಕರು ಎಲ್ಲ ಒಟ್ಟಿಗೆ ಸೇರಿ ಒಂದು ಅದ್ಭುತವಾದ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವರು ಇನ್ನೊಂದು ವಿಶೇಷ ಏನಂತ ಹೇಳಿದರೆ, ಅವರು ಈ ವಿದ್ಯಾರ್ಥಿಗಳಿಗೆ ನೀಡುವಂಥ ವಿದ್ಯಾರ್ಥಿ ವೇತನವನ್ನು ನೀಡಲಿಕ್ಕೆ ಸಾರ್ವಜನಿಕವಾಗಿ ಯಾವುದೇ ದೇಣಿಗೆಯನ್ನು ಎತ್ತುವುದಿಲ್ಲ. ಇದು ವಿಶೇಷ. ಇದನ್ನು ನಾನು ಪ್ರತಿ ವೇದಿಕೆಯಲ್ಲಿ ಹೇಳಿದ್ದೇನೆ. ಇಷ್ಟರ ತನಕ ಅವರು ಬಾಯಿ ಬಿಟ್ಟಿಲ್ಲ. ನೂರುಲ್ ಅಮೀನ್ ಆಗಲಿ, ಅವರ ಟ್ರಸ್ಟ್ನವರಾಗಲಿ, ಯಾವ ವೇದಿಕೆಯಲ್ಲೂ ನಾವು ಯಾರ ಹತ್ರ ಡೊನೇಷನ್ ತಗೊಳ್ಳೋದಿಲ್ಲ, ನಾವಾಗೆ ಕೊಡೋದಂತ ಯಾವತ್ತೂ ಬಾಯಿ ಬಿಟ್ಟು ಹೇಳಲಿಲ್ಲ. ಇವತ್ತು ಪ್ರಥಮ ಬಾರಿಗೆ ನಾನು ಕೇಳಿದ್ದೇನೆ, ನನಗೆ ಸಂತೋಷ ಆಯಿತು. ನಾವು ಮಾಡುವಂಥ ಒಳ್ಳೆಯ ಕೆಲಸವನ್ನು ಜನರಿಗೆ ಹೇಳಿದರೆ ಅದು ತಪ್ಪೇನೂ ಅಲ್ಲ, ಅದು ಒಳ್ಳೆಯದೇ. ಆದರೆ ಇತ್ತೀಚೆಗೆ ಏನಾಗಿದೆ ಅಂತ ಹೇಳಿದರೆ, ಸಣ್ಣ ಪುಟ್ಟ ವಿಚಾರಗಳಿಗೆ ಕೂಡ ಅಥವಾ ದಾನ ಕೊಡುವಂಥದ್ದನ್ನು ವಿಪರೀತವಾಗಿ ಪ್ರಚಾರ ಕೊಟ್ಟು ಪತ್ರಿಕೆಗಳಲ್ಲಿ ನಮಗೆ ಬೇಸರ ಬರುವಷ್ಟು ರೀತಿಯಲ್ಲಿ ಅದನ್ನು ಪ್ರಚಾರ ಕೊಡ್ತಾರೆ. ಇವ್ರದ್ದು ಒಂದು ಕೊರತೆ ನಾನು ಗಮನಿಸ್ತೇನೆ, ದಯವಿಟ್ಟು ನೀವು ಅದನ್ನು ತಿದ್ದಿಕೊಳ್ಬೇಕು. ನೀವು ಮಾಡುವಂಥ ಇಂತಹ ಒಂದು ಉತ್ತಮ ಕಾರ್ಯಕ್ರಮಕ್ಕೆ ನೀವು ಪ್ರಚಾರ ನೀಡುವಂಥ ಕ್ರಮ ಭಾಳ ಕಡಿಮೆ ಆಗಿದೆ. ಇದು ಪ್ರಚಾರ ನೀವು ಕೊಡಲೇಬೇಕೆಂದು ನಾನು ಇಲ್ಲಿ ಪ್ರೀತಿಪೂರ್ವಕವಾಗಿ ನಿಮ್ಮನ್ನು ಆಗ್ರಹಪಡಿಸ್ತೇನೆ. ಯಾಕೆಂತ ಹೇಳಿದರೆ, ನಿಮಗೆ ಪ್ರಚಾರದ ಅಗತ್ಯ ಇರಲಿಕ್ಕಿಲ್ಲ, ಆದರೆ ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮಗಳು ಪ್ರಚಾರ ಸಿಕ್ಕಿದರೆ ನಿಮ್ಮಂಥ ಅನೇಕ ಯುವಕರಿಗೆ ಅದು ಮಾರ್ಗದರ್ಶನ ಆಗಬಲ್ಲದು ಅಥವಾ ಪ್ರೇರಣೆ ನೀಡಬಹುದು. ಮುಂದೆ ಅವರು ಕೂಡ ನಿಮ್ಮ ಹಾಗೆ ಇಂಥದೇ ಕಾರ್ಯಕ್ರಮಗಳನ್ನು ನಡೆಸಲು ಮುಂದೆ ಬರ್ಬೋದು. ಹಾಗಾಗಿ ದಯವಿಟ್ಟು ಇದನ್ನು ಸೂಕ್ತವಾದ ರೀತಿಯಲ್ಲಿ ಸೂಕ್ತ ವೇದಿಕೆಗಳಲ್ಲಿ ಪತ್ರಿಕೆಗಳಲ್ಲಿ ಪ್ರಚಾರ ನೀಡಿ ಅಂತ ನಾನು ವಿನಂತಿಸ್ತಾ ಇದ್ದೇನೆ. ಇಂಥ ಸಮಾಜಮುಖಿ ಕೆಲಸಗಳನ್ನು ಮಾಡಲಿಕ್ಕೆ ಅವರು ಸುಮ್ಮನೆ ಮಾಡುವುದಿಲ್ಲ. ಇವತ್ತು ನಾವು ಕೇಳಿದ್ದೇವೆ, 150 ಜನ ವಿದ್ಯಾರ್ಥಿಗಳಿಗೆ 6 ಲಕ್ಷದಷ್ಟು ಮೊತ್ತವನ್ನು ವಿದ್ಯಾರ್ಥಿ ವೇತನವಾಗಿ ನೀಡ್ತಾ ಇದ್ದಾರೆ. ದಿ ಗ್ರೇಟ್ ಥಿಂಗ್ಸ್ ಆರ್ ಗ್ರೇಟ್ ವರ್ಕ್ಸ್ ಕ್ಯಾನ್ ಬಿ ಡನ್ ಬೈ ಗ್ರೇಟ್ ಸ್ಯಾಕ್ರಿಫೈಸಸ್ ಓನ್ಲಿ ಅಂತ ನಮ್ಮ ಸಂವಿಧಾನ ಕರ್ತೃವಾಗಿರುವ ಡಾಕ್ಟರ್ ಅಂಬೇಡ್ಕರ್ ಅವರು ಹೇಳಿದ್ದಾರೆ. ನಾವು ಇದಕ್ಕೆ ಸಾಕಷ್ಟು ತ್ಯಾಗಗಳನ್ನು ಮಾಡಬೇಕಾಗ್ತದೆ. ಒಳ್ಳೆಯ ಕೆಲಸ ಮಾಡಬೇಕಾದ್ರೆ ಸುಲಭದಲ್ಲಿ ಆಗೋದಿಲ್ಲ. ನಾವು ಕೂತ್ಕೊಂಡು ಚಪ್ಪಳೆ ತಟ್ಟಬಹುದು ಒಳ್ಳೆಯ ಕೆಲಸಕ್ಕೆ, ಆದರೆ ಅದರ ಹಿಂದೆ ಇರುವವರ ಶ್ರಮ, ಅವರ ತ್ಯಾಗವೋ ಅದನ್ನು ಈ ಕಾರ್ಯಕ್ರಮವನ್ನು ಇಂಥದ್ದನ್ನು ಮಾಡಲಿಕ್ಕೆ ಅವರಿಗೆ ಒಂದು ಪ್ರೇರಣೆಯನ್ನು ನೀಡ್ತದೆ. ಅದನ್ನು ಅವರು ಮಾಡಿದ್ದಾರೆ. ಹಾಗಾಗಿ ಇಂದು ವಿದ್ಯಾರ್ಥಿ ವೇತನವನ್ನು ಸ್ವೀಕರಿಸುವಂಥ ವಿದ್ಯಾರ್ಥಿಗಳು ಅವರಲ್ಲಿ ನನ್ನೊಂದು ಮನವಿ, ದಯವಿಟ್ಟು ಈ ನೀಡುವಂಥ ವಿದ್ಯಾರ್ಥಿ ವೇತನವನ್ನು ನೀವು ಪಡೆದ ಸಂಸ್ಥೆಯನ್ನು ಅದನ್ನು ಸದಾ ನೆನಪಲ್ಲಿ ಇಟ್ಟುಕೊಳ್ಳಿ. ನಿಮ್ಮ ವಿದ್ಯಾರ್ಥಿ ಜೀವನಕ್ಕೆ ಅವರು ನೀಡುವ ಬಹಳ ದೊಡ್ಡ ಕೊಡುಗೆ ಅಂತ ನಾನು ಭಾವಿಸಬೇಕಾಗಿಲ್ಲ, ಆದರೆ ನಿಮ್ಮನ್ನು ಗುರುತಿಸಿ ಈ ವೇದಿಕೆಯಲ್ಲಿ ನಿಮಗೆ ವಿದ್ಯಾರ್ಥಿ ವೇತನ ನೀಡಿದ್ದಾರೆ. ಇದು ನಿಮಗೆ ಒಂದು ಸಲ್ಲುವಂಥ ಗೌರವ ಕೂಡ ಅಂತ ನಾನು ಭಾವಿಸ್ತೇನೆ. ಇದನ್ನು ಈ ಸಂಸ್ಥೆಯನ್ನು ನೀವು ಪಡೆದುಕೊಂಡ ವಿದ್ಯಾರ್ಥಿ ವೇತನ ನೆನಪಿಟ್ಟುಕೊಂಡು ನೀವು ಕೂಡ ಭವಿಷ್ಯದಲ್ಲಿ ಒಂದು ಪ್ರೌಢಾವಸ್ಥೆಗೆ ಬಂದಾಗ ನೀವು ಕೂಡ ಇಂಥದೇ ಕಾರ್ಯಕ್ರಮಗಳನ್ನು ಮಾಡಲು ಈ ಸಂಸ್ಥೆ ಪ್ರೇರಣೆ ಆಗಲಿ, ಅದನ್ನು ನೆನಪಲ್ಲಿ ಇಟ್ಕೊಳ್ಳಿ ಅಂತ ಹೇಳ್ತೇನೆ. ಇನ್ನು ಒಂದು ಮುಖ್ಯ ಅಂಶವನ್ನು ನಾನು ಇಲ್ಲಿ ಬಯಸ್ತೇನೆ. ಇವತ್ತಿನ ಸಮಾಜವನ್ನು ನೀವು ಒಂದು ಕ್ಷಣ ಮುಖ್ಯವಾಗಿ ವಿದ್ಯಾರ್ಥಿಗಳು ದಯವಿಟ್ಟು ಗಮನವಿಟ್ಟು ನೋಡಿಕೊಳ್ಳಿ. ಸಮಾಜ ಇವತ್ತು ಬಹಳ ಸೂಕ್ಷ್ಮವಾಗ್ತಾ ಇದೆ. ಸಮಾಜದಲ್ಲಿ ಪರಸ್ಪರ ಅಪನಂಬಿಕೆ ಹಾಗೂ ಅವಿಶ್ವಾಸ ಬೆರೆತುಕೊಂಡು ನಾವು ಬೇರೆ ಬೇರೆ ಜಾತಿ ಧರ್ಮ ಅಂತ ನಮ್ಮನ್ನು ವಿಂಗಡಣೆ ಮಾಡಿಕೊಂಡು ನಾವು ನೋಡ್ತಾ ಇದ್ದೇವೆ. ನಾವೆಲ್ಲರೂ ಮೂಲತಃ ಮನುಷ್ಯರು. ಆಗಾಗಲೇ ವೇದಿಕೆಯಲ್ಲಿ ಹೇಳಿದರು, ನಮ್ಮಲ್ಲಿರುವುದು ಒಂದೇ ರಕ್ತ, ನಮ್ಮ ನೋವುಗಳೆಲ್ಲ ಒಂದೇ, ನಮ್ಮ ಅಕ್ಕ ತಂಗಿಯರೆಲ್ಲ ಒಂದೇ, ಅವರ ಕಷ್ಟಗಳು ಒಂದೇ, ನಮ್ಮ ಆರೋಗ್ಯ ಸಮಸ್ಯೆಗಳೆಲ್ಲ ಒಂದೇ, ಅದರಲ್ಲಿ ಯಾವುದೇ ಭಿನ್ನತೆ ಇಲ್ಲ. ಆದರೆ ನಮ್ಮ ನಂಬಿಕೆ ಪ್ರತ್ಯೇಕವಾಗಿದೆ. ಇದನ್ನು ಒಪ್ಪಿಕೊಳ್ಬೇಕು. ಒಬ್ಬ ವ್ಯಕ್ತಿ ಅಂತ ಹೇಳಿದರೆ ಅದು ಶರೀರ ಅಥವಾ ಅವನ ರೂಪ ಅಲ್ಲ. ನಿಜವಾಗಿ ವ್ಯಕ್ತಿ ಅಂತ ಹೇಳಿದರೆ ಅದರ ವ್ಯಕ್ತಿತ್ವದಲ್ಲಿ ಈ ನಂಬಿಕೆ ಒಂದು ಭಾಗ. ನಂಬಿಕೆ, ಉದಾಹರಣೆಗೆ ನನ್ನ ನಂಬಿಕೆ ನಾನು ಇಲ್ಲಿ ಹೇಳಲಿಕ್ಕೆ ಬಯಸುವುದಿಲ್ಲ, ನಾನು ಬೇರೆ ನಂಬಿಕೆ ಇರುವವನು. ಆದರೆ ಪ್ರತಿಯೊಬ್ಬರಿಗೂ ಅವರದೇ ಆದ ನಂಬಿಕೆ ಇದೆ. ಅವರವರ ನಂಬಿಕೆ ಅವರವರಿಗೆ ಶ್ರೇಷ್ಠ. ಆದರೆ ಇನ್ನೊಬ್ಬನ ನಂಬಿಕೆ ಕನಿಷ್ಠ ಅಂತ ಯಾವತ್ತೂ ಭಾವಿಸಬೇಡಿ. ಇನ್ನೊಬ್ಬನ ನಂಬಿಕೆ ನಿಮಗೆ ಎಷ್ಟು ನಿಮ್ಮ ನಂಬಿಕೆ ಶ್ರೇಷ್ಠವೋ ಅವನ ನಂಬಿಕೆ ಅವನಿಗೆ ಕೂಡ ಶ್ರೇಷ್ಠ. ನಿಮಗೆ ಸಾಧ್ಯ ಆದರೆ ಅವರಿಗೆ ಒಳ್ಳೆಯ ಅಂಶಗಳನ್ನು ಹೇಳಿಕೊಟ್ಟು ನನ್ನ ನಂಬಿಕೆ ಹೀಗೆ, ನಾನು ಒಳ್ಳೆಯದಂತ ಅವರಿಗೆ ಮನವರಿಕೆ ಮಾಡಿಕೊಡಿ. ಆದರೆ ಯಾವುದೇ ರೀತಿಯಲ್ಲಿ ಅವರನ್ನು ಅಪಹಾಸ್ಯ ಮಾಡೋದಾಗಲಿ, ಅವರನ್ನು ನಿಂದನೆ ಗುರಿಪಡಿಸೋದಾಗಲಿ ನಾವು ದಯವಿಟ್ಟು ಮಾಡಬಾರ್ದು. ನಾವು ಎಲ್ಲರೂ ಭಾರತೀಯರು. ನಾವು ಈ ಸಮಾಜದಲ್ಲಿ ಒಟ್ಟಿಗೆ ಕಲೆತುಕೊಂಡು ಸಾಮರಸ್ಯದಿಂದ ಬಾಳಿದರೆ ಎಲ್ಲರಿಗೂ ಶ್ರೇಯಸ್ಸು. ಇಲ್ಲದಿದ್ದರೆ ನಮ್ಮ ಬಾಳು ನರಕ ಆಗ್ತದೆ. ನಾವು ಮುಖ್ಯವಾಗಿ ಇವತ್ತಿನ ಹಿಂಸೆ, ಸಮಾಜದಲ್ಲಿ ತಲೆ ಎತ್ತಿರುವ ಹಿಂಸೆಯನ್ನು ನಾವು ಯಾವತ್ತೂ ರೀತಿಯಲ್ಲಿ ನಾವು ಅದನ್ನು ಮಾಡಲಿಕ್ಕೆ ಹೋಗಬಾರ್ದು. ವಿದ್ಯಾರ್ಥಿಗಳು ಅವರ ಜೀವನದಲ್ಲಿ ಆದರ್ಶ ಮೌಲ್ಯಗಳನ್ನು ರೂಪಿಸುವುದು ಬಹಳ ಮುಖ್ಯ. ನಾವು ಯಾವುದೇ ಕಾನೂನು ಮಾಡಲಿ, ಆ ಕಾನೂನನ್ನು ಮುರಿಯುವಷ್ಟು ಶಕ್ತರು ನಾವು ಮನುಷ್ಯ ಬಹಳ ಬುದ್ಧಿವಂತರು. ಎಷ್ಟೇ ದೊಡ್ಡ ಕಾನೂನು ಮಾಡಲಿ, ಭ್ರಷ್ಟಾಚಾರ ನಿಯಂತ್ರಣ
ನಿಯಂತ್ರಣ ಮಾಡಲಿ, ಸಂಘಟಿತ ಅಪರಾಧಗಳನ್ನು ನಿಲ್ಲಿಸುವಂಥ ಕಾನೂನು ಮಾಡಲಿ, ಅದು ಪೂರ್ತಿಯಾಗಿ ನಮ್ಮ ಹೆಲ್ಪಿಗೆ ಅಥವಾ ನೆರವಿಗೆ ಖಂಡಿತ ಬರುವುದಿಲ್ಲ. ನಮ್ಮ ಅಂತರಂಗದಲ್ಲಿ ಬದಲಾವಣೆ ಆಗದೆ ಈ ಸಮಾಜ, ಈ ದೇಶ ಮುಂದಕ್ಕೆ ಹೋಗಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ವಿದ್ಯಾರ್ಥಿಗಳು ತಮ್ಮ ಜೀವನದಲ್ಲಿ ನೀವು ವಿದ್ಯಾವಂತರಾಗಿ, ಆದರೆ ಈಗಾಗಲೇ ಮೇಡಮ್ ಹೇಳಿದರು, ಅಕ್ಷರ ಜ್ಞಾನ ಉಳ್ಳವನ್ನು ಶಿಕ್ಷಣ ಪಡೆದವನಂತ ಹೇಳಲಿಕ್ಕೆ ಆಗೋದಿಲ್ಲ. ಶಿಕ್ಷಣ ಅಂತ ಹೇಳಿದರೆ ಪರಿಪೂರ್ಣ ವ್ಯಕ್ತಿತ್ವ, ಅಲ್ಲಿ ನಿಮ್ಮ ವಿದ್ಯೆಯ ಜೊತೆಗೆ ಪರಿಪೂರ್ಣ ವ್ಯಕ್ತಿತ್ವ ಕೂಡ ರೂಪಿಸಿಕೊಳ್ಬೇಕಾಗ್ತದೆ. ನೀವು ಸಮಾಜವನ್ನು ಮುನ್ನಡೆಸುವಂಥ ಶಕ್ತಿ ಮತ್ತು ಸಾಮರಸ್ಯದಿಂದ ಬದುಕುವ ಕಲೆ, ಮುಖ್ಯವಾಗಿ ಮಾನವೀಯತೆ. ಮಾನವ ಧರ್ಮಕ್ಕಿಂತ ಮಿಗಿಲಾದ ಧರ್ಮ ಇನ್ನೊಂದಿಲ್ಲ. ಮಾನವೀಯತೆಯನ್ನು ನಾವು ಗಾಂಧೀಜಿಯಿಂದ ಕಲಿಬೇಕು. ಸತ್ಯ ಮತ್ತು ಅಹಿಂಸೆ ಅವರ ಮುಖ್ಯ ಬೋಧನೆಗಳು. ಇದನ್ನು ನಾವು ನೆನಪಲ್ಲಿಟ್ಟುಕೊಂಡು ಅದನ್ನು ಮುಂದುವರಿಸಬೇಕು. ನನಗೆ ಬಹಳ ಸಂತೋಷದ ವಿಷಯ ಅಂತ ಹೇಳಿದರೆ, ಇಲ್ಲಿ ಸಾಕಷ್ಟು ಜನ ಹುಡುಗಿಯರು ಇವತ್ತು ವಿದ್ಯಾರ್ಥಿ ವೇತನವನ್ನು ಪಡೆದಿದ್ದಾರೆ. ಇದು ಒಂದು ಒಳ್ಳೆಯ ಲಕ್ಷಣ. ಸಮಾಜ ಸರ್ವತೋಮುಖವಾಗಿ ಬೆಳವಣಿಗೆ ಆಗ್ತಾ ಇರುವಂಥ ಲಕ್ಷಣ. ಒಂದು ಹೆಣ್ಣು ಮಗಳೊಬ್ಬಳು ಶಿಕ್ಷಣ ಪಡೆದರೆ ಶಾಲೆಯೊಂದನ್ನು ತೆರೆದಂತೆ ಎಂಬ ಮಾತಿದೆ. ಅದೇ ರೀತಿ ಇವತ್ತು ಬಹಳಷ್ಟು ದೊಡ್ಡ ಸಂಖ್ಯೆಯಲ್ಲಿ ವಿದ್ಯಾರ್ಥಿನಿಯರು ಎಲ್ಲರೂ ಶಿಕ್ಷಣ ಪಡೆಯುತ್ತಿದ್ದಾರೆ. ಶಿಕ್ಷಣದಲ್ಲಿ ಅವರು ಮುಂದೆ ಉನ್ನತಿ ಪಡೀತಾರೆ. ಖಂಡಿತವಾಗಿ ಅವರಿಗೆ ಭವಿಷ್ಯವಿದೆ. ಆದರೆ ನಿಮಗೆ ಹಿಂದಿನ ಕಾಲದಲ್ಲಿ ನಾವು ಕೇಳ್ತಾ ಇದ್ದು ಪಾಸೋ ಫೇಲ, ನೀನು ಪಾಸ್ ಆಗಿದೆ, ಫೇಲ್ ಆಗಿದೆ. ನಂತರ ಬಂತು 70% ಮಾರ್ಕ್. 70% 75 ಪಡೆದು ಬಹಳ ದೊಡ್ಡ ಪ್ರತಿಭಾವಂತ ಲೆಕ್ಕ ಆಗ್ತಿದ್ದೆವು. ಇವಾಗ 90%ಗಿಂತ ಮೇಲೆ ಇದ್ದವರು ಮಾತ್ರ ಪ್ರತಿಭಾವಂತ ಮಾತಿದೆ. ಆದರೆ ಇದು ಈ ಪರೀಕ್ಷೆಗಳು ನೀಡುವಂಥ ಅಂಕಗಳೇ ನಿಮ್ಮ ವ್ಯಕ್ತಿತ್ವವನ್ನು ರೂಪಿಸುವುದಿಲ್ಲ. ನಿಮ್ಮಲ್ಲಿ ಬೇರೆ ಪ್ರತಿಭೆಗಳು ಇರ್ಬೋದು. ಆಗ ಈ ಅಂಕಗಳ ಆಧಾರದಲ್ಲಿ ನಾವು ಜಾಣರಿರ್ಬೋದು. ಅದಕ್ಕಿಂತ ಮುಖ್ಯವಾಗಿ ನಾವು ಸಮಾಜಕ್ಕೆ ಒಳ್ಳೆಯ ಒಂದು ಕೊಡುಗೆಯನ್ನು ನೀಡುವಂಥ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳುವುದು ಬಹಳ ಮುಖ್ಯ ಅಂತ ನಾನು ಈ ಸಂದರ್ಭದಲ್ಲಿ ಒತ್ತಿ ಹೇಳಲಿಕ್ಕೆ ಬಯಸಿದ್ದೇನೆ. ಕೊನೆಯದಾಗಿ ಈ ಕಾರ್ಯಕ್ರಮವನ್ನು, ಇಂಥ ಉತ್ತಮವಾದ ಸಮಾಜಮುಖಿ ಕಾರ್ಯಕ್ರಮವನ್ನು ನಡೆಸುತ್ತಾ ಬಂದಿರುವ ಭಾರತ್ ಸೋಷಿಯಲ್ ಆ್ಯಂಡ್ ವೆಲ್ಫೇರ್ ಟ್ರಸ್ಟ್ ಹಾಗೂ ಇಂದು ವಿದ್ಯಾರ್ಥಿ ವೇತನ ಪಡೆದಿರುವ ವಿದ್ಯಾರ್ಥಿಗಳಿಗೆಲ್ಲ ಶುಭಾಶಯವನ್ನು ಹೇಳುತ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಸಭಾಧ್ಯಕ್ಷೀಯ ವಚನ ಎಂಬುದು ಬೆರಳುಗಳನ್ನೆಲ್ಲ ಸಮೀಕರಿಸಿಕೊಂಡ ಅಂಗೈ ಇದ್ದ ಹಾಗೆ. ಹಾಗಾಗಿ ಎಲ್ಲರ ಮಾತುಗಳನ್ನು, ಎಲ್ಲ ವಿಶೇಷತೆಗಳನ್ನು ಅಲ್ಲಿ ಗುರುತಿಸಿ, ತಟ್ಟಿ ಮುಟ್ಟಿ ಸಮನ್ವಯಗೊಳಿಸಿ ಒಂದರ್ಥದಲ್ಲಿ ಸಭಾಧ್ಯಕ್ಷೀಯ ವಚನಂ ಇತಿ ಸಮಾಪನಂ ಎನ್ನುವ ಮಾತಿಗೆ ಅರ್ಥವನ್ನು ಕೊಟ್ಟಿದ್ದಾರೆ. ಹರೀಶ್ ಸರ್ ಅವರಿಗೆ ಚಪ್ಪಾಳೆ ಮೂಲಕ ವಂದನೆಯನ್ನು ಸಲ್ಲಿಸೋಣ. ಮಾರ್ಕ್ಗಿಂತಲೂ ರಿಮಾರ್ಕ್ ಇಲ್ಲದೆ ಬದುಕುವುದು ಬಹಳ ಮುಖ್ಯ. ಅಂತಹ ಸಂಸ್ಕಾರವನ್ನು ಇಟ್ಟುಕೊಂಡು ಬದುಕಿ ಉನ್ನತ ಮಟ್ಟಕ್ಕೇರಿ ತನ್ನ ಸಂಪಾದನೆಯ ಒಂದು ಭಾಗವನ್ನು ಸಮಾಜಮುಖಿಯಾಗಿ ಬಳಸುವಂತಾಗಲಿ ಎನ್ನುವ ಆಶಯವನ್ನಿಟ್ಟುಕೊಂಡೇ ಆಯೋಜಿಸಿದಂತಹ ಕಾರ್ಯಕ್ರಮ. ಬರುವ ವರ್ಷ 9ನೇ ವರ್ಷದ ಸಂಭ್ರಮ ಈ ಕಾರ್ಯಕ್ರಮಕ್ಕೆ ಸಲ್ಲುತ್ತದೆ. ಹಾಗಾಗಿ ತಮ್ಮೆಲ್ಲರ ನಿರಂತರವಾದಂತಹ ಸಂಪರ್ಕ, ಮಾರ್ಗದರ್ಶನ ಇರಲಿ ಎಂಬ ಆಶಯದೊಂದಿಗೆ ಇದೀಗ ಈ ತನಕ ಕಾರ್ಯಕ್ರಮ ಚಂದಗಾಣಿಸಿಕೊಡಲು ಉಪಸ್ಥಿತರಿದ್ದು ಕಾರ್ಯಕ್ರಮದಲ್ಲಿ ಹೊನ್ನುಡಿಗಳನ್ನಿತ್ತಂಥ ಅತಿಥಿಗಳಿಗೆ ಗೌರವ ಸ್ಮರಣಿಕೆಯ ಸಮರ್ಪಣೆ. ವೇದಿಕೆಯಲ್ಲಿ ಮುಖ್ಯ ಅತಿಥಿಗಳಾಗಿ ಉಪಸ್ಥಿತರಿದ್ದ ರೇಣುಕಾ ಮೇಡಮ್, ಇವರಿಗೆ ಮೆಲ್ವಿನ್ ಸರ್ ಅವರ ಧರ್ಮಪತ್ನಿ ಶಾಂತಿವಾಸ್ ವೇದಿಕೆ ಕೆಳಗಡೆ ಉಪಸ್ಥಿತರಿದ್ದಾರೆ. ಅವರು ರೇಣುಕಾ ಮೇಡಮ್ ಅವರಿಗೆ ಸ್ಮರಣಿಕೆ ನೀಡಿ ಗೌರವಿಸಬೇಕು. ಪ್ರಾಂಶುಪಾಲರು, ಮಿಲಾಗ್ರಿಸ್ ಕಾಲೇಜಿನ ಪ್ರಾಂಶುಪಾಲರ ಧರ್ಮಪತ್ನಿ ಗೌರವ ಮಾಡ್ತಾ ಇದ್ದಾರೆ. ಇದೊಂದು ಶುಭ ಲಕ್ಷಣ. ವಿಶೇಷವಾಗಿ ಶಿಕ್ಷಣ ಸಂಸ್ಥೆಗಳ ಮಧ್ಯೆ ಸಮನ್ವಯ ಬೇಕು ಎನ್ನುವುದನ್ನು ಸಂದೇಶದ ಮೂಲಕ ಸಾರುವಂತಹ ಸಮಯ. ಇಂದಿನ ವಂದನೆಗಳು ಶಾಂತಿ ಮೇಡಮ್. ಇಂದಿನ ಸಭಾಧ್ಯಕ್ಷತೆಯನ್ನು ವಹಿಸಿರುವಂತಹ ಹರೀಶ್ ಸರ್ ಅವರಿಗೆ BSWT ಇದರ ವೈಸ್ ಪ್ರೆಸಿಡೆಂಟ್, ಉಪಾಧ್ಯಕ್ಷರು ಸ್ಮರಣಿಕೆ ನೀಡಿ ಗೌರವಿಸಬೇಕು. ಆ ಮೂಲಕ ಈ ನೆನಪನ್ನು ಅಮರವನ್ನಾಗಿಸುತ್ತಿದ್ದೇವೆ. ಸದಾ ನೆನಪಿರಲಿ, ಯಾವತ್ತೂ ಆ ನೆನಪಿನ ಜೊತೆ ನೀವು ನಮ್ಮ ಜೊತೆ ಇರಿ ಎಂಬ ಆಶಯ. ಮುಖ್ಯ ಅತಿಥಿಗಳಾಗಿ ನಮ್ಮ ಜೊತೆ ಇದ್ದಂತಹ ಮೆಲ್ವಿನ್ ಸರ್, ಇವರಿಗೆ BSWTಯ ಚೇರ್ಮನ್ ರವರು ಸ್ಮರಣಿಕೆ ನೀಡಿ ಗೌರವಿಸಬೇಕು. N. ಅಮೀನ್ ಸರ್ ಅವರು ಮೆಲ್ವಿನ್ ಸರ್ ಅವರಿಗೆ ಸ್ಮರಣಿಕೆಯ ಗೌರವ. ಚಪ್ಪಾಳೆ ಮೂಲಕ ಶುಭವನ್ನು ಬಯಸೋಣ. ಮಿಲಾಗ್ರಿಸ್ ಸಂಸ್ಥೆ ಇನ್ನಷ್ಟು ಬೆಳಗಲಿ, ಜೊತೆಯಲ್ಲಿ ಮಿಲಾಗ್ರಿಸ್ ಸಂಸ್ಥೆಯ ಪ್ರಾಂಶುಪಾಲರಾದ ತಮ್ಮ ಮಾರ್ಗದರ್ಶನ ನಮ್ಮ ಮೇಲೂ ಇರಲಿ ಎಂಬ ಆಶಯ. ಸರ್, ಹೃದಯಪೂರ್ವಕ ಧನ್ಯವಾದಗಳು. ಹಾಗೆ 30 ವಿದ್ಯಾರ್ಥಿಗಳ ಜವಾಬ್ದಾರಿಯನ್ನು ಹೊತ್ತು ಈ ದಿನ 30 ವಿದ್ಯಾರ್ಥಿಗಳಿಗೂ ಅರ್ಹರಿಗೆ ವಿದ್ಯಾರ್ಥಿ ವೇತನ ಲಭಿಸುವಲ್ಲಿ ಸಹಕರಿಸಿದಂತಹ ಆದರ್ಶ ವಿದ್ಯಾನಿಲಯ ಶಾಲೆಯ ಮುಖ್ಯ ಅಧ್ಯಾಪಕಿ ದಯವಿಟ್ಟು ವೇದಿಕೆಗೆ ಬರಬೇಕು. ರೇಣುಕಾ ಮೇಡಮ್ ಅವರು ಇವರ ಈ ಸಹೃದಯತೆಗೆ, ಹೃದಯವಂತಿಕೆಗೆ ಒಂದು ಆ ಶಾಲೆಗೆ
ಒಂದು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು. ಕೌಟುಂಬಿಕವಾಗಿಯೂ ವೈಯಕ್ತಿಕವಾಗಿಯೂ ತಮ್ಮ ಶಿಕ್ಷಣ ಸಾಂಸ್ಥಿಕವಾಗಿಯೂ ಇನ್ನಷ್ಟು ಬೆಳಗಲಿ ಎಂಬ ಸದಾಶಯ ನಮ್ಮದು. ಬಂಧುಗಳೇ, ಎಲ್ಲ ಅತಿಥಿಗಳಿಗೂ ವಂದನೆಗಳು. ಕಾರ್ಯಕ್ರಮದ ಕೊನೆಯ ಭಾಗ ವಿಶೇಷ ಏನಂದರೆ, ಸಾಮಾನ್ಯವಾಗಿ ದಿನ ಕಾರ್ಯಕ್ರಮವನ್ನು ಅತ್ಯುತ್ತಮವಾಗಿ ನಿರೂಪಿಸಿದಂತಹ ಡಾಕ್ಟರ್ ಅರುಣ್ ಉಲ್ಲಾರ್ ಅವರಿಗೆ ನಮ್ಮ ಸಂಸ್ಥೆಯ ವತಿಯಿಂದ ಒಂದು ಕಿರು ಕಾಣಿಕೆ. ಇದನ್ನು ನೀಡಲು ಸಭಾಧ್ಯಕ್ಷರಾದಂತಹ ಹರೀಶ್ ಕುತ್ತಡ್ಕರ್ ಸರ್ ಅವರು ನೀಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಅರುಣ್ ಉಲ್ಲಾರ್ ಅವರು. ಇಂದಿನ ಕಾರ್ಯಕ್ರಮದ ಆರಂಭದಲ್ಲಿ ಮಾನವೀಯತೆಯ ಮೌಲ್ಯಗಳನ್ನು ಸಾರುವಂತಹ ಹಾಡನ್ನು ಚೆನ್ನಾಗಿ ಹಾಡಿರುವ ಮಂಗಳೂರು ರಿಯಾಜ್ ಅವರಿಗೂ ಸಹ ಒಂದು ಮೊಮೆಂಟೋ. ಇವರು ಈ ಮೊಮೆಂಟೋವನ್ನು ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಆಕಿಫ್ ಇಂಜಿನಿಯರ್ ಅವರು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅನ್ನ ಕುದಿಯುವಾಗ ಸರಿಯಾದ ಹದಕ್ಕೆ ಅದು ಕುದಿದು ಬಂದಿತೆ ಎಂಬುದನ್ನು ಪರೀಕ್ಷೆ ಮಾಡುವುದಕ್ಕೆ ಪ್ರತಿ ಅಗುಳನ್ನು ಒತ್ತಿ ಒತ್ತಿ ನೋಡಬೇಕಾಗಿಲ್ಲ. ಯಾವುದಾದರೂ ಒಂದು ಅಗುಳನ್ನು ಒತ್ತಿ ನೋಡಿ ಅದು ಬೆಂದಿದ್ದರೆ ಉಳಿದೆಲ್ಲ ಅಗುಳು ಕೂಡ ಬೆಂದಿದೆ ಅಂತ ಅರ್ಥ. ಹಾಗೆ ಭಾರತ್ ಸೋಷಿಯಲ್ ವೆಲ್ಫೇರ್ ಟ್ರಸ್ಟ್ನ ಸಂಸ್ಕಾರ, ಶಿಸ್ತು, ಸಂಯಮ, ಅಚ್ಚುಕಟ್ಟುತನ, ಆ ಸಂಯಮತೆ ಇವನ್ನು ಪರೀಕ್ಷೆ ಮಾಡುವುದಕ್ಕೆ ಪ್ರತಿಯೊಬ್ಬರ ಹತ್ರ ಮಾತನಾಡಬೇಕಾಗಿಲ್ಲ. ಟ್ರಸ್ಟ್ನ ಯಾರಾದರೂ ಒಬ್ಬ ಸದಸ್ಯರ ಜೊತೆ ನಾವು ವ್ಯವಹರಿಸಿದರೆ ಸಾಕು. ಅಂತಹ ಶಿಸ್ತನ್ನಿಟ್ಟುಕೊಂಡ ಸಂಸ್ಥೆ ಆದ ಕಾರಣವೇ ಇವತ್ತಿಗೂ ಸರ್ ಹೇಳಿದ ಹಾಗೆ ಪ್ರಚಾರ ಇಲ್ಲದಿದ್ದರೂ ಕೂಡ ಸದಾಚಾರದಲ್ಲಿ ಕೆಲಸ ಮಾಡ್ತಾ ಉಂಟು. ಹಾಗಾಗಿ ನೆರೆದ ನಾವೆಲ್ಲರೂ ಒಂದು ಜೋರಾದ ಚಪ್ಪಾಳೆಯ ಮೂಲಕ ಟ್ರಸ್ಟ್ನ ಎಲ್ಲ ಪದಾಧಿಕಾರಿಗಳು ಸದಸ್ಯರಿಗೆ ಕೂಡ ಹೃದಯಪೂರ್ವಕ ಕೃತಜ್ಞತೆಯನ್ನು ನೀಡೋಣ. ಈ ವಿದ್ಯಾರ್ಥಿ ವೇತನ ಕಾರ್ಯಕ್ರಮವಾಗಿ ಕೊನೆಗೆ ಹೋಗುವಾಗ, ಈಗ ಹೊರಗಡೆ ಹೋಗುವಾಗ ಮಕ್ಕಳೊಂದು ಹೇಳುವ ಮಾತಿದೆ ಸಾಮಾನ್ಯವಾಗಿ ಎಲ್ಲ ಕಡೆ, ಕೊರ್ಪುನಿ 3 ಪಾತೆರದು ಕೊರ್ಪೇರು ಮಾರ ಅಂತ. ಈತು ಕೊರ್ಪುನಿಗೆ ಈತು ಪಾತೆರು. ಈಗ ಅತಿಥಿಗಳೆಲ್ಲ ಮತ್ತೆ ಕೇಳಬೇಕಾಗಿರೋ ಪ್ರಶ್ನೆ, 100 ಕೊಡುವುದಾದ್ರೂ ಕೂಡ, 100 ರೀತಿಯಲ್ಲಿ ಕೊಡುವುದಾದ್ರೂ ಕೂಡ ಎಷ್ಟು ಸಾರ್ಥಕ ಆಗಿದೆ ಎಂಬುದು ಪ್ರಶ್ನೆ. ಹಾಗಾಗಿ ಮತ್ತೆ ಮತ್ತೆ ಹೇಳ್ತಾ ಇದ್ದಾರೆ ಅಂತ ಹೇಳಿದರೆ ಕೊರತೆ ಇದ್ದಲ್ಲಿ ಮಾತ್ರ ಭರ್ತಿ ಮಾಡಲಿಕ್ಕೆ ಸಾಧ್ಯ. ಹಾಗಾಗಿ ಆ ಕೊರತೆಯನ್ನು ಆದಷ್ಟು ಬೇಗ ಪೂರ್ಣಗೊಳಿಸೋಣ. ಇನ್ನು ಮುಂದಿನ ದಿನಗಳಲ್ಲಿ ಟ್ರಸ್ಟ್ ಒಂದೇ ಒಂದು ಮಾತನಾಡದೆ ಶಿಸ್ತಿನಿಂದ ಕೊಡುವಂತಾಗಬೇಕಿದ್ರೆ ಬದಲಾವಣೆ ಆಗಬೇಕಿರೋದು ಆ ಕಡೆಯಿಂದ. ಅದಾಗಲಿ ಎಂಬ ಸದಾಶಯದೊಂದಿಗೆ ಕಾರ್ಯಕ್ರಮದ ಸಮಾಪನ. ಇದೀಗ ಕಾರ್ಯಕ್ರಮದ ಚೇರ್ಮನ್ ಎನ್ ಅಮೀನ್ ಅವರಿಂದ ವಂದನಾರ್ಪಣೆ. ಪ್ರಪ್ರಥಮವಾಗಿ ಈ ಕಾರ್ಯಕ್ರಮದ ಯಶಸ್ಸಿಗೆ ನಾನು ದೇವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ನಂತರ ನಾನು ಅರವಿಂದ್ ಸರ್ ಹತ್ರ ಹೋಗಿದ್ದೆ. ಅರವಿಂದನ ಹತ್ರ ಹೋಗುವಾಗ ನಮ್ಮ ಭಾವನೆ ಯಾವ ರೀತಿ ಇದೆ ಅಂತ ಹೇಳಿದರೆ, ಒಂದು 5 ನಿಮಿಷದಲ್ಲಿ ಮುಗಿಸ್ತೇನೆ ಇದು ಧನ್ಯವಾದ ಸಮರ್ಪಣೆ ಕಾರ್ಯಕ್ರಮ. ಅವರೇ ಹೇಳಿದರು, ಸಾಧಾರಣವಾಗಿ ಅಂಥ ಲಂಪಟತನದ ಪಾತ್ರಗಳವೇ ನನಗೆ ಸಿಗ್ತಾ ಇದೆ. ಅವರು ಜೀನಿಯಸ್. ನನಗೆ ಆಶ್ಚರ್ಯ ಆಯಿತು. ಅವರಿಗೆ ಸಾಹಿತ್ಯದ ಎಲ್ಲ ಪ್ರಕಾರದ ಬಗ್ಗೆ ಅವರಿಗೆ ಅನುಭವ ಇದೆ, ನಾಟಕ, ಕಲೆ, ಎಲ್ಲದರ ಬಗ್ಗೆ. ಅಷ್ಟು ಗಂಭೀರ ವ್ಯಕ್ತಿತ್ವ ಅಂತ ನಮಗೆ ಖಂಡಿತ ಅನಿಸಲಿಲ್ಲ. ಅದರ ಒಂದು ಪ್ರದರ್ಶನ ಇಲ್ಲಿ ಅವರು ಮಾಡಿದರು. ನಿಜವಾಗಿ ಅವರು ಗಂಭೀರ ವ್ಯಕ್ತಿತ್ವರಂತ ಅಂಥ ಪಾತ್ರಗಳಿಗೆ ಸಹ ಅವರು ಹುಡುಕ್ತಾ ಇದ್ದಾರೆ. ಅವರಿಗೆ ಅಂಥ ಪಾತ್ರಗಳು ಸಹ ಸಿಗಲಿ ಅಂತೂ ಆಶಿಸುತ್ತೇನೆ. ಕಾರ್ಯಕ್ರಮ ಕರೆದಾಗ ಅವರು ತುಂಬ ಹೃದಯದಿಂದ ನಮಗೆ ಸಹಕರಿಸಿದರು. ಅವರಿಗೆ ಈ ಸಂದರ್ಭದಲ್ಲಿ ನಾನು ವಿಶೇಷವಾಗಿ ಭಾರತ್ ಸೋಷಿಯಲ್ ವೆಲ್ಫೇರ್ ಟ್ರಸ್ಟ್ ಪರವಾಗಿಯೂ ನಿಮ್ಮೆಲ್ಲರ ಪರವಾಗಿಯೂ ಹಾರ್ದಿಕವಾದ ಧನ್ಯವಾದವನ್ನು ಸಲ್ಲಿಸ್ತೇನೆ. ಅದೇ ರೀತಿ ನಮ್ಮ ಹರೀಶಣ್ಣ ಅಂತ ಹೇಳುವಾಗ ನಮ್ಮ ಹರೀಶಣ್ಣ ಅಂತ ಹೇಳ್ತೇವೆ ನಾವು. ಹರೀಶಣ್ಣರಿಗೆ ಹೇಳುವಾಗ ಹರೀಶಣ್ಣ ಅದನ್ನೇ ನಾನು ಅದನ್ನು ಪುನರಾವರ್ತನೆ ಮಾಡ್ತೇನೆ. ಹರೀಶಣ್ಣ ಹೇಳಿದರು, ಯಾಕೆ ಅದೇ ಅವ್ರನ್ನ ಹೇಳಿದರು ಮುಜುಗರ ಆಗ್ತದೆ ಅಂತ. ಮಾತ್ರ ಅವರು ಒಂದು
ಮಾತು ಹೇಳಿದರು, ಇದು ನಮ್ಮ ಮನೆಯ ಕಾರ್ಯಕ್ರಮ ಅಂತ. ತುಂಬ ಸಂತೋಷ ಆಯ್ತು ನನಗೆ. ಅದು ದರ್ಶನ ಮನೆಯ ಕಾರ್ಯಕ್ರಮ ಆದರೆ ಅಧ್ಯಕ್ಷತೆ ಇದು ನಿಮ್ಮದೇ ಅಂತ, ಬೇಡ ಅಂತ ಹೇಳಿದ್ರು ಅಲ್ಲ, ಅಧ್ಯಕ್ಷತೆ ನಿಮ್ಮದೇ. ಸೊ ಅದಕ್ಕೆ ನಮ್ಮ ಕರೆಗೆ ಆಮಂತ್ರಿತರಾಗಿ ಇವತ್ತು ಸಮಯಕ್ಕೆ ಸರಿಯಾಗಿ ತುಂಬ ಸಂತೋಷ ಅಂತ ಹೇಳಿದರೆ, ನಾವು ಕೌಂಟರ್ ಸಿಸ್ಟಮ್ ಮಾಡಿದ್ದೇವೆ, ಕರೆ ಮಾಡಿದ್ದೇವೆ, ಮೆಸೇಜ್ ಮಾಡಿದ್ದೇವೆ, ಜೊತೆಗೆ ಕಳೆದ 3 ತಿಂಗಳಿಂದ ಈ ಕಾರ್ಯಕ್ರಮದ ಚೌಕಟ್ಟನ್ನು ರೂಪಿಸಿದ್ದೇವೆ. ಆ ಕಾರಣದಿಂದಾಗಿ ಈ ಕಾರ್ಯಕ್ರಮವು ಯಾವುದೇ ಗೊಂದಲಗಳಿಲ್ಲದೆ ಕಳೆದ ಬಾರಿಯ ಕಾರ್ಯಕ್ರಮಗಳಂಥ ಕುಂದುಕೊರತೆಗಳನ್ನು ನಂತರ ಕುಳಿತುಕೊಂಡು ನಮ್ಮ ಸದಸ್ಯರು ಹಿತೈಷಿಗಳು ಎಲ್ಲ ಸೇರಿ ಅವಲೋಕಿಸಿದ್ದೇವೆ. ಅದರಿಂದ ಬಂದಂತಹ ಕುಂದುಕೊರತೆಗಳನ್ನು ನಮ್ಮಿಂದಾದಷ್ಟು ಈ ಕಾರ್ಯಕ್ರಮದಲ್ಲಿ ನೀಗಿಸಲು ಪ್ರಯತ್ನಿಸಿದ್ದೇವೆ. ಇಲ್ಲಿ ನಮ್ಮ ಆಲಿಸಿರುವಂಥ ಹೊರಗೆ ಇದ್ದಾರೆ, ಅಂದರೆ ಇಲ್ಲಿ ಈ ಹಾಲ್ನ ಜೊತೆಗೆ ಆ ಕಡೆ ಹಾಲ್ಸ್ ಸಹ ನಾವು ಈ ಕಾರ್ಯಕ್ರಮಕ್ಕಾಗಿ ನಿಗದಿಪಡಿಸಿದ್ದೇವೆ. ಅಲ್ಲೂ ಸಹ ಜನರಿದ್ದಾರೆ, ಅಲ್ಲಿ ನಾವು LCD ಎಲ್ಲ ಅಳವಡಿಸಿದ್ದೇವೆ. ಈ ಕಾರ್ಯಕ್ರಮದ ಯಶಸ್ಸಿಗೆ ಇಲ್ಲಿಯ ವಿಶೇಷವಾಗಿ 4 ಕಾಲೇಜಿನ ಪ್ರಾಂಶುಪಾಲರ ಪ್ರಯತ್ನವು ಅತಿಯಾಗಿ ನಮಗೆ ನಿರೀಕ್ಷಿಸದ ರೀತಿಯಲ್ಲಿ ದೊರಕಿದೆ. ಅವರಿಗೂ ಸಹ ಶ್ರೀಯುತ ಮೆಲ್ವಿನ್ ವಾಸ್ ಮೆಲಾಗ್ರಿಸ್ ಹೈಸ್ಕೂಲ್ ಇವರಿಗೆ ಭಾರತ್ ಸೋಷಿಯಲ್ ವೆಲ್ಫೇರ್ ಟ್ರಸ್ಟ್ ಪರವಾಗಿಯೂ ತಮ್ಮೆಲ್ಲರ ಪರವಾಗಿಯೂ ವೈಯಕ್ತಿಕವಾಗಿಯೂ ಹಾರ್ದಿಕವಾದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಸುಜಯ ಮೇಡಮ್ ಬರಲಿಕ್ಕೆ ಸಾಧ್ಯವಾಗಲಿಲ್ಲ, ಒಂದು ಅನಿವಾರ್ಯ ಕಾರಣಗಳಿಂದ ಅವರಿಗೆ ಆಗಲಿಲ್ಲ. ಆದರೆ ಅವರಿಗೆ ನಮಗೆ ಸಂಪೂರ್ಣ ಸಹಕಾರ ಕೊಟ್ಟರು. ನಮ್ಮದೊಂದು ವಿಷಯ ಇತ್ತು, ಯಾಕೆಂತ ಹೇಳಿದರೆ ಮೇಡಮ್ ನಿಮಗೆ ಗೊತ್ತಿರ್ತದೆ ಯಾರಿಗೆ ಕೊಡಬೇಕು ಯಾರಿಗೆ ಕೊಡಬಾರ್ದಂತ. ಆ ವಿಷಯ ಹೇಳಿದಾಗ ಆಯಿತು, ನಾನು ಅದನ್ನು ಯಾರಿಗೆ ಸಹ ಕೊಡಲಿಕ್ಕೆ ಸಾಧ್ಯ ಉಂಟು ಅವರಿಗೆ ಕೊಡ್ತೇನೆ ಅಂತ ಹೇಳಿದರು. ಆದ ಕಾರಣ ನಮ್ಮ ಕೆಲಸ ಅರ್ಧದಷ್ಟು ಸುಲಭವಾಯಿತು. ಈ ನಿಟ್ಟಿನಲ್ಲಿ ನಮ್ಮ ಈ ಕೆಲಸಕ್ಕೆ ಸಂಪೂರ್ಣ ಸಹಕಾರ ನೀಡಿದಂತಹ ಶ್ರೀಮತಿ ಸುಜಯ ಶಿವರ್ಣರವರಿಗೆ ಭಾರತ್ ಸೋಷಿಯಲ್ ವೆಲ್ಫೇರ್ ಟ್ರಸ್ಟ್ ಪರವಾಗಿಯೂ ತಮ್ಮೆಲ್ಲರ ಪರವಾಗಿಯೂ ಹಾರ್ದಿಕವಾದ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಅದೇ ರೀತಿ ಶ್ರೀಮತಿ ವೇದಿಕೆಯಲ್ಲಿರುವಂತಹ ಅತ್ಯಮೂಲ್ಯವಾದಂತಹ ಮುತ್ತಿನಂತಹ ಮಾತಾಡನ್ನಾಡಿದಂತಹ ಶ್ರೀಮತಿ ರೇಣುಕಾ ಮೇಡಮ್ ಅವರಿಗೂ ತಮ್ಮೆಲ್ಲರ ಪರವಾಗಿ ಭಾರತ್ ಸೋಷಿಯಲ್ ವೆಲ್ಫೇರ್ ಪರವಾಗಿಯೂ ಹಾರ್ದಿಕವಾದ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಇನ್ನು ಈ ಕಾರ್ಯಕ್ರಮಕ್ಕೆ ನಿಜವಾಗಿಯೂ ಈ ಕಾರ್ಯಕ್ರಮದ ಯಶಸ್ಸಿಗೆ ಒಂದು ಹಾಡಿನ ಅವಶ್ಯಕತೆ ಇತ್ತು. ನಮ್ಮ ಮಿತ್ರರು ರಿಯಾಜ್ ಮಂಗಳೂರು ಅವರು ಸಾಮಾಜಿಕ ಕಾರ್ಯಕರ್ತರು, ಹೋರಾಟ ಚಳವಳಿಯಲ್ಲಿ ಮುಂಚೂಣಿಯಲ್ಲಿರುವವರು. ಅವರು ನಮ್ಮ ಈ ಕರೆಗೆ ಹೋಗೊಟ್ಟು ಅವರು ಸಹ ಈ ಸುಶ್ರಾವ್ಯವಾಗಿ ಒಂದು ಅರ್ಥಪೂರ್ಣವಾದಂತಹ ವೇದಿಕೆಗೆ ಅರ್ಹರಾದಂತಹ ಒಂದು ಪದ್ಯವನ್ನು ಹೇಳಿ ನಮ್ಮನ್ನೆಲ್ಲ ಒಂದು ರೀತಿಯಲ್ಲಿ ಕಾರ್ಯಕ್ರಮಕ್ಕೆ ಒಂದು ಒಳ್ಳೆಯ ಮೆರುಗು ಕೊಟ್ಟಿದ್ದಾರೆ. ಅವರಿಗೂ ಭಾರತ್ ಸೋಷಿಯಲ್ ವೆಲ್ಫೇರ್ ಟ್ರಸ್ಟ್ ಪರವಾಗಿ ತಮ್ಮೆಲ್ಲರ ಪರವಾಗಿ ನಾನು ಹಾರ್ದಿಕವಾದ ಧನ್ಯವಾದವನ್ನು ಸಲ್ಲಿಸ್ತೇನೆ. ಮತ್ತು ಇಲ್ಲಿ ಈ ವ್ಯವಸ್ಥೆ ಮಾಡಿದಂತಹ ನನ್ನ ಜೊತೆಗಿರುವಂತಹ ನನ್ನ ಮಿತ್ರರು, ಈ ಕಾರ್ಯಕ್ರಮದಲ್ಲಿ ಬರದಂತಹ ಅವರು, ವಿಶೇಷವಾಗಿ ಅವರು ಸಹ ಅಸಿಸ್ಟೆಂಟ್ ಡೈರೆಕ್ಟರ್ ಆಫ್ ಲ್ಯಾಂಡ್ ರೆಕಾರ್ಡ್ಸಲ್ಲಿ ಮೈಸೂರು ಡಿಸ್ಟ್ರಿಕ್ಟ್ನವರು, ನಮ್ಮ ಆತ್ಮೀಯ ಮಿತ್ರರವರು, ಅವರು ಈ ಕಾರ್ಯಕ್ರಮಕ್ಕೆ ಬರಲಿಕ್ಕೆ ಆಗಲಿಲ್ಲ. ಸರ್ಕಾರಿ ಕಾರ್ಯಕ್ರಮ ಇರುವ ಕಾರಣದಿಂದಾಗಿ ಅವರಿಗೆ ಈ ಕಾರ್ಯಕ್ರಮಕ್ಕೆ ಹಾಜರಾಗಲು ಅನಾನುಕೂಲ ಆಯಿತು. ಅವರು ನನಗೆ ಆ ಸಂದೇಶ ಕಳಿಸಿದರು. ಅವರಿಗೂ ನಾನು ನಮ್ಮ ಸಹಕಾರ ನೀಡಿದ್ದಕ್ಕಾಗಿ ಧನ್ಯವಾದವನ್ನು ಸಲ್ಲಿಸ್ತೇನೆ. ಮತ್ತು ನಮ್ಮ ಮಿತ್ರರು, ವೇದಿಕೆಯ ಮುಂಭಾಗದಲ್ಲಿರುವಂತಹ ನಮ್ಮೆಲ್ಲ ಮಿತ್ರರು, ಆತ್ಮೀಯರು, ಇವರೆಲ್ಲರಿಗೂ ನಾನು ಭಾರತ್ ಸೋಷಿಯಲ್ ವೆಲ್ಫೇರ್ ಪರವಾಗಿಯೂ ವೈಯಕ್ತಿಕವಾಗಿಯೂ ಧನ್ಯವಾದವನ್ನು ಸಲ್ಲಿಸ್ತೇನೆ. ನಮ್ಮ ಕಾರ್ಯಕ್ರಮಕ್ಕೆ ಪ್ರೀತಿ ಇಟ್ಟು ಓಗೊಟ್ಟು ಈ ಕಾರ್ಯಕ್ರಮದ ಯಶಸ್ಸಿಗೆ ಯಾವುದೇ ರೀತಿಯ ಗೊಂದಲಗಳಿಲ್ಲದೆ, ಯಾವುದೇ ಸದ್ದು ಗದ್ದಲವಿಲ್ಲದೆ ನಮ್ಮೊಂದಿಗೆ ಸಹಕರಿಸಿ ಮೌನ ಪಾಲಿಸಿ ಸ್ವಚ್ಛತೆ ಶುಚಿತ್ವ ಪಾಲಿಸಿದ ತಮಗೆಲ್ಲರಿಗೂ ಭಾರತ್ ಸೋಷಿಯಲ್ ವೆಲ್ಫೇರ್ ಪರವಾಗಿಯೂ ಅದೇ ರೀತಿ ಪ್ರತ್ಯಕ್ಷವಾಗಿಯೂ ಪರೋಕ್ಷವಾಗಿಯೂ ಸಹಕರಿಸಿದಂಥ ಎಲ್ಲರಿಗೂ ಭಾರತ್ ಸೋಷಿಯಲ್ ವೆಲ್ಫೇರ್ ಪರವಾಗಿ ಹಾರ್ದಿಕವಾದಂತಹ ಧನ್ಯವಾದವನ್ನು ಸಲ್ಲಿಸುತ್ತಾ, ಕಾರ್ಯಕ್ರಮ ಮುಕ್ತಾಯಕ್ಕಿಂತ ಮುಂಚಿತವಾಗಿ ಅಲ್ಲಿ ಹೊರಗಡೆ ಲಘು ಉಪಹಾರದ ವ್ಯವಸ್ಥೆಯನ್ನು ಮಾಡಲಾಗಿದೆ. ದಯವಿಟ್ಟು ಕ್ಯೂನಲ್ಲಿ ನಿಂತು ಸ್ವಚ್ಛತೆ ಕಾಪಾಡಿ ಈ ಆವರಣ, ಅಂದರೆ ಇದು ನಿಜವಾಗಿಯೂ ಗೆಸ್ಟ್ ಹೌಸ್
ಹಾಲ್ ಇದು. ಆದ ಕಾರಣ ಯಾವುದೇ ರೀತಿ ತೊಂದರೆಯಾಗದ ರೀತಿಯಲ್ಲಿ ಅದನ್ನು ಸ್ವೀಕರಿಸಿ ಕಾರ್ಯಕ್ರಮದ ಯಶಸ್ಸಿಗೆ ಇನ್ನಷ್ಟು ಹೆಚ್ಚು ಮೆರುಗು ಬರುವಂತಾಗಲೆಂದು ಹಾರೈಸುತ್ತಾ ನನ್ನ ಈ ಧನ್ಯವಾದ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.